ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಯಾವುದೇ ರೀತಿಯ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು, ಕಾಂಟ್ರವರ್ಸಿಗಳು ಇದನ್ನೆಲ್ಲ ಸ್ವಲ್ಪ ನೇರವಾಗಿ ಬದಿಗಿಟ್ಟು ನೋ ಡೌಟ್ ಆ ಒಂದು ವಿಚಾರದಲ್ಲಿ, ಯಾಕಂತ ಹೇಳಿದ್ರೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂತಹ ವಿಚಾರ ನಮ್ಮ ಭಾರತೀಯರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಂತಹ ನೆನಪು, ಜೊತೆಗೆ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಹೆಮ್ಮೆ ಪಡುವಂತಹ ದಿನ. ಆ ದಿನದ ನೆನಪನ್ನ ನಾವೆಲ್ಲರೂ ಕೂಡ ಇವತ್ತಿನ ದಿನ ಮಾಡಬೇಕಾಗುತ್ತೆ. ಕಾರಣ ಮತ್ತೆ ಬಂದಿದೆ ಜುಲೈ 26. ಮತ್ತೆ ಬಂದಿದೆ ಜುಲೈ 26 ಅಂತ ಬಂದಾಗ ಇಡೀ ನಮ್ಮ ದೇಶದ ನಾಗರಿಕರು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ದಿನ. ಯಾಕಂತ ಬಂದಾಗ ನಮ್ಮ ಹೆಮ್ಮೆಯ ಸೈನಿಕರು, ಯೋಧರು ಅವರ ಬಲಿದಾನವನ್ನ, ತ್ಯಾಗವನ್ನ ಮಾಡಿದಂತಹ ದಿನ. ಯಾಕಂತ ಬಂದಾಗ ತಮ್ಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ 1999ರಲ್ಲಿ ಏನಾಗಿತ್ತು ಜುಲೈ 26ರಂದು ಅನ್ನುವಂಥದ್ದು. ಯಾಕಂದ್ರೆ ಪಾಕಿಸ್ತಾನ ಏನಿದೆ, ಆ ಪಾಕಿಸ್ತಾನದ ಕುತಂತ್ರಿಗಳನ್ನ ಕೆಚ್ಚೆದೆಯಿಂದ ಹೋರಾಟ ಮಾಡಿ ಗೆದ್ದಂತಹ ನಮ್ಮ ಭಾರತೀಯ ಸೈನಿಕರು, ನಮ್ಮ ಭಾರತೀಯ ಸೇನೆಯ ಹುತಾತ್ಮರಾಗಿರುವಂತಹ ಯೋಧರನ್ನ ನೆನಪಿಸುವಂತಹ ದಿನ. ಜೊತೆಗೆ ಕಾರ್ಗಿಲ್ ವಿಜಯ ದಿವಸ ಅಥವಾ ಕಾರ್ಗಿಲ್ ವಿಜಯ ದಿನವನ್ನ ನಾವು ಅತ್ಯಂತ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಪ್ರತಿ ಜುಲೈ 26ರಂದು. ಇನ್ನೇನು ಬಂದೇ ಬಿಡ್ತು ಜುಲೈ 26. ಹಾಗಿದ್ದಾಗ ಪ್ರತಿಯೊಬ್ಬ ನಾಗರಿಕನ, ಪ್ರಜ್ಞಾವಂತ ನಾಗರಿಕನ ಆದ್ಯ ಕರ್ತವ್ಯ ಕೂಡ ಹೌದು ಈ ದಿನವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಜೊತೆಗೆ ಆ ಹುತಾತ್ಮರಾಗಿರುವಂತಹ, ನಮ್ಮ ದೇಶಕ್ಕೆ ತ್ಯಾಗ ಬಲಿದಾನವನ್ನ ಮಾಡಿರುವಂತಹ ಹೆಮ್ಮೆಯ ಸೈನಿಕರನ್ನ ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಳಲೇಬೇಕು. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಕಾರ್ಗಿಲ್ ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದಂತಹ ಯುದ್ಧ ಬರೋಬ್ಬರಿ 2 ತಿಂಗಳುಗಳ ಕಾಲ ನಡೆಯುವಂತಹ ಯುದ್ಧ. ಜೊತೆಗೆ ಈ ಯುದ್ಧದಲ್ಲಿ ಅದೆಷ್ಟೋ ಸೈನಿಕರು ವೀರ ಮರಣವನ್ನ ಅಪ್ತಾರೆ. ಯಾತಕ್ಕೋಸ್ಕರ ಅಂತ ಬಂದಾಗ ಅವರ ಸ್ವಂತಕ್ಕೋಸ್ಕರ ಅಲ್ಲ, ನಮ್ಮ ದೇಶಕ್ಕೋಸ್ಕರ. ಅದೇ ರೀತಿ ಅವರು ಮಾಡಿರುವಂತಹ ತ್ಯಾಗ ಬಲಿದಾನ ಯಾವತ್ತೂ ಕೂಡ ಅಮರವಾಗಿರುತ್ತೆ. ಇಡೀ ಭಾರತ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವವು ಕೂಡ ನೋಡುತ್ತೆ ಭಾರತ ದೇಶದ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಈ ಕಾರ್ಗಿಲ್ ಯುದ್ಧದಿಂದ. ಹಾಗಿದ್ದಾಗ ಪ್ರತಿ 26 ಜುಲೈ ನಾವು ಕಾರ್ಗಿಲ್ ವಿಜಯ ದಿವಸವನ್ನ ಆಚರಣೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಹೆಮ್ಮೆಯ ಮಂಗಳೂರಿನ ಸುರತ್ಕಲ್ನ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಪ್ರತಿ ಬಾರಿಯೂ ಕೂಡ ನಮ್ಮ ಕರಾವಳಿ ಭಾಗದಲ್ಲಿ, ನಮ್ಮ ನಾಡಿನಲ್ಲಿ ಸೈನಿಕರ ಬಗ್ಗೆ, ಸೈನಿಕರ ಅವರ ತ್ಯಾಗ ಬಲಿದಾನವನ್ನ ನೆನಪಿಸುವಂತಹ, ಜೊತೆಗೆ ಅವರಿಗೆ ಗೌರವವನ್ನ ಕೊಡುವಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಪ್ರತಿ ಬಾರಿ ಕೂಡ ನಡೆಸಿಕೊಂಡು ಬರ್ತಾ ಇದೆ. ಅದೇ ರೀತಿ ಮತ್ತೊಮ್ಮೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ. ಆ ಕಾರ್ಯಕ್ರಮ ಏನು, ನಿಜವೂ ಕೂಡ ಹೆಮ್ಮೆ ಆಗುತ್ತೆ. ಆ ಕಾರ್ಯಕ್ರಮದ ಬಗ್ಗೆ ಮಾತನಾಡಲಿಕ್ಕೆ ಏನು, ಯಾವ ರೀತಿ ನಡೆಯುತ್ತೆ, ಎಲ್ಲಾ ವಿಷಯದ ಬಗ್ಗೆ ನಾನು ಮಾತಾಡ್ತೇನೆ. ಬಿಫೋರ್ ದ್ಯಾಟ್ 26 ಜುಲೈ ಕಾರ್ಗಿಲ್ ವಿಜಯ್ ದಿವಸ್ ನಿಜವಾಗೂ ಕೂಡ ಹೆಮ್ಮೆ ತರುವಂತಹ ದಿನ. ಆ ಸಂದರ್ಭಗಳಲ್ಲಿ ತಂತ್ರಜ್ಞಾನ ಈಗಿದ್ದಂತಹ ರೀತಿಗಳಲ್ಲಿ ಇರಲಿಲ್ಲ. ಆದರೂ ಕೂಡ ಕಾರ್ಗಿಲ್ನ ವಿಜಯ ದಿವಸ ಅಥವಾ ಕಾರ್ಗಿಲ್ ಯುದ್ಧದ ಅತ್ಯದ್ಭುತವಾಗಿರುವಂತಹ ಕ್ಷಣಗಳು, ಅಲ್ಲಿರುವಂತಹ ದೃಶ್ಯಾವಳಿಗಳು ನಿಮ್ಮ ಮುಂದೆ ನೇರವಾಗಿ ಬರ್ತಾ ಇದೆ. ಜೊತೆಗೆ ಈ ಸಂದರ್ಭ 1999ರಲ್ಲಿ ಏನೆಲ್ಲ ಆಗಿತ್ತು, ಹೇಗೆ ನಮ್ಮ ಭಾರತೀಯ ಯೋಧರು ಪಾಕಿಸ್ತಾನದವರನ್ನ ಹಿಮ್ಮೆಟ್ಟಿಸಿದ್ರು, ಹೇಗೆ ಸೋಲಿಸಿದ್ರು, ಹೇಗೆ ಗೆದ್ರು, ಈ ಬಗ್ಗೆ ಇತಿಹಾಸ ಹೇಳುವಂತಹ ಅತ್ಯದ್ಭುತವಾಗಿರುವಂತಹ ಒಂದು ದೃಶ್ಯಾವಳಿ ನಿಮ್ಮ ಮುಂದೆ ಬರ್ತಾ ಇದೆ. ನೋಡ್ಕೊಬನ್ನಿ. ಮತ್ತೆ ಬಂದಿದೆ ಕಾರ್ಗಿಲ್ ವಿಜಯ ದಿನ, ಭಾರತೀಯರು ಎಂದೂ ಮರೆಯದ ದಿನ. ಪಾಕಿಸ್ತಾನವನ್ನ ಭಾರತದ ವೀರ ಯೋಧರು ಸದೆಬಡಿದ ಹೆಮ್ಮೆಯ ದಿನ ಕಾರ್ಗಿಲ್ ವಿಜಯ ದಿವಸ್. ಪ್ರತಿ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ್ ಅಥವಾ ಕಾರ್ಗಿಲ್ ವಿಜಯ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಭಾರತೀಯರಿಗೆ ಇದು ಎಂದೂ ಮರೆಯದ ದಿನವಾಗಿದೆ. ಭಾರತೀಯರು ಎಂದೂ ಮರೆಯದ ಅವಿಸ್ಮರಣೀಯ ದಿನಗಳಲ್ಲಿ ಜುಲೈ 26 ಕೂಡ ಹೌದು. ಕಾರ್ಗಿಲ್ ಯುದ್ಧ ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದ ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನ ನಮ್ಮ ಭಾರತದ ವೀರ ಯೋಧರು ಸದೆಬಡಿದು ಅವರು ಆಕ್ರಮಿಸಿಕೊಂಡಿದ್ದ ಜಾಗವನ್ನ ವಶಕ್ಕೆ ಪಡೆದ ದಿನವಾಗಿದೆ. 1999ನೇ ಇಸವಿ ಜುಲೈ 26ರಂದು ವಿಜಯ ದಿವಸ್. 1999ನೇ ಇಸವಿಯ ಜುಲೈ 26ರಂದು ಭಾರತೀಯ ಸೈನಿಕರು ಆಪರೇಷನ್ ವಿಜಯ್ ಮೂಲಕ ಕಾರ್ಗಿಲ್ ಡ್ರಾಸ್ ವಲಯದಲ್ಲಿ ಪ್ರದರ್ಶಿಸಿದಂತಹ ಶೌರ್ಯದ ನೆನಪಿಗಾಗಿ ಈ ದಿನವನ್ನ ಕಾರ್ಗಿಲ್ ವಿಜಯ ದಿವಸ್ ಅಂತ ಆಚರಿಸಲಾಗುತ್ತೆ. ಕಾರ್ಗಿಲ್ ಯುದ್ಧದಲ್ಲಿ ಭಾರತ ವಿಜಯ ಪತಾಕೆಯನ್ನ ಹಾರಿಸಿ 24 ವರ್ಷ ತುಂಬುತ್ತೆ.
ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರನ್ನ ಸ್ಮರಿಸಲು ದೇಶ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಲಾಗುತ್ತಿದೆ. ಎರಡು ತಿಂಗಳ ಕಾಲ ನಡೆದ ಕಾರ್ಗಿಲ್ ಯುದ್ಧ 1999 ಮೇ ತಿಂಗಳಿನಲ್ಲಿ ಆರಂಭವಾದ ಕಾರ್ಗಿಲ್ ಯುದ್ಧ ಜುಲೈ ಅಂತ್ಯದ ತನಕ ಅಂದ್ರೆ ಸುಮಾರು 2 ತಿಂಗಳ ಕಾಲ ನಡೆಯಿತು. ಈ ಯುದ್ಧದಲ್ಲಿ ಲೇಹ್ ಹೆದ್ದಾರಿಯವರೆಗೆ ನುಗ್ಗಿ ಬಂದಿದ್ದ ಪಾಕ್ ಸೇನೆಯನ್ನ ಭಾರತೀಯ ಸೇನೆ ಕೆಚ್ಚೆದೆಯಿಂದ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿತ್ತು. ಈ ಯುದ್ಧದಲ್ಲಿ ಭಾರತೀಯ ಸೇನೆಯ ಅಧಿಕಾರಿಗಳು ಸೇರಿದಂತೆ ಸುಮಾರು 527 ಭಾರತೀಯ ಯೋಧರು ಹುತಾತ್ಮರಾಗಿದ್ರು. ಅಂದಾಗೆ ಕಾಶ್ಮೀರದಲ್ಲಿರುವ ಕಾರ್ಗಿಲ್ ಹಿಮಾಲಯದ ಬೆಟ್ಟ ಗುಡ್ಡಗಳಿಂದ ಆವೃತವಾದ ಪ್ರದೇಶ. ಕಾರ್ಗಿಲ್ ಕಾಶ್ಮೀರದ ರಾಜಧಾನಿ ಶ್ರೀನಗರದಿಂದ 205 ಕಿಲೋಮೀಟರ್ ದೂರದಲ್ಲಿದೆ. ಲೇಹ್ ಮತ್ತು ಶ್ರೀನಗರವನ್ನ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 1 ಕಾರ್ಗಿಲ್ ಮೂಲಕ ಹಾದು ಹೋಗುತ್ತೆ. ಈ ಪ್ರದೇಶದಲ್ಲಿ ಇರುವಂತಹ ಏಕೈಕ ಹೆದ್ದಾರಿ ಇದಾಗಿದೆ. ಅಲ್ಲದೆ ವಿಶ್ವದ ಅತ್ಯಂತ ಎತ್ತರದಲ್ಲಿರುವ ಯುದ್ಧ ಭೂಮಿ ಸಿಯಾಚಿನ್ಗೂ ಸಂಪರ್ಕ ಕಲ್ಪಿಸುತ್ತೆ ಈ ಹೆದ್ದಾರಿ. ಯುದ್ಧ ಆರಂಭವಾಗಿದ್ದು ಯಾಕೆ? ಯುದ್ಧ ನಡೆಯಲು ಮುಖ್ಯ ಕಾರಣ ಪಾಕಿಸ್ತಾನದ ಮೋಸದಾಟ. ಕಾರ್ಗಿಲ್ ಪ್ರದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಲೈನ್ ಆಫ್ ಕಂಟ್ರೋಲ್ ಇದೆ. ಈ ಪ್ರದೇಶದಲ್ಲಿ ಚಳಿಗಾಲದಲ್ಲಿ -°C ಇಳಿಯುತ್ತೆ. ಇದರಿಂದ ಇಲ್ಲಿ ಗಡಿ ಕಾಯುವುದು ಭಾರತಕ್ಕೆ ಸವಾಲಿನ ಕೆಲಸ. ಚಳಿಗಾಲದಲ್ಲಿ ಭಾರತೀಯ ಸೈನಿಕರು ಮತ್ತು ಪಾಕ್ ಸೈನಿಕರು ಇಲ್ಲಿಂದ ಸ್ಥಳಾಂತರಗೊಳ್ಳುತ್ತಾರೆ. ಚಳಿಗಾಲ ಮುಗಿದ ಬಳಿಕ ಇಲ್ಲಿಗೆ ಮತ್ತೆ ಗಡಿ ಕಾಯುವುದಕ್ಕೆ ಹೋಗೋದು ಹಿಂದಿನಿಂದ ನಡೆದುಕೊಂಡು ಬಂದ ಪದ್ಧತಿಯಾಗಿತ್ತು. 1999ರಲ್ಲಿ ಈ ಸಂದರ್ಭವನ್ನೇ ಬಳಸಿಕೊಂಡ ಪಾಕಿಸ್ತಾನ ಕಾಶ್ಮೀರದ ಹೋರಾಟಗಾರರ ಹೆಸರಿನಲ್ಲಿ ಪಾಕ್ ಸೈನಿಕರು ಭಾರತದ ಪ್ರಮುಖ ಭಾಗಗಳನ್ನು ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ಆಪರೇಷನ್ ವಿಜಯ್ ಹೆಸರಿನಲ್ಲಿ ಕಾರ್ಯಾಚರಣೆ. ಆರಂಭದಲ್ಲಿ ಪಾಕಿಸ್ತಾನಿಯರು ಭಾರತದ ಒಳಗೆ ಸುಮಾರು ದೂರ ನುಸುಳಿದ್ರು. ಆದರೆ ಅದು ಭಾರತೀಯ ಸೇನೆಯ ಅರಿವಿಗೇ ಬಂದಿರಲಿಲ್ಲ. ಆದರೆ ಪಾಕಿಸ್ತಾನಿಯರನ್ನ ಕಂಡ ಕಾಶ್ಮೀರದ ಕೆಲವು ಕುರಿಗಾಹಿ ಜನರು ಭಾರತೀಯ ಸೇನೆಗೆ ವಿಷಯ ಮುಟ್ಟಿಸಿದ್ರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಸೇನಾಧಿಕಾರಿಗಳು 5 ಯೋಧರನ್ನ ಗಸ್ತು ತಿರುಗಲೆಂದೇ ಕಳಿಸಿಕೊಟ್ಟಿದ್ರು. ಆದರೆ ಆಕ್ರಮಣ ಮನಸ್ಥಿತಿಯಲ್ಲಿದ್ದ ಪಾಕ್ನ ಸೇನೆ ಭಾರತದ ಆ 5 ಯೋಧರನ್ನ ಚಿತ್ರಹಿಂಸೆ ನೀಡಿ ಕೊಂದ್ರು. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಭಾರತ ತಕ್ಷಣವೇ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ನೀಡಲು ನಿರ್ಧರಿಸಿತ್ತು. ಇದಕ್ಕಾಗಿ ಸೇನೆಯನ್ನ ಸಿದ್ಧಗೊಳಿಸಿತ್ತು. ಭಾರತ ಸರ್ಕಾರ 20,000 ಭಾರತೀಯ ಸೈನಿಕರನ್ನ ಸಜ್ಜುಗೊಳಿಸಿ ಮೇ 3ರಿಂದ ಆಪರೇಷನ್ ವಿಜಯ್ ಹೆಸರಿನಲ್ಲಿ ಕಾರ್ಯಾಚರಣೆ ಆರಂಭ ಮಾಡಿತ್ತು. ಆಪರೇಷನ್ ಸಫೇದ್ ಸಾಗರ್. ಅತ್ತ ಪಾಕಿಸ್ತಾನ ಕೂಡ ಭಾರತದ ಮೇಲೆ ದಾಳಿ ಮಾಡಲು ಸಕಲ ಸಿದ್ಧತೆ ಮಾಡಿಕೊಂಡಿತ್ತು. ಅದರಂತೆ ಪಾಕ್ ಸುಮಾರು 5,000ಕ್ಕೂ ಹೆಚ್ಚು ಸೈನಿಕರನ್ನ ಕಳುಹಿಸಿಕೊಟ್ಟಿತ್ತು. ಇದಕ್ಕೆ ತಕ್ಕ ಉತ್ತರ ನೀಡಲು ಭಾರತೀಯ ಸೇನೆ ಶಸ್ತ್ರಸಜ್ಜಿತವಾಗಿ ಮುನ್ನುಗ್ಗಿತು. ಎತ್ತರದ ಪ್ರದೇಶದಲ್ಲಿ ಸಾಕಷ್ಟು ಸಮಸ್ಯೆ ಇದ್ರೂ ಶೆಲ್ ದಾಳಿಯ ಮೂಲಕ ಭಾರತೀಯ ಸೇನೆ ಪಾಕಿಸ್ತಾನಿಯ ಬಂಕರ್ಗಳತ್ತ ದೃಷ್ಟಿ ಇರಿಸಿತ್ತು. ಭಾರತಕ್ಕೆ ಬೋಫೋರ್ಸ್ ಫಿರಂಗಿ, ವಾಯುಪಡೆಯ MiG-27, MiG-29 ಯುದ್ಧ ವಿಮಾನಗಳು ಸಾಕಷ್ಟು ಬಲ ತುಂಬಿದ್ವು. ಆಪರೇಷನ್ ಸಫೇದ್ ಸಾಗರ್ ಅನ್ನ ಪ್ರಾರಂಭಿಸಿದ ಭಾರತೀಯ ಸೇನೆ ಪಾಕಿಸ್ತಾನದ ಸೈನಿಕರ ಮೇಲೆ ದಾಳಿ ಮಾಡಲು ಇಂಡಿಯನ್ MiG-21, MiG-27 ಮತ್ತು ಮಿರಾಜ್ 2000 ನಂತಹ ಯುದ್ಧ ವಿಮಾನಗಳನ್ನು ಬಳಸಿತು. ಪಾಕ್ ಶತ್ರುಗಳನ್ನು ನಿರ್ಮೂಲನೆ ಮಾಡಲು IAF ಯೋಧರು ಈ ವಿಮಾನಗಳಿಂದ ರಾಕೆಟ್ ಮತ್ತು ಕ್ಷಿಪಣಿಗಳನ್ನು ಹಾರಿಸಿದ್ರು. ಆಪರೇಷನ್ ತಲ್ವಾರ್. ತೈಲ ಮತ್ತು ಇಂಧನ ಪೂರೈಕೆಯನ್ನು ನಿಲ್ಲಿಸಲು ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ಬಂದರುಗಳನ್ನು ನಿರ್ಬಂಧಿಸಲು ಭಾರತೀಯ ನೌಕಾಪಡೆ ಆಪರೇಷನ್ ತಲ್ವಾರ್ ಅನ್ನು ಪ್ರಾರಂಭಿಸಿತ್ತು. ಇದರಿಂದಾಗಿ ಪಾಕಿಸ್ತಾನಿಯರ ಸೇನೆಯನ್ನ ಹಿಮ್ಮೆಟ್ಟಿಸುವಲ್ಲಿ ಭಾರತ ಯಶಸ್ವಿಯಾಯಿತು. ಪಾಕಿಸ್ತಾನಿಗಳನ್ನ ಬಗ್ಗು ಬಡಿದ ಭಾರತೀಯ ಸೈನಿಕರು ಜುಲೈ 24ರಂದು ಪಾಕಿಗಳನ್ನ ಹಿಮ್ಮೆಟ್ಟಿಸಿ ಭಾರತ ಯುದ್ಧ ಗೆದ್ದಿತು. ಇದಾದ ಬಳಿಕ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಅನ್ನ ಆಚರಣೆ ಮಾಡಲಾಗುತ್ತಿದೆ. ಇದು ನಮ್ಮ ದೇಶದ ಹೆಮ್ಮೆಯ ದಿನ, ಕಾರ್ಗಿಲ್ ವಿಜಯ ದಿವಸ ದಿನ. ಸಂಕ್ಷಿಪ್ತವಾಗಿರುವಂತಹ ಚಿತ್ರಣ ನಿಮ್ಮ ಮುಂದೆ ಬಂದಿದೆ. ಯಾಕಂತ ಬಂದಾಗ ಬಹಳಷ್ಟು ಜನರಿಗೆ, ಈಗಿನ ಕಾಲದ ಮಕ್ಕಳಿಗೆ ಕಾರ್ಗಿಲ್ ವಿಜಯ ದಿವಸ ಅಂದ್ರೆ ಏನು, ಕಾರ್ಗಿಲ್ ಯುದ್ಧ ಯಾವ ರೀತಿ ಇತ್ತು, ಯಾಕಾಯ್ತು, ಇಂಡಿಯಾ ಪಾಕಿಸ್ತಾನ ಯುದ್ಧ ಬಹಳಷ್ಟು ಜನರಿಗೆ ಗೊತ್ತಿದೆ, ಅಂದ್ರೆ ಯಾಕಾಯ್ತು ಅನ್ನುವಂಥ ಪ್ರಶ್ನೆಗಳ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಚಿತ್ರಣ. ಇತ್ತೀಚಿನ ಕಾಲಘಟ್ಟಗಳಲ್ಲಿ ಇದು ಬೇಕು. ಕಾರಣ
ನಮ್ಮ ಸೈನಿಕರು, ನಮ್ಮ ಯೋಧರು, ಅವರ ಬಗ್ಗೆ ಇರುವಂತಹ ಒಂದು ಮೌಲ್ಯ ಏನಿದೆ, ಅವರ ಬಗ್ಗೆ ಇರುವಂತಹ ಗೌರವ ಏನಿದೆ, ಅವರು ನಮ್ಮ ದೇಶಕ್ಕೋಸ್ಕರ ಮಾಡಿರುವಂತಹ ತ್ಯಾಗ ಬಲಿದಾನ ಏನಿದೆ, ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದು ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಂಕ್ಷಿಪ್ತವಾಗಿನ ಚಿತ್ರಣ. ಅಟ್ ದ ಸೇಮ್ ಟೈಮ್ ಹೆಮ್ಮೆ ಇದೆ ಈ ಒಂದು ತಂಡದ ಬಗ್ಗೆ. ಇತ್ತೀಚಿನ ಕಾಲಘಟ್ಟದಲ್ಲಿ ಯಾವುದು ಮರೆಯಾಗ್ತಾ ಇದೆ, ಯಾವುದನ್ನು ನಾವು ಮರಿತಾ ಇದ್ದೀವಿ, ಯಾವುದನ್ನ ಮರಿಬಾರ್ದು ಆಗಿತ್ತು ಅದನ್ನ ಮರಿತಾ ಇದ್ವಿ. ಆದ್ರೆ ಇದನ್ನ ಮತ್ತೆ ಮತ್ತೆ ನಮ್ಮ ಸಮಾಜಕ್ಕೆ, ನಮ್ಮ ಕರಾವಳಿ ಭಾಗಕ್ಕೆ ನೆನಪು ಮಾಡಿಕೊಡ್ತಾ ಇರುವಂತಹ ಈ ಒಂದು ಸಂಘಟನೆ, ಅತ್ಯಂತ ಹೆಮ್ಮೆಯಿಂದ ನಾನು ಈ ಸಂಘಟನೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ 3 ಅತಿಥಿ ಗಣ್ಯರು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತೇನೆ. ಅತ್ಯಂತ ಗೌರವದಿಂದ, ಅತ್ಯಂತ ಹೆಮ್ಮೆಯಿಂದ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಮೊದಲದಾಗಿ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ, ನಾನಾಗ್ಲೇ ಹೇಳಿದಾಗೆ ಈ ಒಂದು ಯೋಧರ ಬಗ್ಗೆ ಪದೇ ಪದೇ ನಮಗೆ ನೆನಪು ಹುಟ್ಟಿಸುವಂತದ್ದು, ಜೊತೆಗೆ ಅವರಿಗೆ ಗೌರವವನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಗಳನ್ನ ನಮ್ಮ ನಾಡಿನಾದ್ಯಂತ ಮಾಡ್ತಾ ಇರುವಂತಹ ಒಂದು ಸಂಘಟನೆ. ಆ ಸಂಘಟನೆಯ ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯ ಅಧ್ಯಕ್ಷರು ಶ್ರೀಯುತ ಸತ್ಯಜಿತ್ ಸುರತ್ಕಲ್ ಅವರು ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮಸ್ತೆ ಸರ್. ಅಟ್ ದ ಸೇಮ್ ಟೈಮ್ ನಮ್ಮ ಜೊತೆ ಅತ್ಯಂತ ಹೆಮ್ಮೆಯಿಂದ ನಮ್ಮ ದೇಶ ಕಾಯುವಂತಹ ಯೋಧರು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ ಇದೆ. ಅತ್ಯಂತ ಗೌರವದಿಂದ ನಮ್ಮ ಜೊತೆ ಮಾಜಿ ಸೈನಿಕರ ಸಂಘ ಮಂಗಳೂರು, ಇದರ ಅಧ್ಯಕ್ಷರು ಸಾರ್ಜೆಂಟ್ ಶ್ರೀಕಾಂತ್ ಶೆಟ್ಟಿ ಬಾಳ, ಅದೇ ರೀತಿ ಉಪಾಧ್ಯಕ್ಷರು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಶ್ರೀಕಾಂತ್ ಶೆಟ್ಟಿ ಸರ್, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ಅಟ್ ದ ಸೇಮ್ ಟೈಮ್ ಇದರ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ವಿಚಾರವಾಗಿ ದೃಶ್ಯಾವಳಿಗಳನ್ನ ನಾವು ನೋಡಿದ್ವಿ, ತಾವುಗಳು ನೋಡಿದ್ರಿ. ಅಟ್ ದ ಸೇಮ್ ಟೈಮ್ ಕಾರ್ಗಿಲ್ ನಲ್ಲಿ ಫೀಲ್ಡ್ ನಲ್ಲಿ ಕೆಲಸ ಮಾಡಿರುವಂತವ್ರು, ಫೀಲ್ಡ್ ನಲ್ಲಿ ಯೋಧರಾಗಿ ಕಾರ್ಯನಿರ್ವಹಿಸಿದಂತಹ ಪುಣ್ಯದ ಕೆಲಸ ಮಾಡಿದಂತಹ ವ್ಯಕ್ತಿ ನಮ್ಮವರು, ನಮ್ಮ ತುಳುನಾಡಿನವರು, ನಮ್ಮ ಹತ್ತಿರದ ಕುಂಪಾಲದವರು ನಮ್ಮ ಜೊತೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತೇನೆ. ಶ್ರೀಯುತ ನಾಯಕ್ ಪ್ರವೀಣ್ ಶೆಟ್ಟಿ ಕುಂಪಾಲ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ಅತ್ಯಂತ ಹೆಮ್ಮೆಯಿಂದ ನಮ್ಮ ಜೊತೆ ನಾಯಕ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯುದ್ಧ ಯಾವ ರೀತಿ ನಡೆಯಿತು, ಅವರ ಎಕ್ಸ್ಪೀರಿಯನ್ಸ್ ಏನು, ಅವರ ಅನುಭವ ಏನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ಯಾಕಂತ ಬಂದಾಗ ನಾವುಗಳು ಟಿವಿಯಲ್ಲಿ ನೋಡಿ ಇಂತಹ ದೃಶ್ಯಗಳು ನೋಡಿ ಕಲ್ತವರು, ನೋಡಿದವರು, ಅಂತಹ ಸಂದರ್ಭಗಳಲ್ಲಿ ಅಲ್ಲಿ ಫೀಲ್ಡ್ ಅಲ್ಲಿ ಇದ್ದಂತ ಕೆಲಸ ಮಾಡಿದಂತಹ ನಾಯಕ್ ಸರ್, ಒನ್ಸ್ ಅಗೇನ್ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಎಸ್ ಸರ್. ಅದೇ ರೀತಿ ನಮ್ಮ ಜೊತೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಜುಲೈ 26 ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಯಾವ ರೀತಿ ಅಂತ ಬಂದಾಗ 10ನೇ ವರ್ಷದ ಸಂಭ್ರಮದಲ್ಲಿದೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ, 10ನೇ ವರ್ಷ. ಅಟ್ ದ ಸೇಮ್ ಟೈಮ್ ಬಹಳಷ್ಟು ಸೈನಿಕರು ಅಂತ ಬಂದ ದೇಶ ಕಾಯ್ತಾರೆ, ಜೊತೆಗೆ ಅತ್ಯಂತ ನಿಷ್ಕಲ್ಮಶವಾಗಿ ಪ್ರಾಮಾಣಿಕ ಸೇವೆಯನ್ನ ಮಾಡ್ತಾರೆ. ಆದ್ರೆ ಬಹಳಷ್ಟು ಸೈನಿಕರು ಕಷ್ಟದಲ್ಲಿದ್ದಾರೆ ಅಂತ ಬಂದಾಗ ಪ್ರತಿ ಬಾರಿ ಕೂಡ ಈ ಒಂದು ಸಂಘಟನೆ ಅವರ ಜೊತೆ ಇರುತ್ತೆ. ಈ ಬಾರಿಯೂ ಕೂಡ ಸೈನಿಕ ಕಲ್ಯಾಣ ನಿಧಿ ವಿತರಣೆಯನ್ನ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ದ್ವಿಚಕ್ರ ವಾಹನ ಜಾಥಾ ಇದೆ, ಜೊತೆಗೆ ಅಮರ್ ಜವಾನ್ ಜ್ಯೋತಿ ಮೆರವಣಿಗೆ, ಹಣತೆ ಮೆರವಣಿಗೆ, ಹೀಗೆ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನ ಕೇವಲ ಒಂದು ದಿನ ಹೋಗಿ ಒಂದು ಕಡೆಯಲ್ಲಿ ನಿಂತ್ಕೊಂಡು ಭಾಷಣವನ್ನ ಹೇಳ್ತಾ ಇಲ್ಲ, ಬದಲಾಗಿ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಬಗ್ಗೆ ನಾನು ಮಾತಾಡ್ತೀನಿ ಇನ್ ಡೀಟೇಲ್ ಆಗಿ. ನಾನು ನೇರವಾಗಿ ಫಸ್ಟ್ ಸೆಕ್ಷನ್ ಹೋಗ್ತಾ ಇರುವಂತಹ ಅಧ್ಯಕ್ಷರ ಜೊತೆ ಸತ್ಯಜಿತ್ ಸುರತ್ಕಲ್ ಅವರು. ಈ ಬಾರಿ ಕೂಡ ಮತ್ತೆ ಬಂದಿದೆ ಕಾರ್ಗಿಲ್ ವಿಜಯ ದಿವಸ್, ಕಾರ್ಗಿಲ್ ನೆನಪನ್ನ ತಾವು ಯಾವ ರೀತಿ ಮಾಡ್ಕೊಳ್ತೀರಾ ಸರ್? ಖಂಡಿತ ನಮ್ಮ ಮೂಲ ಉದ್ದೇಶ ಇದ್ದದ್ದೇ, ಯಾವ ಪ್ರವೀಣ್ ಸರ್ ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ, ಎಸ್, ಯುದ್ಧದಲ್ಲಿ ನೇರವಾಗಿ ಭಾಗಿಯಾದಂತವರು. ನಮಗೂ ಒಂದ್ಸರಿ ಕಲ್ಪನೆ ಇರಲಿಲ್ಲ ಈ ಕೆಲಸಕ್ಕೆಲ್ಲ ಇಳಿಬೇಕಿದ್ರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೈನಿಕ ಬಂಧುಗಳು ಇದ್ದಾರೆ, ಸೈನಿಕ ಕುಟುಂಬಗಳಿದೆ, ನೇರವಾಗಿ ಯುದ್ಧದಲ್ಲಿ ಭಾಗಿಯಾದಂತಹ ಸೈನಿಕರುಗಳು ಇದ್ದಾರೆ. 2ನೇ ಮಹಾಯುದ್ಧದ ಕಾಲದಿಂದ ಕೂಡ ಸೈನ್ಯದಲ್ಲಿದ್ದಂಥವರ ಕುಟುಂಬಗಳು ಇಲ್ಲಿದೆ. ಅಷ್ಟು ಹಿರಿಯರ ಕುಟುಂಬಗಳು ಇದೆ. ಸೈನ್ಯದಲ್ಲಿ ಅವರು ತೋರುವಂತಹ ಸಾಹಸಕ್ಕೆ ಕೊಡುವಂತಹ ಶೌರ್ಯ ಪದಕಗಳಿದೆ. ಪ್ರಥಮವಾಗಿ ಪರಮವೀರ್ ಚಕ್ರ, 2ನೇದು ಬರುವುದೇ ಮಹಾವೀರ್ ಚಕ್ರ. ಪರಮವೀರ್ ಚಕ್ರ 48ನೇ ಇಸವಿಯಿಂದ ಇವತ್ತಿನ ತನಕ ದಕ್ಕಿರುವಂಥದ್ದು. ಅದಕ್ಕೆ ಆ ಒಂದು ಪುಣ್ಯಕ್ಕೆ ಭಾಜನರಾಗಿರೋರು ಒಂದು 21 ಜನ ಮಾತ್ರ, ಅವತ್ತಿಂದ ಇವತ್ತಿನ ತನಕ. ಅದೇ 2ನೇ ಮಹಾವೀರ ಚಕ್ರ ಪಡೆದಂತಹ ಯೋಧರ ಕುಟುಂಬ ದಕ್ಷಿಣ ಕನ್ನಡದ್ದಿದೆ. 2 ಕುಟುಂಬಗಳಿದೆ. ಮಹಾವೀರ ಚಕ್ರ ಪಡೆದವರು, ವೀರ್ ಚಕ್ರ ಪಡೆದಂತಹ ಕುಟುಂಬಗಳಿದೆ. ಮೆನ್ಷನ್ ಇನ್ ಡೆಸ್ಪ್ಯಾಚ್ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಪಡೆದಂತವರ ಕುಟುಂಬಗಳಿದೆ. ಗಂಡ ಹೆಂಡತಿ ಇಬ್ಬರೂ ಸೈನ್ಯದಲ್ಲಿ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿ ಇವತ್ತಿನ ಕಾಲದಲ್ಲೆಲ್ಲ 62, 65 ಯುದ್ಧ ಸಂದರ್ಭದಲ್ಲಿ, 71 ಯುದ್ಧ ಸಂದರ್ಭದಲ್ಲಿ ಸೈನ್ಯದಲ್ಲಿದ್ದಂಥವರ ಕುಟುಂಬಗಳಿದೆ. ಆದ್ರೆ ಸೈನ್ಯದ ಬಗ್ಗೆ, ಸೈನಿಕರ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸುವಂತ ವ್ಯವಸ್ಥೆ ಕೂಡ ಎಲ್ಲೂ ಇಲ್ಲ. ಅವರನ್ನು ಗೌರವಿಸುವಂತ ಕೆಲಸ ಅಧಿಕಾರಿಗಳಿಂದ, ಸರ್ಕಾರದಿಂದ, ಯಾವುದೇ ಇಲಾಖೆಯಿಂದ ಕೂಡ ಆಗುವಂಥದ್ದು ನಾನು ಕಂಡದ್ದಿಲ್ಲ. ಆ ಸೈನಿಕರ ಪರಿಚಯ ಈ ಸಮಾಜಕ್ಕೆ ಮಾಡಿಕೊಡಬೇಕು. ಸೈನ್ಯದ ಬಗ್ಗೆ, ಸೈನಿಕರ ಬಗ್ಗೆ, ಅವರ ಹೋರಾಟದ ಬಗ್ಗೆ ಈ ಸಮಾಜಕ್ಕೆ ತಿಳಿಸಿಕೊಡಬೇಕು.
ಪ್ರಪ್ರಥಮವಾಗಿ ಸೈನಿಕರು ಕೇಳೋದೇನಂತ ಬೇರೆ ಏನೂ ಕೇಳೋದಿಲ್ಲ, ಯಾವವರ ಯೌವನವನ್ನು ಈ ದೇಶಕ್ಕೋಸ್ಕರ ಮಾತ್ರ ಅಲ್ಲ, ನಮ್ಮಂಥವ್ರು ಎಲ್ಲರೂ ನಾವು ನಾಗರಿಕರು, ನಾವು ನಮ್ಮ ನೆಮ್ಮದಿಯ ದಿವಸಗಳನ್ನು ಕಾಣಬೇಕಿದ್ರೆ ಗಡಿಯಲ್ಲಿ ಸೈನಿಕರು ಅವರ ಮನೆ, ಅವರ ಕುಟುಂಬ, ಅವರ ಅಣ್ಣ ತಮ್ಮಂದಿರು, ಅವರ ಇಷ್ಟ ಮಿತ್ರರು, ಬಂಧು ಮಿತ್ರರು ಇವರೆಲ್ಲರನ್ನು ಬಿಟ್ಟು ದೇಶಕ್ಕೋಸ್ಕರ ಅಲ್ಲಿ ಕಾಯೋದ್ರಿಂದ ಇವತ್ತು ನಾವಿಲ್ಲಿ ನೆಮ್ಮದಿಯ ಜೀವನವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಒಂದು ಮಾತಿದೆ, ಅದು ಇಂಗ್ಲಿಷ್ ಅಲ್ಲಿತ್ತೊಂದು, ಸೈನಿಕನ ಜೀವನ ಏನು ಅಂತ ಕೇಳಿದ್ರೆ, ಸಾಯೋ ಹೊತ್ತಿನಲ್ಲಿ ಬಲಿದಾನ ಸಂದರ್ಭ ಬಂದ್ರೆ ಅದನ್ನು ನೋಡ್ಲಿಕ್ಕೆ ಅವ್ರ ಜೊತೆಯಲ್ಲಿ ತಂದೆ ತಾಯಿ ಇರುವುದಿಲ್ಲ, ಅವರ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯರು ಅವರಿಗೆ ಗುಡ್ ಬೈ ಅಂತ ಹೇಳುವಂತ ಕಾಲ ಇರುವುದಿಲ್ಲ, ಆ ಕಾಲಕ್ಕೆ ಅವ್ರು ಇರುವುದಿಲ್ಲ. ಅವ್ರ ಇಷ್ಟ ಮಿತ್ರರು ಇರಬಹುದು, ಸ್ವೀಟ್ ಹಾರ್ಟ್ ಅವರ ಫ್ರೆಂಡ್ಸ್ ಅಂತ ಹೇಳ್ತಾರೆ, ಅಂಥವರು ಕೂಡ ಆ ಸಂದರ್ಭದಲ್ಲಿ ಅವರ ಕೈ ಹಿಡಿದು ನಡೆಸಲಿಕ್ಕೆ ಇರುವುದಿಲ್ಲ. ಇನ್ನೊಂದು ಲೋಕದಲ್ಲಿ ನಾವೆಲ್ಲೋ ಸಿಗಬಹುದು ಅಂತ ಹೇಳಿಕೊಂಡು ಇದೆಲ್ಲವನ್ನು ಬಿಟ್ಟು ಬಿಟ್ಟು ಈ ದೇಶಕ್ಕೋಸ್ಕರ ನಮಗೋಸ್ಕರ ಬದುಕಿ ಬರ್ತಾರೆ ಅವರು. 100ರಲ್ಲಿ 80% ಜನ ಏನೂ ಆಗದೆ ವಾಪಸ್ ಬರ್ತಾರೆ, 90% ಬಂದಿರಬಹುದು. ಆದ್ರೂ ಕೂಡ ಪ್ರತಿಯೊಬ್ಬ ಸೈನಿಕ ಆ ಕಾಲಘಟ್ಟದಲ್ಲಿ ಗಡಿಯಲ್ಲಿ ಇರಬೇಕಿದ್ರೆ ಯಾವತ್ತು ಏನು ಬೇಕಿದ್ರೂ ಆಗಬಹುದು, ಅದನ್ನು ಎದುರಿಸಲಿಕ್ಕೆ ನಾನು ಮಾನಸಿಕವಾಗಿ ಸಿದ್ಧ ಇರಬೇಕು. ಯಾವುದೇ ಸಮಯ ಸಂದರ್ಭ ನನ್ನ ಬಲಿದಾನ ಆದ್ರೂ ಕೂಡ ಅದಕ್ಕೆ ಸಂತೋಷದಿಂದ ಸ್ವೀಕಾರ ಮಾಡಬೇಕು ಅಂತ ಹೇಳೋ ಮನಸ್ಥಿತಿಯಲ್ಲಿ ಆ ಸೈನಿಕಲ್ಲಿ ಇರುವಂತಹದ್ದು. ಬದುಕಿ ಬರುವುದು ಅವರವರ ಪುಣ್ಯ. ಸೈನಿಕರು ಯೋಚನೆ ಮಾಡೋದು ಬದುಕಿ ಬರೋದಕ್ಕಿಂತಲೂ ಹುತಾತ್ಮದ ಭಾಗ್ಯ ಸಿಕ್ಕಿರೋದು ಪುಣ್ಯ ಅಂತ ಹೇಳಿಕೊಂಡು ಆ ಯೋಚನೆಯನ್ನು ಚಿಂತನೆಯನ್ನು ಮಾಡಿಕೊಂಡು ಸೈನ್ಯದಲ್ಲಿರುವಂಥದ್ದು ಬಹಳ ದೊಡ್ಡ ಒಂದು ಸಂಖ್ಯೆ ಇದೆ ಅದರಲ್ಲಿ. ಅಂಥ ಸೈನಿಕರಿಗೆ ನಾವು ಕನಿಷ್ಠ ಗೌರವವನ್ನು ತೋರಿಸುವಂಥದ್ದು, ಅವರನ್ನು ಗುರುತಿಸುವಂಥದ್ದು, ಈ ಕೆಲಸವನ್ನಾದರೂ ಮಾಡಬೇಕು. ಮತ್ತು ಈ ಸೈನ್ಯದ ಜೀವನ, ಸೈನಿಕರ ಹೋರಾಟ ಇದು ಸಮಾಜಕ್ಕೆ ಪರಿಚಯ ಆಗಬೇಕು ಅಂತ ಹೇಳಿಕೊಂಡು ಹೈಸ್ಕೂಲು, PU, ಡಿಗ್ರಿ ಮಕ್ಕಳಿಗೆ ಮೊದಲು ಯೋಚನೆ ಮಾಡಿಕೊಂಡು ನಾವು ಸ್ಪರ್ಧೆಗಳನ್ನು ಪ್ರಾರಂಭ ಮಾಡಿದೆವು. ಅದು ಈ ದೇಶದ ಸೈನ್ಯ ಎದುರಿಸುವ ಸೈನಿಕರ ಹೋರಾಟ ಇದರ ಬಗ್ಗೆ ಪುಸ್ತಕಗಳನ್ನು ಕೊಟ್ಟುಕೊಂಡು ಆ ಮಕ್ಕಳಿಗೆ ಭಾಷಣ ಪ್ರಬಂಧ ಸ್ಪರ್ಧೆ ಇದನ್ನು ಮಾಡಿಕೊಳ್ಳೋದಕ್ಕೆ ಪೂರ್ವಭಾವಿಯಾಗಿ ಮಾಡಿಕೊಂಡು 26ನೇ ತಾರೀಕು ಹಣತೆ ಮೆರವಣಿಗೆ ಮುಖಾಂತರ ಭಾರತ ಮಾತೆಗೆ ಎಲ್ಲ ಹಣತೆಗಳನ್ನು ಹಚ್ಚಿ ಆ ತಾಯಿಗೆ ಗೌರವವನ್ನು ಸಲ್ಲಿಸಿ ಸೈನಿಕರನ್ನು ಗೌರವಾರ್ಪಣೆ ಮಾಡುವಂಥದ್ದು ಈ ಕಾರ್ಯಕ್ರಮ ನಾವು ಪ್ರಾರಂಭದ ಹಂತದಲ್ಲಿ ಮಾಡಿಕೊಂಡು ಬಂದಿರುವಂಥದ್ದು. ಪ್ರಾರಂಭದಲ್ಲಿ ಪ್ರಥಮ ವರ್ಷವೇ ಸುಮಾರು 30-35 ಜನ ಸುರತ್ಕಲ್ ಭಾಗದ ಸೈನಿಕ ಬಂಧುಗಳು ನಮ್ಗೆ ಸಿಕ್ಕಿದ್ರು. ಅವರನ್ನು ಸನ್ಮಾನ ಮಾಡುವಂತಹ ಭಾಗ್ಯ ನಮ್ಗೆ ಸಿಕ್ಕಿತ್ತು. ಮುಂದುವರಿತಾ ಹೋದ ಹಾಗೆ ಬೇರೆ ಇನ್ನಷ್ಟು ಕಾರ್ಯಕ್ರಮ ಚಟುವಟಿಕೆಗಳು ಜೋಡಿಕೊಂಡು ಯಾರು ಸೈನಿಕ ಬಂಧುಗಳಿದ್ದಾರೆ ಅವರು ಒಂದಷ್ಟು ನಮಗೆ ಬಹುತೇಕ ಮಾರ್ಗದರ್ಶನವನ್ನು ಮಾಡಿದ್ರು. 2ನೇ ವರ್ಷ ಬಂದಾಗ ಸೈನಿಕ ಭವನದ ಕಟ್ಟಡಕ್ಕೆ ಏನಾದ್ರು ಮಾಡಬಹುದು ಅನ್ನೋಂಥ ಮಾತು ಬಂತು. ಅದಾದಾಗ ನಮ್ಮ ಮನಸ್ಸಿಗೆ ಬಂತು, ಸೈನಿಕ ಭವನದ ಕಟ್ಟಡಕ್ಕೆ ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಆದ್ರೆ ಸೈನಿಕರ ಜೀವನ ಯಾವ ಸ್ಥಿತಿಯಲ್ಲಿ ಇರಬಹುದು, ಅದನ್ನು ಸೈನಿಕ ಬಂಧುಗಳ ಹತ್ರ ಮಾತಾಡಿದಾಗ ಒಂದಷ್ಟು ಸಮಸ್ಯೆಗಳಿದೆ ಅಂತ ಹೇಳಿಕೊಂಡು ಪ್ರಾರಂಭದ ವರ್ಷ 3 ಕುಟುಂಬಗಳನ್ನ ನಮಗೆ ತೋರಿಸಿದ್ರು, ಅವ್ರಿಗೇನಾದ್ರೂ ಮಾಡಬಹುದಾ ಅಂತ ಹೇಳಿಕೊಂಡು. ಅವತ್ತು ಸೈನಿಕ ಕಲ್ಯಾಣ ನಿಧಿಯ ಯೋಚನೆ ಬಂತು. ಆ ಮಧ್ಯದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಹಿರಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ಪೊಲೀಸ್ ಸೈನ್ಯದ ಅಧಿಕಾರಿ ಅಂತ ಹೇಳ್ಬೋದು, ಆರ್ಮಿಗೆ ಸಂಬಂಧಪಟ್ಟ ಹಾಗೆ, ಭೂಸೇನೆಗೆ ಸಂಬಂಧಪಟ್ಟ ಹಾಗೆ 3ನೇ ಅತ್ಯುನ್ನತ ರ್ಯಾಂಕ್ ಅದು ಮೇಜರ್ ಜನರಲ್ ರ್ಯಾಂಕ್. ಆ ರ್ಯಾಂಕ್ ಅನ್ನು ಅಲಂಕರಿಸಿದಂತಹ 2 ಸೈನಿಕರು ಇದ್ರು ಅಂತ ನಮ್ಗೆ ಆಮೇಲೆ ಗೊತ್ತು. ಮೊದಲು ಒಬ್ಬರದ್ದು ಮಾತ್ರ ನಮ್ಗೆ ಪರಿಚಯ ಇತ್ತು, ಮೇಜರ್ ಜನರಲ್ MV ಭಟ್ ಅಂತ ಹೇಳಿಕೊಂಡು ಬೆಳ್ತಂಗಡಿಯ ಮುಂಡಾಜಯ ಭಾಗದವರು. ಈಗ ಕೃಷಿಯನ್ನು ಮಾಡಿಕೊಂಡು ಅಲ್ಲಿದ್ದಾರೆ. ಬೇರೆ ಬೇರೆ ಕಡೆ ಹೋಗಿ ಸೈನ್ಯದ ಬಗ್ಗೆ ಆ ಭಾಗದಲ್ಲಿ ಶಾಲೆಗಳಲ್ಲಿ ಅವರು ಸೈನ್ಯದ ಬಗ್ಗೆ ಸೈನಿಕ ತಿಳಿಸೋ ಕೆಲಸವನ್ನು ಅವರು ಅಲ್ಲಿ ಮಾಡ್ತಾ ಇದ್ದಾರೆ. ಅವರು ಬಂದಾಗ ಒಂದು ಮಾತನ್ನು ಹೇಳಿದ್ರು, ಅದು ಇವತ್ತಿಗೂ ನೆನಪಲ್ಲಿಟ್ಕೊಂಡಿದ್ದೇನೆ. ಪ್ರತಿನಿತ್ಯ ಪ್ರತಿಯೊಬ್ಬರು ನಾವು ನಂಬಿದ ದೇವರ ಮುಂದೆ, ದೇವಸ್ಥಾನ ನಿಂತುಕೊಂಡು ಮನೆ ದೇವರ ಮುಂದೆಯೋ ನಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ನಂದು ಆ ಕಷ್ಟವನ್ನು ಪರಿಹರಿಸು, ಅದು ಮಾಡು, ಇದು ಮಾಡು ಅಂತ ಹೇಳಿಕೊಂಡು ಅದರ ಜೊತೆಯಲ್ಲಿ 1 ನಿಮಿಷ ಈ ದೇಶವನ್ನು ಕಾಯುವ ಗಡಿಯಲ್ಲಿ ನಿಂತಿರುವ ಸೈನಿಕನಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬಹುದಾ? ದೇವರವರನ್ನು ಚೆನ್ನಾಗಿಟ್ಟಿರು ಅಂತ ಹೇಳಿಕೊಂಡು, ನನ್ನ ರಕ್ಷಣೆ ಮಾಡು ಅಂತ ಹೇಳಿಕೊಂಡು ಈ ಮಾತನ್ನು ಅವತ್ತು ನಮ್ಮೆಲ್ಲರ ಮುಂದೆ ಇಟ್ಟರು. ಅದು ಕೂಡ ನಮ್ಮ ಈ ಚಟುವಟಿಕೆ ಪೂರಕ ಆಯಿತು. ಅದಕ್ಕೋಸ್ಕರ ನಾವು ಸೈನಿಕ ಕಲ್ಯಾಣ ನಿಧಿ ಕೂಡ ನಮ್ದು ಯೋಚನೆ ಇತ್ತು, ಹೇಗೆ ದೇವಸ್ಥಾನದ ಹುಂಡಿಯನ್ನು ನಾವು ಮನೆಯಲ್ಲಿ ಇಟ್ಟುಕೊಂಡು ಹಾಕುವರಿದ್ದೇವೆ ನಾವು, ಅದೇ ರೀತಿ ಪ್ರತಿನಿತ್ಯ ದೇವರ ಕೋಣೆಯಲ್ಲಿ ದೇವರ ಮುಂದೆ ಆ ಸೈನಿಕ ಕಲ್ಯಾಣ ನಿಧಿಯ ಹುಂಡಿಯನ್ನಿಟ್ಟು ಪ್ರತಿನಿತ್ಯ ಅದಕ್ಕೊಂದು ₹1 ಕನಿಷ್ಠ ₹1 ಆದ್ರೂ ಹಾಕೊಂಡು ಬನ್ನಿ. ಆ ಸೈನಿಕರ ಕುಟುಂಬಕ್ಕೆ ನಮ್ಮಿಂದ ಸಾಧ್ಯ ಆಗುವಂತ ಒಂದು ಸಹಾಯವನ್ನು ಮಾಡೋಣ ಅಂತ ಹೇಳಿ ಪುಣ್ಯಕ್ಕೆ ಸಮಾಜ ಜೊತೆಯಲ್ಲಿ ನಿಂತಿತ್ತು, ದಾನಿಗಳ ಜೊತೆಯಲ್ಲಿ ನಿಂತರು, ಒಂದಷ್ಟು
ಕಂಪನಿಗಳ ಜೊತೆ ಕೈ ಜೋಡಿಸಿದ್ದು. ಇವತ್ತು ಕಳೆದ ವರ್ಷ 19 ಕುಟುಂಬಗಳ ಸಮಸ್ಯೆ ಜೊತೆಯಲ್ಲಿ ನಿಂತ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಯಿತು. 19 ಕುಟುಂಬ 4,70,500 ಕಳೆದ 1 ವರ್ಷದಲ್ಲಿ ಸೈನಿಕ ಕಲ್ಯಾಣ ನಿಧಿ. ಆದರೆ ಕೊಡಬೇಕಿದ್ರು ನೋವಾಗ್ತದೆ. ಇನ್ನೊಂದು ಭಾಗದಲ್ಲಿ ಈ ದೇಶಕ್ಕನ್ನು ಕಾಯ್ದಂತಹ ಸೈನಿಕರು, ನಮಗೋಸ್ಕರ ಬದುಕಿದ ಸೈನಿಕರು, ಈ ದೇಶಕ್ಕೋಸ್ಕರ ತಮ್ಮ ಯೌವನವನ್ನು ಸಮರ್ಪಣೆ ಮಾಡಿದ ಸೈನಿಕರು, ಆ ಸೈನಿಕ ಕುಟುಂಬಗಳು ಇವತ್ತಿನ ದಿವಸದಲ್ಲೂ ಕೂಡ ಒಂದಷ್ಟು ಬೇರೆ ಬೇರೆ ಕಾರಣಗಳಿಗೋಸ್ಕರ ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದೆಯಲ್ಲ. ಯಾಕೆ ಸರ್ಕಾರ ಆಗಲಿ ಅಥವಾ ಇದರಿಂದ ಅದಕ್ಕೆ ವ್ಯವಸ್ಥೆಗಳು ಆಗ್ತಾ ಇಲ್ಲ? ಅದನ್ನು ಗುರುತಿಸುವಂಥದ್ದು, ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಯಾಕೆ ಇವತ್ತು ವ್ಯವಸ್ಥೆಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಪ್ರತಿ ವರ್ಷ ಆ ಕುಟುಂಬಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ? ಯಾಕದು ಕಡಿಮೆ ಆಗೋದಿಲ್ಲ? ನಮ್ಗೆ ಆರ್ಥಿಕ ಹೊರೆ ಬಿಡುತ್ತದೆ ಅಂತ ಹೇಳಿಲ್ಲ. ಅರೆ, ಇದು ಸರ್ಕಾರ ಎಲ್ಲರ ಜವಾಬ್ದಾರಿ ಇತ್ತು ಅವರ ಸ್ಥಿತಿಯಲ್ಲಿ ಇರಬಾರ್ದು ಅಂತ ನೋಡಿಕೊಳ್ಳುವಂಥದ್ದು. ನಾನು ಪ್ರತಿ ಸರಿ ಇದರಲ್ಲಿ ಹೇಳ್ತಾ ಇದ್ದೆ, ನಾವು ಮಾಡೋದು ಯಾಕೋಸ್ಕರ ನಾವು ಮಾಧ್ಯಮಕ್ಕೆ ಬಂದು ಅಂತ ಹೇಳಿ ಮೊದಲು ಮಾಧ್ಯಮಕ್ಕೆ ಹೋಗಿರ್ಲಿಲ್ಲ. ನಾವು ಮಾಡೋ ಕಾರ್ಯಕ್ರಮವನ್ನು ನೋಡಿಕೊಂಡು ಇನ್ನೊಂದಷ್ಟು ಸಂಘಟನೆಗಳು ಇದನ್ನು ಕೈಗೆತ್ತಿಕೊಳ್ಳಬಹುದಾ? ಅವಾಗ ಇನ್ನಷ್ಟು ಅವರಿಗೆ ನಾವು ಅವ್ರ ಜೊತೆ ನಿಂತ್ಕೊಳ್ಳಿಕ್ಕೆ ಆಗ್ತದೆ. ನಮ್ಮೆಲ್ಲರಿಗೋಸ್ಕರ ಬದುಕಿದ ಸೈನಿಕರು ನಾವೆಲ್ಲರೂ ಅವ್ರ ಜೊತೆ ನಿಂತ್ಕೊಂಡಾಗ ಆ ಸೈನಿಕ ಕಣ್ಣೀರಲ್ಲಿ ಕೈ ತೊಳೆದ ಪರಿಸ್ಥಿತಿ ನಿರ್ಮಾಣ ಆಗುವುದಿಲ್ಲ. ಜೊತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇನ್ನಷ್ಟು ಸೈನಿಕರನ್ನು, ಸೈನಿಕ ಅಧಿಕಾರಿಗಳನ್ನು ನಿರ್ಮಾಣ ಮಾಡುವಂತ ಜವಾಬ್ದಾರಿ ನಮ್ದು. ನಮ್ಮ ಕಾಲಘಟ್ಟ ಕಳೆದು ಹೋಗಿದೆ. ಆದರೆ ಯುವ ಸಮಾಜಕ್ಕೆ ಅದರ ಮಾರ್ಗದರ್ಶನ ಕೊಟ್ಟುಕೊಂಡು ಅದನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆಯಾ? ಸಮಾಜ ಕೂಡ ಆ ಸೈನಿಕರ ಬಗ್ಗೆ ತಿಳಿಸು ಎಲ್ಲ ಯೋಚನೆಗಳನ್ನ ಇಟ್ಟುಕೊಂಡು ಸೈನಿಕ ಇದು ಕಾರ್ಗಿಲ್ ದಿನಾಚರಣೆ ಯೋಚನೆ ಮಾಡಿಕೊಂಡು ಬಂದ್ವಿ. ಬಹಳ ಸಂತೋಷದ ದಿನ ಅಂತ ಹೇಳಿದ್ರಲ್ಲಿ ನನಗೆ 1.5 ವರ್ಷದ ಹಿಂದೆ ಬಾಂಗ್ಲಾದ ಸ್ವರ್ಣಿಮ್ ಜಯಂತಿಯ ಕಾರ್ಯಕ್ರಮ ಆಯಿತು. 71ರ ಸಂದರ್ಭದಲ್ಲಿ ಸೈನ್ಯದಲ್ಲಿದ್ದಂತಹ ಸುಮಾರು 60-70 ಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಅವರ ಪಟ್ಟಿ ನಮಗೆ ಸಿಕ್ಕಿತ್ತು. ಸುಮಾರು 40 ಜನರನ್ನು ಅವತ್ತು ವೇದಿಕೆಯಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಅವಕಾಶ ಆಯಿತು. 40ಕ್ಕಿಂತಲೂ ಹೆಚ್ಚು ಜನ ಅವತ್ತು ಮಂಗಳೂರಿನ ನಮ್ಮ ವೇದಿಕೆಯಲ್ಲಿ ಅವ್ರು ಹೊಂದ್ಕೊಳ್ಳಿಕ್ಕಾಯ್ತು. ಆ ಯೋಧರನ್ನು, ಅಷ್ಟು ಯೋಧರನ್ನು ಒಂದು ಕಡೆ ನೋಡುವಂಥದ್ದೇ ನಮ್ಮ ಜೀವನದ ಭಾಗ್ಯ. ಆ ಕ್ಷಣ ಇನ್ನೊಂದ್ಸರಿ ನಮ್ಗೆ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ಅನಿಸ್ತು. ಆ ಭಾಗ್ಯ ಕೂಡ ಸಿಕ್ಕಿತ್ತು. 100 ವರ್ಷದ ಸೈನಿಕರನ್ನು ನೋಡುವಂತಹ ಭಾಗ್ಯವೂ ಸಿಕ್ಕಿತ್ತು. ಶೌರ್ಯ ಪ್ರಶಸ್ತಿ ಪುರಸ್ಕೃತ ಸೈನಿಕರು ನೋಡುವ ಭಾಗ್ಯವೂ ಸಿಕ್ಕಿತ್ತು. ಗಂಡನ ಜೊತೆಯಲ್ಲಿ ತಾನೂ ಸೈನ್ಯದಲ್ಲಿ ಕೆಲಸ ಮಾಡಿದಂತಹ ಆ ತಾಯಿಯ ಭಾಗ್ಯ ದರ್ಶನ ಭಾಗ್ಯವೂ ಸಿಕ್ಕಿತ್ತು. ನಮಗೂ ಒಂದಷ್ಟು ಸೈನ್ಯದ ಹೋರಾಟ ಬಗ್ಗೆ ಪುಸ್ತಕವನ್ನು ತರಲಿಕ್ಕೆ ಕೂಡ ಅವಕಾಶಗಳು ಸಿಕ್ಕಿತ್ತು. ಸೊ ಇದಕ್ಕೆ ಬಂದ ಮೇಲೆ ಬಹಳ ಒಂದು ಒಳ್ಳೆಯ ಕೆಲಸ ಕೈ ಹಾಕಿದೆ. ಬಹಳ ಒಂದು ಮನಸ್ಸಿಗೆ ಸಂತೋಷ ಆಗುವಂತ ಅನೇಕ ಕ್ಷಣಗಳು ನನಗೆ ಸಿಕ್ಕಿತ್ತು. ಹಾಗಾಗಿ ಎಲ್ಲ ಇಡೀ ಸಮಾಜ ನಾನು ಅದನ್ನೇ ಹೇಳುವಂಥದ್ದು, ಒಂದು ಸ್ವಲ್ಪ ಆ ಸಮಾಜ ಸೈನಿಕರಿಗೆ ಕೂಡ ನಮಗೋಸ್ಕರ ಜೀವನವನ್ನು ತೆಗೆದಿಟ್ಟಿದ್ದಾರೆ, ಸ್ವಲ್ಪ ಸಮಯ ಅವರಿಗೆ ಕೊಡ್ಲಿಕ್ಕೆ ಕಲೀರಿ ಅಂತ ಹೇಳಿಕೊಂಡು ಅದನ್ನೇ ಇಟ್ಟುಕೊಂಡು ಈ ವರ್ಷ ಮತ್ತಷ್ಟು ಕಾರ್ಯಕ್ರಮವನ್ನು ಯೋಚನೆ ಮಾಡ್ತಾ ಇದ್ದೀವಿ. ನಿಜ. 1971ರ ಬಾಂಗ್ಲಾ ವಿಮೋಚನಾ ಯುದ್ಧ ಏನಿದೆ, ಆ ಯುದ್ಧದಲ್ಲಿ ಹೋರಾಟ ಮಾಡಿರುವಂತಹ, ಆ ಯುದ್ಧದಲ್ಲಿ ಭಾಗವಹಿಸಿದಂತಹ ಯೋಧರನ್ನು ಕೂಡ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಗೌರವಿಸಿತ್ತು, ಸನ್ಮಾನಿಸಿತ್ತು. ಇದು ನಮ್ಮ ಕರಾವಳಿ ಭಾಗದಲ್ಲಿ ಬಹಳಷ್ಟು ಕ್ರಾಂತಿಕಾರಿಯಾಗಿರುವಂತಹ ಹೆಜ್ಜೆಯನ್ನ ಇಟ್ಟಿದ್ದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬಗ್ಗೆಯೂ ಕೂಡ ನಾನು ಮುಂದಕ್ಕೆ ಮಾತಾಡ್ತೀನಿ. ಜೊತೆಗೆ ಆ ದೃಶ್ಯಗಳನ್ನು ಕೂಡ ಹಾಕ್ತೀನಿ. ಜೊತೆಗೆ ಯೋಧರ ಜೊತೆ ಮಾತಾಡಬೇಕು. ಇದು ಅಧ್ಯಕ್ಷರು ಈ ಒಂದು ಸಂಘವನ್ನ ಕಟ್ಟಿದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯೋಧರ ಬಗ್ಗೆ ನಾವುಗಳು ನೆನಪು ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಕಡಿಮೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಹಾಗಾಗಿ ಬಹುಶಃ ಇವರುಗಳು ಕಾರ್ಯಕ್ರಮ ಮಾಡಿದ್ರಿಂದ ನಮಗೊಂದು ಸುವರ್ಣಾವಕಾಶ. ಈ ಒಂದು ಕಾರ್ಯಕ್ರಮವನ್ನು ಜನರಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡುವಂಥದ್ದು, ನಮ್ಮ ಯೋಧರ ಬಗ್ಗೆ ಮಾತಾಡುವಂಥದ್ದು, ಕಾರ್ಗಿಲ್ ವಿಚಾರದ ಬಗ್ಗೆ ಮಾತಾಡುವಂಥದ್ದು, ನೆನಪು ಮಾಡಿಕೊಳ್ಳುವಂಥದ್ದು ನಮ್ಗಳ ಒಂದು ಸಿಕ್ಕಿರುವಂತಹ ಭಾಗ್ಯ. ದಟ್ಸ್ ವೈ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮೆಲ್ಲ ತಂಡಕ್ಕೆ. ಯಾಕಂದ್ರೆ ತಾವುಗಳು ಈ ಕಾರ್ಯಕ್ರಮ ಮಾಡಿದ್ರಿಂದ ನಮಗೆ ಮಾತಾಡುವಂಥ ಅವಕಾಶ ಸಿಕ್ಕಿರುವಂಥದ್ದು, ಭಾಗ್ಯ ಸಿಕ್ಕಿರುವಂಥದ್ದು, ಇಲ್ಲದಿದ್ರೆ ಸಿಗ್ತಾ ಇರಲಿಲ್ಲ. ಇಂತಹ ಕೆಲಸಗಳಾಗಬೇಕಾಗಿತ್ತು ಅನ್ನುವಂಥದ್ದು ಬಹುಶಃ ಇದನ್ನು ನೋಡ್ತಾ ಇರೋದು ಬಹಳಷ್ಟು ಜನರಿಗೆ, ತಮಗೂ ಕೂಡ ಒಂದು ಭಾಗ್ಯ. ಯಾಕಂದ್ರೆ ಆ ಒಂದು ಕ್ರಾಂತಿಕಾರಿಯಾಗಿರುವಂತಹ ಒಂದು ಪುಣ್ಯದ ಕೆಲಸ ಮಾಡಿರುವಂತಹ ನಮ್ಮ ಯೋಧರು ನಿಜವೂ ಕೂಡ ಹೆಮ್ಮೆ ಆಗುತ್ತೆ. ಯೋಧರ ಜೊತೆ ಮಾತಾಡಬೇಕು. ಬಿಫೋರ್ ದಟ್ ಬಹಳಷ್ಟು ಕರೆಗಳು ಬರ್ತದೆ. ನಾನು ಒಂದು ಕರೆಯನ್ನು ಸ್ವೀಕಾರ ಮಾಡಿ ತದನಂತರ ಬರ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಮತ್ತೊಂದು ಕರೆ ಇದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಹಾಕುತ್ತೆ. ದಯಮಾಡಿ ಕ್ಷಮಿಸಿ ಆ ಒಂದು ವಿಚಾರಕ್ಕೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸರ್ ಎಲ್ರಿಗೂ ಜೈ ಹಿಂದ್ ಸರ್. ನನ್ನ ಲೆಕ್ಕದಲ್ಲಿ ಜೈ ಹಿಂದ್. ಜೈ ಹಿಂದ್ ಸರ್. ನಾನು ಸಂತೋಷ್ ಕುಮಾರ್ ಅಂತೇಳಿ, ನಾನು ರಿಟೈರ್ಡ್ ಆಗಿ 4 ವರ್ಷ ಆಯ್ತು. ನಮಸ್ತೆ ಸಂತೋಷ್ ಕುಮಾರ್ ಸರ್. ಕಾರ್ಗಿಲ್ ನೆನಪು ಬಗ್ಗೆ ಕಾರ್ಯಕ್ರಮ ಆಗ್ತಾ ಉಂಟು, ತುಂಬಾ ಖುಷಿಯ ವಿಚಾರ. ಆದ್ರೆ ನಂದೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಸರ್, ಈಗ ನಾವು ಕಾರ್ಗಿಲ್ ಬಗ್ಗೆ ಅಥವಾ ಏನಾದ್ರೂ ಒಂದು ಇನ್ಸಿಡೆಂಟ್ ಆದ್ರೆ ನೆನಪು ಮಾಡ್ಕೊಳ್ತೇವೆ ಸೈನಿಕರ ಬಗ್ಗೆ. ಆದ್ರೆ ವಾಸ್ತವಿಕವಾಗಿ ನಾವು ವಿವರಿಸುವಂತ ಸ್ಥಿತಿಯೇ ಬೇರೆ ನಮ್ಮ ಸಮಾಜದಲ್ಲಿ.
ಯಾವಾಗ ನಾವು ಕಾರ್ಗಿಲ್ ನೆನಪಾಗಿ ಆಯ್ತು, ಆಚರಣೆ ಮಾಡಿ ಆಯ್ತು, ನಂತರ ಸಮಾಜದಲ್ಲಿ ಆ ಸೈನಿಕರಿಗೆ ಅಷ್ಟೊಂದು ಇದು ಸಿಗುದಿಲ್ಲ, ಇಂಪಾರ್ಟೆನ್ಸ್ ಸಿಗುದಿಲ್ಲ. ಕರೆಕ್ಟ್. ನಂದು ಏನು ಈಗ ಇದು ಅಂತ ಹೇಳಿದ್ರೆ, ಈಗ ನಾವು ಬಂದು ಸನ್ಮಾನ ಅದು ಇದೆಲ್ಲ ಮಾಡುದಕ್ಕಿಂತ ಯಾರೆಲ್ಲ ಈಗ ಪ್ರಸ್ತುತವಾಗಿ ಸೇನೆಯಲ್ಲಿ ಇದ್ದಾರೆ ಅವರಿಗೆ ಒಂದ್ ವೇಳೆ ಏನಾದ್ರು ವಾರ್ ಆಯ್ತು ಅಥವಾ ಏನಾದ್ರು ಟೆರರಿಸ್ಟ್, ಈಗ ಜಮ್ಮು ಕಾಶ್ಮೀರದಲ್ಲಿ ಅಥವಾ ನಾಗಾಲ್ಯಾಂಡ್ ಅಲ್ಲಿ ಟೆರರಿಸ್ಟ್ ಇದ್ರಲ್ಲೆಲ್ಲ ಇದು ಭಾಗಿಯಾಗ್ತಾರೆ, ಅವರ ಮನೆಗೆ ಅಟ್ಲೀಸ್ಟ್ ಆ ಲೋಕಲ್ ಏರಿಯಾದವರು ಒಮ್ಮೆ ಹೋಗಿ ಅವರ ಮನೆಯಲ್ಲಿ ಏನಾದ್ರು ಸಮಸ್ಯೆ ಉಂಟಂತೇಳಿ ವಿಚಾರಿಸಿದ್ರೆ ಆ ಸೈನಿಕ ಎಷ್ಟೋ ದೂರದಲ್ಲಿ ಇರ್ತಾನೆ, ಅವನಿಗೂ ಒಂದು ನೆಮ್ಮದಿ ಇರ್ತದೆ. ನಿಜ ನಿಜ. ಅಟ್ಲೀಸ್ಟ್ ನಮ್ಮ ಮನೆಯವರಿಗೆ ಹೋಗಿ ಏನಾದ್ರು ಅವತ್ತು ಸಾಂತ್ವನ ಅಥವಾ ಯಾವ್ದಾದ್ರು ಒಂದು ಇದು ಸಪೋರ್ಟ್ ಮಾಡ್ತಾ ಇದ್ದಾರೆ, ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವನಿಗೆ ಖುಷಿ ಆಗ್ತದೆ. ಕೆಲವೊಮ್ಮೆ ಅವರಿಗೆಲ್ಲ ರಜೆ ಎಲ್ಲ ಸಿಗುದಿಲ್ಲ, ರಜೆ ಸಿಗೋದಿದ್ರು ಕೂಡ ಅವ್ರಿಗೆ ಏನು ಅಷ್ಟು ಭಯ ಆಗುದಿಲ್ಲ ಅಲ್ಲಿ. ಇಲ್ಲದ್ರೆ ಏನಾಗ್ತದೆ, ಅಲ್ಲಿ ರಜೆ ಸಿಗುದಿಲ್ಲ, ಒಂದ್ ಕಡೆಯಿಂದ ಮನೆಯಲ್ಲಿ ಸಮಸ್ಯೆ, ಮನೆಯಲ್ಲಿ ಏನಾದ್ರು ಒಂದು ಬೇರೆ ಸಮಸ್ಯೆ ಇರ್ತದೆ, ಅವನು ಅದೇ ಟೆನ್ಷನ್ ಅಲ್ಲಿ ಇರ್ತಾನೆ. ನಮ್ಗೆ ಅಂತ ಇದಾಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಕಡಿಮೆ ಅಂತ ಹೇಳಿದ್ರೆ 8 ವರ್ಷ ನಾಗಾಲ್ಯಾಂಡ್ ಮತ್ತು ಗುವಾಹಟಿಯಲ್ಲಿ ಇದ್ದೆ, ಒಂದು 6 years JNK ಅಲ್ಲಿ ಇದ್ದೆ. ನಮ್ ಕೂಡ ಹಾಗೆ ಒಂದು 4 ತಿಂಗಳಿಗೆ ರಜೆ ಇಲ್ಲದಾಗ ಮನೆಯಲ್ಲಿ ಅದು ಸಮಸ್ಯೆ ಇದು ಸಮಸ್ಯೆ, ಪಾರಿವಾರಿಕ ಸಮಸ್ಯೆ ತುಂಬಾ ಇರ್ತದೆ. ಆ ಟೈಮಲ್ಲಿ ನಮ್ಮ ಲೋಕಲ್ ಏರಿಯಾದವರು ಈ ವರ್ಷಕ್ಕೊಮ್ಮೆ ನಾವು ಕ್ಯಾಂಡಲ್ ಉರಿಸುವುದು ಮತ್ತೆ ಅದು ನೆನಪು ಮಾಡುದು ಬೇಕು, ಅದು ಕೂಡ ಬೇಕು. ಅದರೊಟ್ಟಿಗೆ ಇದು ಆದ್ರೆ ತುಂಬಾ ಒಳ್ಳೇದಾಗ್ತದೆ ಅಂತ ಹೇಳಿ ನನ್ನೊಂದು ಅನಿಸಿಕೆ. ಓಕೆ ಓಕೆ ಸರ್, ಎಸ್ 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 ಸರ್. ಜೊತೆಗೆ ತಾವು ಕೂಡ ಸೇನೆಯಲ್ಲಿ ಇದ್ದೀರಿ, ನಮ್ಗೆ ಹೆಮ್ಮೆ ಇದೆ ಆ ಒಂದು ವಿಚಾರಕ್ಕೆ. ಆದ್ರೆ ಎಸ್ ಸರ್, ಯು ಆರ್ ರೈಟ್, ನೀವು ಹೇಳಿದ ಸತ್ಯ. ಆದ್ರೆ ಅಟ್ ದ ಸೇಮ್ ಟೈಮ್ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಈ ಕೆಲಸವನ್ನ ಮಾಡ್ತಾ ಇದೆ ಸರ್. ಇಂತಹ ಸಂಘಟನೆಗಳು ಮತ್ತಷ್ಟು ಬೆಳಿಬೇಕು ಅನ್ನುವಂತ ಒಂದು ನಾವು ಆಸೆ. ಹಾಗಾಗಿ ಹೌದೌದು, ಕರೆಕ್ಟ್ ಕರೆಕ್ಟ್. ಅಂದ್ರೆ ನಾನು ಕಾರ್ಯಕ್ರಮ ಇವ್ರದ್ದು ಯಾವ ಕಾರ್ಯಕ್ರಮ ನೋಡ್ತಾ ಇದ್ದೇನೆ, ನಾನು ಸುರತ್ಕಲ್ ಏರಿಯಾದವ್ರು ಮಾಡ್ತಾ ಇರೋದು ಅಂತ ಕಾರ್ಯಕ್ರಮ ಪ್ರತಿಯೊಂದು ಏರಿಯಾಗಳಲ್ಲಿ ಆಗ್ಬೇಕು. ನೋಡಿ, ನಾವು ಕೆಲವು ಏರಿಯಾದಲ್ಲಿ ಏನಾಗುದಿಲ್ಲ. ಈಗ ನಾನು 4 ವರ್ಷ ಆಯ್ತು ಬಿಟ್ಟು ಬಂದು, 17 years ನನ್ನ ಆರ್ಮಿಲಿ ಇದ್ದೆ. ಸಿಂಗಲ್ ಒಂದು ನನ್ನ ಪಂಚಾಯತಿ ಲೆವೆಲ್ ಮತ್ತೆ ಒಂದು ಗುಲಾಬಿ ಹೂ ಕೊಡ್ಲಿಕ್ಕೂ ಕೂಡ ನಮ್ಮನ್ನು ಕರೆಯಲಿಲ್ಲ. ಅಂದ್ರೆ ನನ್ನ ಕರೆಯಬೇಕಂತ ಹೇಳಿದ್ದಲ್ಲ, ಅಂತ ತುಂಬಾ ಇದೆ. ನಿಜ ನಿಜ ನಿಜ. ಈಗ ಕೆಲವು ಕಡೆ ಎಲ್ಲ ಇದು ಮಾಡ್ತಾರೆ, ಅಂತ ಇದು ಎಲ್ಲ ಕಡೆ ಆಗ್ಬೇಕಂತ ನಾನು ಹೇಳೋದು. ಓಕೆ ಓಕೆ. ನಿಮ್ಗೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಬಗ್ಗೆ ಗೊತ್ತಿದೆ ಹಾಗಾದ್ರೆ? ಗೊತ್ತಿದೆ. ನಾನು ಗುರುಪ್ರಕಾಶ್ ಕೈಕಂಬದವನು, ಅದು ಸುರತ್ಕಲ್, ನಮ್ಗೂ ಗೊತ್ತಿದೆ, ನಾವು ಟಿವಿಯಲ್ಲಿ ನೋಡ್ತಾ ಇರ್ತೇವೆ. ಓಕೆ ಓಕೆ, ಎಸ್ ಸರ್ ಎಸ್ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಓಕೆ, ತಾವು ಹೇಳಿದ್ದನ್ನು ಖಂಡಿತ ನೆನಪಿಟ್ಕೊಳ್ತೇವೆ ಸರ್. ಆ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನಗಳು ಮುಂದಿನ ದಿವಸದಲ್ಲಿ ಮಾಡ್ತೇವೆ. ಈಗಲೇ ಒಂದಷ್ಟು ಮಾಡ್ತಾ ಇದ್ದೇವೆ, ಇನ್ನೊಂದಷ್ಟು ಅದಕ್ಕೆ ಜೋಡಿಸ್ಲಿಕ್ಕೂ ಇದೆ. ಖಂಡಿತ ನಾವು ಮಾಡಿದ್ದೆ ಎಲ್ಲವನ್ನು ನಾವು ಮಾಡಿದೆ ಅಂತ ಹೇಳುವುದಿಲ್ಲ, ನಾನು ಮಾಡ್ಲಿಕ್ಕೆ ತುಂಬಾ ಇದೆ. ಪ್ರಾರಂಭ ಮಾತ್ರ ನಮ್ದು. ಅಲ್ಲ, ನನ್ಗೆ ನಿಜವಾಗ್ಲೂ ಒಂದು ಮಾತು ಸತ್ಯ ಅನಿಸ್ತು ಸರ್ ಹೇಳಿದಾಗ. ಅಂದ್ರೆ ಒಂದು ಗ್ರಾಮ ಪಂಚಾಯತ್ ಕಾರ್ಯಕ್ರಮಗಳಲ್ಲೂ ಕೂಡ ಒಂದು ಗುಲಾಬಿ ಹೂ ಕೊಟ್ಟು ಗೌರವ ಸ್ಥಾನವನ್ನು ಕೂಡ ನೆನಪಿಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲೂ ಕೂಡ ನಾವುಗಳು ಇಲ್ಲ ಅನ್ನುವಂಥದ್ದು. ಕಳೆದ ಒಂದು 4-5 ವರ್ಷದಲ್ಲಿ ಎಲ್ಲೋ ಒಬ್ರಿಬ್ಬರಿಗೆ ಒಂದೊಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡೋದು ಮಾಡಿ ಬಿಡ್ತಾರೆ ಅಷ್ಟೇ. ಆದ್ರೆ ಅವತ್ತೇನು ಇವರು ಕೇಳಿದ್ರು, MB ಭಟ್ ಅವರು ಹೇಳಿದ್ರು ಅಂತ ಹೇಳ್ತೇನೆ, ಪ್ರತಿನಿತ್ಯ ನೆನಪಿಸಿ ಮಾಡಿಕೊಳ್ಳುವಂತ, ಅದವರ ಸಮಸ್ಯೆ, ಮತ್ತೆ ಅವರ ಮನೆ ಹೇಗಿದೆ, ಏನಿದೆ, ಅಲ್ಲಿನ ಸಮಸ್ಯೆ ಇದೆಯಾ, ನಮ್ಮಿಂದ ಆಗಬೇಕಾ, ಇದು ವಿಚಾರಿಸಿಕೊಳ್ಳುವಂತ ವ್ಯವಸ್ಥೆಯೇ ಎಲ್ಲೂ ಇಲ್ಲ. ಚುನಾವಣೆಗಳು ಬಂದಾಗ ಒಂದೊಂದ್ಸರಿ ಸಿನಿಮಾಕ್ಕೆ ಕರ್ಕೊಂಡು ಹೋಗಿ ದೇಶಭಕ್ತಿದ್ದು ಊರೇ ಇನ್ನೊಂದು ಮತ್ತೊಂದು ತಿಳಿದು ಕರ್ಕೊಂಡು ಹೋಗಿ ತೋರಿಸ್ತಾರೆ. ಆನಂತರ ರಾಜಕೀಯ ವ್ಯಕ್ತಿಗಳು ಮರೆತು ಬಿಡ್ತಾರೆ. ಬಹಳ ಬೇಸರ ಆಗೋದು. ನಿಜ 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 ನಿಜ. ಎಸ್ ಸರ್. ಜೊತೆಗೆ ನಮ್ಮ ಜೊತೆ ಕಾರ್ಗಿಲ್ ಯೋಧರಿದ್ದಾರೆ. ನಾಯಕ್ ಸರ್, ತಾವೇ ಹೇಳ್ಬೇಕು ಸರ್, ಕಾರ್ಗಿಲ್ ತಮ್ಮ ಒಂದು ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾವುಗಳು ಎಷ್ಟೇ ಮಾತಾಡ್ಬೋದು ಕಾರ್ಗಿಲ್ ಯೋಧರ ಬಗ್ಗೆ, ಯುದ್ಧದ ಬಗ್ಗೆ. ತಾವು ಸ್ವತಃ ಅಲ್ಲಿ ಫೀಲ್ಡ್ ಅಲ್ಲಿ ಇದ್ದವರು, ತಾವು ಅಲ್ಲಿ ಯುದ್ಧವನ್ನ ಮಾಡಿದವರು. ಹಾಗಿದ್ದಾಗ ತಮಗಿಂತ ಮೋರ್ ಅನ್ನುವಂಥದ್ದು, ಬೆಸ್ಟ್ ಅನ್ನುವಂಥದ್ದು ಯಾರು ಕೂಡ ಸಾಧ್ಯ ಇಲ್ಲ. ಸೊ ದಟ್ಸ್ ವೈ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಏನ್ ಹೇಳ್ತೀರಾ ಸರ್ ತಮ್ಮ ಎಕ್ಸ್ಪೀರಿಯನ್ಸ್ ಕಾರ್ಗಿಲ್ ಅಂತ ಬಂದಾಗ ತಮ್ಗೆ ಹೇಗೆ ಅನಿಸುತ್ತೆ? ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ನಮಗೆ ಫಸ್ಟ್ ಆಫ್ ಆಲ್ ನಾನು ರಜೆಯಲ್ಲಿದ್ದೆ, ಮನೆಯಲ್ಲಿದ್ದೆ. ಮನೆಗೆ ಬಂದು ಒಂದು ದಿವಸದಲ್ಲಿ ನನಗೆ ಟೆಲಿಗ್ರಾಮ್ ಬಂದಿತ್ತು, ನೀವು ವಾಪಸ್ ರಿಪೋರ್ಟ್ ಮಾಡಿ. ಆದ್ರೆ ಆರ್ಮಿಯಲ್ಲಿ ಒಂದು ವಿಷಯ, ಯಾವ ವಾರ್ ಆಗ್ಲಿ ಏನಾಗ್ಲಿ ಅದರಲ್ಲಿ ಇಂಟಿಮೇಷನ್ ಕೊಡುದಿಲ್ಲ, ಜಸ್ಟ್ ವಾಪಸ್ ರಿಪೋರ್ಟ್ ಮಾಡ್ಬೇಕಂತ. ನಾನು ಆಗ ವಾಪಸ್ 2ನೇ ದಿವಸ ನಾನು ಹೊರಟು ಹೋಗಿ ಶ್ರೀನಗರ ತಲುಪಿದ ನಂತರ ಅಲ್ಲಿ ನಮ್ಮ ಟ್ರಾನ್ಸಿಟ್ ಕ್ಯಾಂಪ್ ಅಂತ ಹೇಳ್ತೇವೆ, ರಜೆಯಿಂದ ಬಂದವರನ್ನು ಒಂದು ಜಾಗದಲ್ಲಿ ಇಟ್ಟು ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಬೇರೆ ಬೇರೆ ಯೂನಿಟನ್ನು, ಉರಿ ಸೆಕ್ಟರ್ನವರು ಬೇರೆ, ಕುಪ್ಪಾಡ ಸೈಡ್ನವರು ಬೇರೆ, ಹಾಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಲ್ಲಿಗೆ ಫಿದೈನ್ ಅಟ್ಯಾಕ್ ಆಯ್ತು. ಅಲ್ಲಿ ಜೇಲಂ ನದಿ ಹತ್ತಿರ, ಟ್ರಾನ್ಸಿಟ್ ಕ್ಯಾಂಪಿನ ಹತ್ತಿರ ಫುಲ್ ಪ್ರೊಟೆಕ್ಷನ್ ಇರ್ತದೆ. ಅದರಲ್ಲಿ ಕಡಿಮೆ ಮಾಡಿದ್ರೆ 1,000-1,000ಕ್ಕಿಂತ ಜಾಸ್ತಿ ಜನ ಇರ್ತಾರೆ. ಬೇರೆ ಕಡೆ ಎಲ್ಲ ರಜೆಗೆ ಹೋಗುವವರು ಪ್ಲಸ್ ರಜೆಯಿಂದ ಬಂದವರು. ಅಲ್ಲಿ ಫಿದೈನ್ ಅಟ್ಯಾಕ್ ಆಯ್ತು ನಮ್ಮ ಟ್ರಾನ್ಸಿಟ್ ಕ್ಯಾಂಪ್ನ ಮೇಲೆ. ಹಾಗೆ ಅಂತ ಹೇಳಿದ್ರು ನಮ್ಮ ಓಸಿ ಅಲ್ಲಿ ಅವರೆಲ್ಲ ಹೇಳಿದ್ರು, ನೀವು ಮಲಗಿ, ಅಲ್ಲಿ ಇದ್ದಲ್ಲಿಯೇ ಮಲಗ್ಬೇಕಂತ.
ಆ ಮಲಗಿ ಅಂತ ಹೇಳುವಾಗ ನಾವು ಕುತೂಹಲ, ಆರ್ಮಿ ಯೂನಿಫಾರ್ಮ್ ಹಾಕಿದ ಮೇಲೆ ನಾವು ಅಡ್ವಾನ್ಸ್ ಆಗುದು ಯೋಚನೆ ಮಾಡ್ತಂದ್ರೆ ನಮ್ಮ ಹತ್ರ ವೆಪನ್ ಇಲ್ಲ. ನಮಗೆ ಕ್ಯೂರಿಟಿ ಟೀಮ್ ಎಲ್ಲ ಫೈರ್ ಸಪೋರ್ಟ್ ಎಲ್ಲ ಕೊಡ್ತಾ ಇತ್ತು. ಮಲಗು ಹೇಳುವಾಗ ನಾವು ಸಹ ನೋಡು ಅಂತ ಅಲ್ಲಿ ಆಚೆ ಎಲ್ಲ ಹೋಗ್ತಾ ಇದ್ದೇವೆ. ಆ ಟೈಮ್ ಅಲ್ಲಿ ಒಬ್ಬ NCO ಹೇಳಿದ್ರು ಹಿಂದಿಯಲ್ಲಿ ಹೇಳಿ, ಉದ್ದಾರ ಆದ್ಮಿ ಲೋग मर रहे हैं, तुम लोग हमारी बात क्यों नहीं मान रहे हो. ಆ ವರ್ಡ್ ನ್ಯೂಸ್ में ಉದ್ದಾರ ಆದ್ಮಿ मर रहे हैं, इसका मतलब क्या है, ಇದರ ಅರ್ಥ ಏನು ಅಂತ ನಮಗೆ ಅದು ಗೊತ್ತಾಗಿಲ್ಲ. ಆ ಟೈಮಲ್ಲಿ ನಮಗೆ ಗೊತ್ತಾದದ್ದು ಈ ವಾರ್ ಡಿಕ್ಲೇರ್ ಆಗಿದೆ, ಹೀಗೆ ಆಗ್ತಾ ಉಂಟಂತ. ಅಲ್ಲಿಂದ ನಾವು ನನ್ನ ರೆಜಿಮೆಂಟ್ಗೆ ಹೋದ, ರೆಜಿಮೆಂಟ್ ಇಂದ ಉರಿಗೆ ಹೋದೆ, ಉರಿಯಿಂದ 1990 ಬ್ರಿಗೇಡ್ ಇಂದ ಒಂದು ರೆಜಿಮೆಂಟ್ಗೆ ಡೀಟೇಲ್ ಆದದ್ದು ಇಡೀ 1990 ಇಂದ ನಾನು ಇದ್ದ ರೆಜಿಮೆಂಟ್ 160 mm ಹೆವಿ ಮೋಟರ್ ಅಂತ ರೆಜಿಮೆಂಟ್. ಇದು ವರ್ಲ್ಡ್ ಅಲ್ಲಿ ಇರುವ ಏಕೈಕ ರೆಜಿಮೆಂಟ್. ಯಾಕಂದ್ರೆ ಈ ಗನ್ ಹೈ ಆಂಗಲ್ ಹಿಡಿಯುವುದು. ಹಾಗೆ ಅಲ್ಲಿಂದ ನಾವು ಸೋನಮಾರ್ಗ್ ತಲುಪಿದೆವು. ಸೋನಮಾರ್ಗ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ನಮ್ಮದು ಹೇಳ್ತಾರೆ ಸೋಲ್ಜರ್ಸ್ ನ ಮನಸ್ಸು ಕಲ್ಲುರದೆ ಅಂತ, ಅದು ಇರ್ಬೇಕಾಗ್ತದೆ. ಅದು ಹೇಳಿದ್ರೆ ಅದು ಮಾಡುದಲ್ಲ, ನಮ್ಮ ಟ್ರೈನಿಂಗ್ ಪ್ಲಸ್ ನಾವು ಇರುವ ರೀತಿಯನ್ನೆಲ್ಲ ನೋಡಿ ನಾವು ಅದು ಕಲ್ಲುರದೆ ಆಗ್ಬೇಕಾಗ್ತದೆ. ಅಲ್ಲಿ ಸೋನಮಾರ್ಗದಲ್ಲಿ ನಾವು ನಿಂತು, ಯಾಕಂದ್ರೆ ಅಲ್ಲಿಂದ ನಾವು ಮೂವ್ ಆಗ್ಬೇಕಾದ್ರೆ ಸಂಜೆ ಟೈಮಲ್ಲಿ ಮೂವ್ ಆಗ್ಬೇಕು. ಡೇ ಟೈಮಲ್ಲಿ ಮೂವ್ ಆಗ್ಲಿಕ್ಕೆ ಆಗಿದ್ರೆ ಮೂವ್ ಆದ್ರೆ ಫೈರಿಂಗ್ ಬರ್ತಾನೆ. ಯಾಕಂದ್ರೆ ಅವ್ರ ಮೇಲೆ ಇದ್ರು, ಅವ್ರ ಮೇಲೆ ಟೈಗರ್ ಇಲ್ಲಿ ಹೇಳಿದ್ರೆ, ಅಲ್ಲಿಂದ ಹೇಳಿದ್ರೆ ನಾವು ಕಡಿಮೆ ಹೇಳಿದ್ರೆ ಅಲ್ಲಿ ಗನ್ ಇದು ರೇಂಜ್ ಒಂದು ಹೇಳಿದ್ರೆ ಬಫರ್ಸ್, ಅಲ್ಲಿ ಬಫರ್ಸ್ ಇಲ್ಲ, 5.5 ಅಂತ ಗನ್ ಉಂಟು. ಅದರ ರೇಂಜ್ 26-27 ಕಿಲೋಮೀಟರ್ ಹೇಳಿದ್ರೆ, ಹೈಟ್ ಇಂದ ಹೇಳಿದ್ರೆ ಅದು 40 ಕಿಲೋಮೀಟರ್ಸ್ ಬರ್ತದೆ, ರೇಂಜ್ ಜಾಸ್ತಿ ಆಗ್ತದೆ. ಹಾಗೆ ಆ ಟೈಮಲ್ಲಿ ನಮಗೆ ಹೇಳಿದ್ರು ನೀವು ಸಂಜೆ ಹೊತ್ತು ರೆಡಿಯಾಗಿ, ಸ್ನಾನ ಮಾಡ್ಲಿಕ್ಕೆ ಏನು ಇರ್ಲಿಲ್ಲ, ಆದ್ರೆ ರೆಡಿಯಾಗಿ ಎಲ್ಲ ಈಗ ರಾತ್ರಿ ಮೂವ್ ಆಗುದಂತ. ಆ ಟೈಮಲ್ಲಿ 3 ಟನ್ ಎಂಬ 2 ಗಾಡಿ ಬಂತು. ನಾವು ಆಗ ನನ್ನ ಚಿಕ್ಕ ಏಜ್, ಆ ಏಜ್ ಅಲ್ಲಿ ಯಾವುದಕ್ಕೆ ಸಹ ಒಂದು ಕುತೂಹಲ ಇರ್ತದೆ, ನೋಡುವ ನಾವು ಹೋಗಿ ಎಲ್ಲ ಹತ್ತಿ ನೋಡುವಾಗ ಫಸ್ಟ್ ಡೆಡ್ ಬಾಡಿ ಇದ್ದದೆ ನನ್ನ ರೆಜಿಮೆಂಟ್ ಕಾಮರಾಜ್ ಅಂತ ಇದ್ರು. ಅವರು ನಮ್ಮ ನಮ್ಮ ಏರಿಯಾಕ್ಕೆ ಇದು ಸೆಲ್ ಬಿದ್ದು ಅವರದು ತಲೆ ಮತ್ತು ಸೊಂಟದ ಭಾಗ ಮಾತ್ರ ಉಳಿದದು. ಅದನ್ನು ನೋಡಿದ ನಂತರ ಅದೊಂದು ಯೂನಿಫಾರ್ಮ್ ನಾವು ಯಾಕೆ ಹಾಕಿದ್ರೆ, ಇದರ ಉದ್ದೇಶ ಏನು ಮಾಡಬೇಕು, ಅದು ಒಂದು ಮೈಂಡಿಗೆ ಬಂತು ಎಲ್ಲರಿಗೆ. ನಾನಂತಲ್ಲ, ನನ್ನ ಟೀಮ್ಗೆ ಎಲ್ಲ. ಅಲ್ಲಿಂದ ನಾವು ರಾತ್ರಿ ಸಂಜೆ ಹೊತ್ತು ಹೇಳಿದ್ರೆ ಯಾವ ಸಹ ವಾರ್ ಟೈಮ್ ಗೊತ್ತುಂಟು ಎಲ್ಲರಿಗೆ ಗೊತ್ತುಂಟು ವರ್ಲ್ಡ್ ಅಲ್ಲಿ. ಫಸ್ಟ್ ಪ್ಲೇಸ್ ಪೇಲೆ ಲಾಸ್ಟ್ ಲೈಟ್ ಕಿ ಬಾದ್ ಅಂತ ಹೇಳಿದ್ರೆ ಸಂಜೆ ಹೊತ್ತಲ್ಲಿ ಒಂದು 6 ಗಂಟೆ ನಂತರ ಮೂವ್ ಆದ್ರೆ ದೂರದಲ್ಲಿ ನೋಡುವವರಿಗೆ ಏನ್ ಸಹ ಕಾಣುದಿಲ್ಲ, ಖಾಲಿ ಒಂದು ಮರ ಗಿಡ ಎಲ್ಲ ಹಲ್ಲಾಡಿದಾಗೆ ಇರ್ತದೆ. ಹಾಗೆ ಆ ಟೈಮಲ್ಲಿ ಎಲ್ಲ ನಾವು ಮೂವ್ ಆಗಿ ನನ್ನ ಲೊಕೇಶನ್, ನನ್ನ ಗನ್ ಏರಿಯಾಕ್ಕೆ ನಾವು 2600 ಸೆಲ್ ತಂದಿದ್ದೆವು. ಆ ಸೆಲ್ ಅನ್ನು ಹಿಡ್ಕೊಂಡು ನನ್ನ ಲೊಕೇಶನ್ಗೆ ಹೋದೆ. ನನ್ನ ಲೊಕೇಶನ್ಗೆ ಹೋದ್ಮೇಲೆ ಅದೇ 10 ತಾರೀಕು 11 ತಾರೀಕಿಗೆ ತೊರೋಲಿನ ಅಟ್ಯಾಕ್, ಈ ಅಟ್ಯಾಕ್ ಅಲ್ಲಿ ಭಾಗವಹಿಸಿದ್ದೇವೆ. ಅದರಲ್ಲಿ ನಾವು 47 ಆತಂಕವಾದಿಯನ್ನು ಕೊಂದಿದ್ದೇವೆ. ನಮ್ಮ 2 ಆಫೀಸರ್, ಒಂದು JCO ಮತ್ತು 6 ಜವಾನ್ ಶಹೀದ್ ಆಗಿದ್ರು ಈ ಅಟ್ಯಾಕ್ ಅಲ್ಲಿ. ಇದ್ರ ಅಟ್ಯಾಕ್ ಹೇಳಿದ್ರೆ ಸಿವಿಲಿಯನ್ಸ್ಗೆ ಅಂತ ಹೇಳಿದ್ರೆ ಫಿಲ್ಮ್ ನೋಡ್ತಾರೆ, ಫಿಲ್ಮ್ ಅಲ್ಲಿ ಹೀಗೆ ಆಗ್ತದೆ, ಹೀಗೆ ಮಾಡ್ತಾರೆ ಹಾಗೆ ಅಂತ. ಆದ್ರೆ ನಮ್ಮದ್ರಲ್ಲಿ ಹೇಳಿದ್ರೆ ಟೈಮ್ ಟೇಬಲ್ ಇರ್ತದೆ, ಇಷ್ಟು ಗಂಟೆಗೆ ಇಷ್ಟು ಆರ್ಡರ್ ಡಿಸೋಬೇ ಮಾಡ್ಲಿಕ್ಕೆ ಇಲ್ಲ. ಸೇಮ್ ಥಿಂಗ್ಸ್ ಹೇಳಿದ್ರೆ ನಾವು 11 o'clock ಮೂವ್ ಆಗಿದ್ದೇವೆ. ನಾನು OP ಅಲ್ಲಿದ್ದೆ, OP ಟೀಮ್ ಅಂತ, ನಾನು ಆರ್ಟಿದ OP ಟೀಮ್ ಅಲ್ಲಿ. ಅಲ್ಲಿ ನಾವು 11 ಗಂಟೆಗೆ ಅಲ್ಲಿ ತಲುಪಿದ ಫೈರ್ ಆರ್ಡರ್ ಇರಲಿಲ್ಲ, ಅವರದ್ದು ಏರ್ ಬ್ರಸ್ಟ್ ಇದೆಲ್ಲ ಬರ್ತಾ ಇತ್ತು. ಆಮೇಲೆ 300 ಮೀಟರ್ ಗ್ಯಾಪಿಗೆ ಮುಟ್ಟಿದ್ದೆವು, 300 ಇಂದ 100 ಮೀಟರ್ ಗ್ಯಾಪಿಗೆ ಮುಟ್ಟಿದ್ದೆವು. ಸೊ ಆ ಟೈಮಲ್ಲಿ ನಮ್ಮ ಒಬ್ಬರು ಆಫೀಸರ್, ರೆಜಿಮೆಂಟ್ 2nd ರಾಜ್ ರೈಫಲ್ ಇದ್ದು, ಅದು LOC ಫಿಲ್ಮಲ್ಲಿ ನೋಡ್ಬೋದು, ಸಂದೀಪ್ ಶರ್ಮಾ CO ಎಲ್ಲ ಆಗಿದ್ರು ಆ ರೆಜಿಮೆಂಟಿನ. ಅವರು ನೈಟ್ ಬ್ಯಾನೋಕುಲರಲ್ಲಿ ಜಸ್ಟ್ ನೋಡಿದ್ರು. ಯಾಕೆಂದ್ರೆ ಆಗ MMG ಫೈರ್ ಬಿದ್ದು ಅವರು ಶಹೀದ. ಮತ್ತೆ ರಿಲೇಶನ್ಶಿಪ್, ಈಗ ನೀವು ಮಾತಾಡುವಾಗ ಹೇಳಿದ್ರೆ ಫ್ಯಾಮಿಲಿ ರಿಲೇಶನ್ಶಿಪ್, ಅವರು ಸರಿ ಹೇಳಿದ್ರು. ಸಾಯುವ ಟೈಮಲ್ಲಿ ಯಾರು ಸೇರ್ತಿಲ್ಲ, ಆದ್ರೆ ದೊಡ್ಡ ರಿಲೇಶನ್ಶಿಪ್ ಹೇಳಿದೆ, ಬ್ಲಡ್ ರಿಲೇಶನ್ಶಿಪ್ ಆರ್ಮಿ ಆಗಿ ಯಾವುದು ಇಲ್ಲ. ಯಾಕಂದ್ರೆ ನಾನು ಹೇಳಿದ್ರೆ, ನನಗೀಗ ಫೈರ್ ಆಯ್ತು, ನನಗೆ ಬುಲೆಟ್ ಬಿತ್ತು, ಆ ಕೋಪ ನನಗೆ ಬರುದಲ್ಲ, ನನಗೆ ಹತ್ತಿರ ಇರುವ ಜವಾನ್ ಇವರಿಗೆ ಆಫೀಸರ್ಸ್ ಅವರಿಗೆ ಬರುದು. ಆಗ ಅವರು ಹಿಂದೆ ಮುಂದೆ ನೋಡುದಿಲ್ಲ, ಅಡ್ವಾನ್ಸ್ ಆಗ್ತಾರೆ. ಅದು ಬ್ಲಡ್ ಅಲ್ಲಿ ಅದೊಂದು ಟ್ರೈನಿಂಗ್ ಅಲ್ಲಿ ಅದೊಂದು ಕಲಿಸಿ ಕೊಡ್ತಾರೆ, ಮತ್ತೆ ಅದು ಬರ್ತದೆ, ಆಟೋಮೆಟಿಕ್ ಆಗಿ ಬರ್ತದೆ. ಅದೇ ಸೇಮ್ ಥಿಂಗ್ ಅವರಿಗೆ ಬುಲೆಟ್ ಬಿದ್ದ ಕೂಡಲೇ ನಮ್ಮ ಇನ್ನೊಬ್ರು ಫೈರ್ ಅಂಡ್ ಮೂವ್ ಅಂತ ಹೇಳ್ತಾರೆ, ಅವ್ರು ಫೈರ್ ಮಾಡ್ತಾ ಮುನ್ನುಗ್ಗುವಾಗ ಅವರಿಗೆ ಸಹ ಫೈರ್ ಆಯ್ತು. ಅದು ಮೋಟರ್ದಲ್ಲಿ ಮೆಸೇಜ್ ಪಾಸ್ ಮಾಡ್ತೀವಿ, ಹೀಗೆ ಆಯ್ತು. ಆಗ RT ಸೆಲ್ಲಿಂಗ್ ಸ್ಟಾರ್ಟ್ ಆಯ್ತು ಹಿಂದೆಯಿಂದ.
ಓಕೆ. ನಾವು ರೇಂಜ್ ಎಲ್ಲ ಕೊಟ್ಟೆವು, ಇದೆಲ್ಲ ಫೈರ್ ಆಗಿ ಆಮೇಲೆ ಫೈರ್ ಆ್ಯಂಡ್ ಮೂವ್ ಅಂತ ಹೇಳ್ತಾರೆ. ಹಾಗೆ ನಾವು ಅಡ್ವಾನ್ಸ್ ಆಗಿ ಒಂದು ಪೋಸ್ಟ್ ಅಲ್ಲಿ ಇದ್ದದ್ದು 3 ಜನ, 3 ಆತಂಕವಾದಿ ಉಳಿದದೆಲ್ಲ ಸತ್ತಿದ್ದಾರೆ. ಆದ್ರೆ ಅವರೇನು ಮಾಡಿದ್ರು, ಪ್ರತಿಯೊಂದು ಪೋಸ್ಟ್ ಅಲ್ಲಿ ಹೋಗಿ ಫೈರ್ ಮಾಡ್ತಾ ಇದ್ರು. ಪ್ರತಿಯೊಂದು ಪೋಸ್ಟ್ ಅಲ್ಲಿ ಒಬ್ಬ ಲೋಡ್ ಮಾಡ್ತಿದ್ದ, ಫೈರ್ ಮಾಡ್ತಾ ಇದ್ರು. ಇದು ಹೇಳಿದ್ರೆ ನಾವು ಪಿಕ್ಚರ್ ನಾವು ನೋಡಿದಲ್ಲ, ಆಮೇಲೆ ಅಂದಾಜು ಮಾಡಿದ್ರು. ಯಾಕಂದ್ರೆ ಒಳಗೆ ಹೋದಾಗ ಗೊತ್ತಾಗ್ತಲ್ಲ ಎಷ್ಟು ಜನ ಇದ್ರು ಅಂತ. ಹಾಗೆ ಅವರು 3 ಜನ ಫೈರ್ ಮಾಡ್ತಾರೆ. ಅದ್ರಲ್ಲಿ ನನ್ನ ಹೆಸರಿನವನೇ ಸೆಕೆಂಡ್ ರೈಫಲ್ ಕುಮಾರ್ ಪ್ರವೀಣ್ ಅಂದು ಪ್ರವೀಣ್ ಕುಮಾರ್, ಅವಂದು ಕುಮಾರ್ ಪ್ರವೀಣ್ ಸಿಂಗ್ ಅಂತ. ಅವರೆಂತ ಮಾಡಿದ್ರು, ಅದಕ್ಕಿಂತ ಮೊದಲು ಒಬ್ಬರು ಜೇಸಿ ಇದ್ರು. ಅವರೆಂತ ಅಲ್ಲಿ ಹಿಮ ಇರ್ಲಿಲ್ಲ, ಹಿಮ ಕಲ್ಲಾದದಿತ್ತು. ಅವರು ಅದ್ರ ಮೇಲೆ ಮಲಗಿದ್ರು. ಅದು ಹೇಳಿದ್ರೆ ತುಂಬಾ ಬೇಸರದ ಸಂಗತಿ. ಯಾಕಂದ್ರೆ ಮಲಗಿದ ಮೇಲೆ ನಾವು ಅಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿಲ್ಲ. ಯಾಕಂದ್ರೆ ಆ ಟೈಮಿನ ಬುಲೆಟ್ ಪ್ರೂಫ್ ಜಾಕೆಟ್ 18 kg. ಸೊ ಅಲ್ಲಿ ಆಕ್ಸಿಜನ್ -45 ಡಿಗ್ರಿ, 34 ಡಿಗ್ರಿ, 35 ಡಿಗ್ರಿ ಹಾಗೆಲ್ಲ ಇತ್ತು. ಈ ವೆಯ್ಟ್ ಅನ್ನು ಎತ್ತಿಕೊಂಡು ನಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಹೆಲ್ಮೆಟ್ ಯೂಸ್ ಮಾಡ್ತಿದ್ರು, ಹೆಲ್ಮೆಟ್ ಮತ್ತೆ ಇದು ಆಕ್ಸಿಜನ್. ಸೊ ಅವರು ಆ ಜಾಕೆಟ್ ಹಾಕಿ ಹಿಮದ ಮೇಲೆ ಇದು ಕಲ್ಲಿನ ಮೇಲೆ ಮಲಗಿದ್ರು. ಎದ್ರೆ ಸಾಯ್ತೇವೆ, ಮೇಲಿಂದ ಫೈರಿಂಗ್ ಎಲ್ಲ ಆಗ್ತಾ ಇತ್ತಲ್ಲ. ಸೊ ಇವರೆಂತ ಮಾಡಿದ್ರು, ಲಾಸ್ಟಿಗೆ ಮರ್ನಾಥ್ ಹೈ ಮಗರ್ ಅವರು ಸ್ವಲ್ಪ ಏಜ್ಡ್, ಪ್ರಾಯ ಆಗಿತ್ತು, ಚಳಿ ಕಂಟ್ರೋಲ್ ಆಗಿ. ಮತ್ತೆ ಇವರು ಇದ್ದ ಜಾಗದಿಂದ ಅಡ್ವಾನ್ಸ್ ಆಗಿ ಫೈರ್ ಮಾಡ್ಕೊಂಡು ಮೂವ್ ಆದ್ರು. ಅವರು ಸಹ ಶಹೀದ್ ಆಯ್ತು. ಆಮೇಲೆ ಈ ಪ್ರವೀಣ್ ಸರ್ ಇದ್ದಾರೆ, ಅವರು ಬಂಕರ್ನ ಒಳಗೆ ಅವರು ಯೋಚನೆ ಮಾಡಿದ್ರೆ 3:30-4 ಗಂಟೆ ಟೈಮ್ ವಾಚ್ ಇರ್ಲಿಲ್ಲ. ಆದ್ರೆ ಅಂದಾಜು ನಾವು ಸ್ಟಾರ್ ನೋಡಿ ಟೈಮ್ ಹೇಳ್ತೇವೆ, ಸ್ಟಾರ್ ಧ್ರುವ ತಾರ ಎಲ್ಲ ನೋಡಿ ಅಂತ ಹೇಳ್ತೇವೆ. ಆ ಸಮಯ ಆಗಿರ್ಬೋದು. ಆ ಸಮಯದಲ್ಲಿ ಅವರು ಎಂತ ಯೋಚನೆ ಮಾಡಿದ್ರು, ಕಂಪನಿ ಯೋಚನೆ ಮಾಡಿದ್ರು ಟೋಟಲ್. ನಾವು ಈಗ ಬಂಕರ್ ಒಳಗೆ ಹೋಗದಿದ್ರೆ, ಅಟ್ಯಾಕ್ ಮಾಡಿದ್ರೆ ಇದು ಬರ್ತದೆ ಅಂತ ಬೆಳಕು ಬರ್ತದೆ. ಬೆಳಿಗ್ಗೆ ಆದ್ರೆ ನಮ್ಮದ್ರಲ್ಲಿ ಒಬ್ಬರು ಸಹ ಉಳಿಯೋದಿಲ್ಲ. ಅದು ನಮಗೆ ಕನ್ಫರ್ಮ್. ಯಾಕಂದ್ರೆ ಲೈಟ್ ಬಂದ ಕೂಡಲೇ ನಾವು ಓಪನ್ ಆಗಿ ಕಾಣ್ತೇವೆ. ಕರೆಕ್ಟ್. ಹಾಗೆ ನಮ್ಮನ್ನು ಕೊಲ್ಲಿಗೆ ಈಸಿ. ಆರ್ಟಿದು 1-2 ಸಲ ಆಗಿದ್ರೆ ನಾವೆಲ್ಲ ಇದಾಗ್ತೇವೆ. ಏರ್ ಬ್ರಷ್ ಆಗಿದ್ರೆ ನಾವು ಇದಾಗ್ತೇವೆ, ಸಾಯ್ತೇವೆ. ಆಗ ಅವರು ಅದ್ರ ಒಳಗೆ ಪೋಸ್ಟ್ನ ಒಳಗೆ ಹೋಗಿದ್ರು. ಆತಂಕವಾದಿ ಮತ್ತು ಇವರು ಫೇಸ್ ಟು ಫೇಸ್ ಆಗಿ ಇವರು ಸಹ ಫೈರ್ ಮಾಡಿದ್ರು, ಅವರು ಸಹ ಫೈರ್ ಮಾಡಿ, ಆತಂಕವಾದಿ ಸಹ ಫೈರ್ ಮಾಡಿದ. ಆಮೇಲೆ ಗನ್ನಿನ ಇದರಲ್ಲಿ ನಾವು ಒಂದು ಬೋನೆಟ್ ಇಡ್ತೇವೆ, ಆ ಬೋನೆಟ್ ಅಲ್ಲಿ ಅವ್ರದ್ದು ತಲೆಯನ್ನು ಕಟ್ಟು. ಇವರಿಗೆ 16 ತನಕ ಪೋಲಿಯೋ ಹೇಳಿ ಒಂದು ಜಾಗಕ್ಕೆ ಹೋದದ್ದು. ಅದರಿಂದಾಗಿ ಅವರು ಈಗ ಜೀವ ಇದ್ದಾರೆ, ಸೇನಾ ಮೆಡಲ್ ಏನೋ ಸಿಕ್ಕಿದೆ ಅವರಿಗೆ. ಅದರಿಂದಾಗಿ ನಾವು ಉಳಿದೆವು. ಆಮೇಲೆ ಅದ್ರ ಒಳಗೆ ಹೋಗಿ ಕೆಲವು ತಲೆ ಎಲ್ಲ ತಂತೇವೆ, 7 ತಲೆ. ಮತ್ತೆ ಬೇಸರ ಸಂಗತಿ ಹೇಳಿದ್ರೆ ಇದೆ. ಅದಲ್ಲದೆ ಅವರು ಯೂಸ್ ಮಾಡಿದ ಪೋಸ್ಟಲ್ಲಿ ನಮಗೆ ಅವರ ಜನ ನಮ್ಮ ಏರಿಯಾಕ್ಕೆ ಬಂದು, ಸಿವಿಲಿಗೆ ಬಂದು ಬ್ರೆಡ್, ಬಿಸ್ಕಿಟ್ ಅದೆಲ್ಲ ವಸ್ತು ಎಲ್ಲ ಕೊಂಡೋಗಿದ್ದಾರೆ. ಆ ಪೋಸ್ಟ್ ಅಲ್ಲಿ ಇತ್ತು. ನಾವು ಆ ಪೋಸ್ಟಿನಲ್ಲಿ ಅಟ್ಯಾಕ್ ಮಾಡುವಾಗ ಆ ಪೋಸ್ಟ್ ಅಲ್ಲಿ ಇತ್ತು. ಅದಲ್ಲದೆ ಒಂದು ಸಿವಿಲಿಗೆ ತಿಳಿಯದ ವಿಷಯ ಒಂದುಂಟು, ನಮ್ಮ ಒಳಗಿನ ಹೆಂಗಸರನ್ನೆಲ್ಲ ಅಲ್ಲಿ ಕೊಂಡೋಗಿ ಅಲ್ಲಿ ಇಟ್ಟಿದ್ರು ಅವರು. ಮತ್ತೆ ಅಲ್ಲಿ ಸಿವಿಲಿಯನ್ಸ್ ಸ್ವಲ್ಪ ಬಿಟ್ಟಿದ್ದವರನ್ನೆಲ್ಲ ಕೊಂಡೋಗಿ ಅಲ್ಲಿ ಕೆಲಸ ಮಾಡಿಸ್ತಿದ್ರು ಅವರೆಲ್ಲ. ಇದು ಮಾತ್ರ ಅವರು ಅಲ್ಲಿ ಕೆಲಸ ಮಾಡಿ ಸೆಲ್ಫ್ ಟ್ರೆಂಚ್ ಎಲ್ಲ ಪರ್ಮನೆಂಟ್ ಸೆಲ್ಫ್ ಟ್ರೆಂಚ್ ಎಲ್ಲ ಮಾಡಿಟ್ಟಿದ್ದಾರೆ. ಅದರಲ್ಲಿ ನಾವು ಆಮೇಲೆ ಅಲ್ಲಿಂದ ನಾವು ಕೆಳಗೆ ಡೌನ್ ಆದ್ರೆ ಒಂದು ಟೀಮನ್ನು ಅಲ್ಲಿ ಬಿಡ್ತೇವೆ ನಾವು ಪೋಸ್ಟಲ್ಲಿ. ಆಮೇಲೆ ಅಲ್ಲಿಂದ ಕೆಳಗೆ ಬಂದೆವು. ಇದು ತೊರಳಿನ ಅಟ್ಯಾಕ್ ಅಲ್ಲಿ ನಮ್ಮದಾಗಿತ್ತು. ಓಕೆ ನಿಜ. ನಮಗೆ ನೀವು ಸರ್ ಹೇಳಿದಾಗಲೇ ನಾನು ಕೈ ಮುಗಿತೀನಿ ಅಷ್ಟೇ, ಬೇರೇನು ನಮಗೆ ಹೇಳಿಕ್ಕಾಗಲ್ಲ. ಯಾಕಂದರೆ ನಾವು ಫಿಲ್ಮ್ಗಳಲ್ಲಿ, ಸಿನಿಮಾಗಳಲ್ಲಿ ನೋಡಿರುವವರು. ಹಾಗಿದ್ದಾಗ ತಾವು ಅಲ್ಲಿ ಸ್ಪಾಟಲ್ಲಿ ಇದ್ದಾಗ ಆ ಒಂದು ಯುದ್ಧವನ್ನು ನೋಡಿದವರು, ಅಲ್ಲಿ ಯುದ್ಧವನ್ನ ಮಾಡಿದವರು, ಕಣ್ಣೆದುರಿಗೆ ಆ ರೀತಿ ಸಾವು ನೋವುಗಳು, ಜೊತೆಗೆ ಆ ಶತ್ರುಗಳು. ಯಾಕಂದ್ರೆ ತಾವುಗಳು ಇದ್ದಂದು ಕೆಳಗಿನ ಪರಿಸ್ಥಿತಿ, ಇಳಿಜಾರಿನ ಪರಿಸ್ಥಿತಿಯಲ್ಲಿ, ಅವರುಗಳು ಇದ್ದಂತ ಶತ್ರುಗಳು ಇದ್ದಂತೂ ಮೇಲಿನ ಪರಿಸ್ಥಿತಿಯಲ್ಲಿ. ಸೊ ಮೇಲಿನ ಪರ್ವತಗಳ ಮಧ್ಯೆ ಇದ್ದಾಗ, ಮೇಲೆ ಇದ್ದಾಗ ಅವರುಗಳು ಇವೆರಿ ಈಸಿ ಅನ್ನುವಂಥದ್ದು. ಹಾಗಿದ್ದಾಗ ಕಾರ್ಗಿಲ್ ವಾರಲ್ಲಿ ಫಸ್ಟ್ ಹಂತದಲ್ಲಿ ಬಹುಶಃ ನಮ್ಮ ಭಾರತೀಯ ಸೇನೆ ಬಹಳಷ್ಟು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುತ್ತೆ ಫಸ್ಟ್ ಫೇಸ್ ಅಲ್ಲಿ, ಅಲ್ವಾ ಸರ್? ನಾನು ಮಾತಾಡ್ತೇನೆ, ಅದ್ರ ಬಗ್ಗೆ ಮಾತಾಡ್ತೇನೆ. ಬಿಫೋರ್ ದಟ್ ಸರ್ ಬರ್ತೇನೆ. ಬಿಫೋರ್ ದಟ್ ಕರೆಗಳಿವೆ, ಮತ್ತೊಂದು ಬಹಳಷ್ಟು ಕರೆಗಳಿವೆ. ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಸರ್ ನಮಸ್ಕಾರ. ನಾನು ಭಾಸ್ಕರ್ ರೈ ಅಂತ ಮಾಜಿ ಸೈನಿಕ ಸೂರತ್ ಕಲ್ಲಿಂದ ಮಾತಾಡ್ತಾ ಇರೋದು. ನಮಸ್ತೆ ಭಾಸ್ಕರ್ ರೈ ಸರ್. ನಮಸ್ಕಾರ. ನಮಸ್ಕಾರ ಸರ್, ಮಾತಾಡಿ ಸರ್. ಸರ್, ನಾನು ಸೇನೆಯಿಂದ ನಿವೃತ್ತಿ ಹೊಂದಿದ ನಂತರ ದಿನಗಳಲ್ಲಿ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಎಂಬ ಸೂರತ್ ಕಲ್ಲು ಎಂಬ ಈ ಒಂದು ವೇದಿಕೆ ಹಲವಾರು ಜನರಿಗೆ, ನಿವೃತ್ತ ಸೈನಿಕರು ಯಾರೆಲ್ಲ ಎಲ್ಲೆಲ್ಲ ಕಷ್ಟಪಟ್ಟುಕೊಂಡಿದ್ದಾರೆ ಅವರಿಗೆ ಸಹಾಯಧನವನ್ನು ಕೊಡುವುದಲ್ಲದೆ ನಮ್ಮ ಯುವ ಪೀಳಿಗೆಯಲ್ಲಿ ಅವರು ದೇಶಭಕ್ತಿ ಹಾಗೂ ನಮ್ಮ
ದೇಶದಲ್ಲಿ ಆದಂತಹ ಕದನಗಳು, ದೇಶಕ್ಕೋಸ್ಕರ ಆದಂತಹ ಯುದ್ಧಗಳ ಬಗ್ಗೆ ಅವರಿಗೆ ತಿಳಿಸಿ ದೇಶಭಕ್ತಿಯನ್ನು ಮೂಡಿಸುವುದರ ಜೊತೆಗೆ ಸೇನೆಗೆ ಸೇರ್ಲಿಕ್ಕೆ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೂಡ ಕೊಡ್ತಿರುವಂತದ್ದು ಪ್ರಶಂಸನೀಯ. ಮತ್ತು ಇಂಥ ಒಂದು ಸಂಘಟನೆ ಈ ನಾವು ಕಂಡಾಗ ಈ ದೇಶದಲ್ಲಿ ಒಂದು ಮಾದರಿಯಾಗಿ ಮಾಡ್ತಿರೋದು ಇದೊಂದೇ ಸಂಘಟನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನೊಂದು, ನಮ್ಮ ದೇಶದಲ್ಲಿ ಒಂದು ನಮ್ಮ ರಾಜ್ಯದಲ್ಲಿ ನಾವು ಕಾಣ್ತಿರೋದು ಏನಂದ್ರೆ ಸೈನಿಕ ಎಲ್ಲಾದ್ರೂ ಸತ್ತಾರೆ. ಈಗ ಕಾರ್ಗಿಲ್ ವಾರ ಆಯ್ತು, ಆ ಸಮಯದಲ್ಲಿ ನಂತರ ಪುಲ್ವಾಮಾ ದಾಳಿ ಆಯ್ತು, ಆ ಸಮಯ ಯಾವಾಗ ಸೈನಿಕ ಸತ್ತೋಗ್ತಾನೆ ಆವಾಗ ದೇಶಭಕ್ತಿ ಬಹಳ ಉಕ್ಕಿ ಬರುತ್ತೆ. ಸೈನಿಕನ ಮೇಲೆ ಬಹಳ ಇವರಿಗೆ ದೇಶಭಕ್ತಿ ಬರೋದು. ಎಲ್ಲ ರಾಜಕೀಯ ವ್ಯಕ್ತಿಗಳು ಜೊತೆಗೆ ಸ್ವಲ್ಪ ಯುವಕರು ಕುಣಿದಾಡೋದು, ಆಟ ಆಡೋದೆಲ್ಲ ಮಾಡ್ತಾರೆ. ಅದರ ನಂತರ ಅವರ ಬಗ್ಗೆ ಎಲ್ಲಿದ್ದಾರೆ, ಏನಿದ್ದಾರೆ, ಹೇಗಿದ್ದಾರೆ ಅನ್ನೋದು ಒಂದು ಕಿಂಚಿತ್ ಕಾಳಜಿನೂ ಕೂಡ ಯಾರು ಇರ್ತಿಲ್ಲ ಸರ್. ಇದು ನೇರವಾಗಿ ನಾನು ಹೇಳ್ತಾ ಇರೋದು. ಅವರು ಆ ದಿನ ಕಳೆದ ನಂತರ ಸೈನಿಕರು ಅನ್ನೋ ಭಾವನೆ ಕೂಡ ಅವರ ಮನಸ್ಸಲ್ಲಿ ಮೂಡೋದಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಕಂಪನಿಗಳಿದ್ದಾವೆ. MRPL ಇದೆ, NNPT ಇದೆ, BSF ಇದೆ, ಇಂಥ ಪ್ರತಿಷ್ಠಿತ ಕಂಪನಿಗಳಿವೆ. ಇವುಗಳಲ್ಲಿ ಎಷ್ಟು ಸೈನಿಕರಿಗೆ ನಮ್ಮ ಶಾಸಕರು ಅಥವಾ ನಮ್ಮ ಸಂಸದರು ಯಾವತ್ತಾದರೂ ಯೋಚನೆ ಮಾಡಿದಾರ? ನಮ್ಮ ಜಿಲ್ಲೆಯಲ್ಲಿರುವಂತಹ ಮಾಜಿ ಸೈನಿಕರಿಗೆ ಎಷ್ಟು ಜನರಿಗೆ ಅಲ್ಲಿ ನೌಕರಿಯನ್ನು ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ಕೊಟ್ಟಿದ್ದಾರೆ? ಪ್ರಪ್ರಥಮವಾಗಿ ಸೌಲಭ್ಯ ನಿವೃತ್ತಿ ಹೊಂದಿದ ನಂತರ ಎಲ್ಲಾ ಸಂಸ್ಥೆಗಳಲ್ಲೂ ಸೈನಿಕರಿಗೆ ರಿಸರ್ವೇಶನ್ ಇರುತ್ತೆ. ಆ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದಾರ? ಅಥವಾ ಯಾವತ್ತಾದ್ರೂ ಯಾವ್ದಾದ್ರೂ ಒಂದು ಕುಟುಂಬ, ಸೈನಿಕರ ಕುಟುಂಬ ಕಷ್ಟದಲ್ಲಿದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದಾರ? ಅಥವಾ ನಮ್ಮ ಜಿಲ್ಲೆಯಿಂದ ಏಕಕ್ಕಾಗಿ ನಮ್ಮ ಜಿಲ್ಲೆಯಿಂದ ಅತ್ಯಂತ ಕಡಿಮೆ ಸೈನಿಕರಿಗೆ ಹೋಗ್ತಾ ಇದ್ದಾರೆ. ಯುವಕರಿಗೆ ಒಂದು ಉತ್ತಮ ದೇಶಭಕ್ತಿಯ ಜೊತೆಗೆ ಅವರ ಜೀವನವನ್ನು ಕಲ್ಪಿಸುವಂತ ಒಂದು ದಾರಿ ಇದೆ ಅನ್ನೋದನ್ನ ಯಾವ್ದಾದ್ರೂ ಒಂದು ವೇದಿಕೆ ಮೂಲಕ ಮಾಡುವಂತ ಯಾವ್ದಾದ್ರೂ ಒಂದು ಕಿಂಚಿತ್ತಾದ್ರೂ ತೋರಿಸ್ತಾರ? ಇವರಿಗೆ ದೇಶಭಕ್ತಿ ಬರುವುದು ಯಾವಾಗ? ಯಾವತ್ತಾದ್ರೂ ಯಾವನಾದ್ರೂ ಸತ್ತೋದ್ರೆ ಅವರ ಬಗ್ಗೆ ಸ್ವಲ್ಪ ಜನರನ್ನ ಸೇರಿಸಿ ಅವ್ರ ಜೊತೆ ಕುಣಿದಾಡೋದು ಮಾತ್ರ ದೇಶಭಕ್ತಿನ? ಅಂತ ಪರಿಸ್ಥಿತಿಯಲ್ಲಿ ಇಂಥ ಒಂದೊಂದು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಅಂತಹ ಒಂದು ವೇದಿಕೆಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಹುಟ್ಟಿ ಈ ದೇಶಕ್ಕೆ ಮಾದರಿ ಆಗ್ಬೇಕು ಅಂತ ಹೇಳ್ತೀನಿ. ಇನ್ನೊಂದ್ಸಲ ಆ ವೇದಿಕೆಯಲ್ಲಿ ಇರುವಂತ ಎಲ್ಲರಿಗೂ ಕೈ ಮುಗಿದು ಅವರಿಗೆ ಪ್ರಶಂಸೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಭಾಸ್ಕರ್ ರಾಯ್ ಸರ್. ಎಸ್ ಸರ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಉದಯ್ ಪ್ರಭು ಅವರು ಬಡ್ಕಳದಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಮೂರು ಅತಿಥಿಗಳಿಗೂ ನಮಸ್ಕಾರ. ನಮಸ್ಕಾರ. ಮಾತಾಡಿ ಸರ್. ಈ ಒಂದು ಕಾರ್ಗಿಲ್ ನೆನಪು ಮಾಡಿದ್ದು ಒಳ್ಳೇದಾಯ್ತು, ಯಾಕಂದ್ರೆ ಇದೊಂದು ಶ್ಲಾಘನೀಯ ಕಾರ್ಯ. ನಿಜ. ಆ ಸಮಯದಲ್ಲಿ ನಮ್ಮ ಸೈನಿಕರು ಕೆಚ್ಚೆದೆಯಿಂದ ಹೋರಾಡಿ ಆ ಒಂದು ವಿಜಯವನ್ನು ನಮ್ಗೆ ದೇಶಕ್ಕೆ ತಂದು ಕೊಟ್ಟಿದ್ರು. ನಿಜ. ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ರು ಪ್ರಧಾನಿಯಾಗಿದ್ರು, ಮತ್ತೆ ನಮ್ಮ ಮಂಗಳೂರಿನವರೇ ಆದಂತ ಜಾರ್ಜ್ ಫರ್ನಾಂಡಿಸ್ ಗೃಹಮಂತ್ರಿ ಆಗಿದ್ರು ಆ ಹೊತ್ತಲ್ಲಿ. ಒಳ್ಳೆ ರೀತಿಯಿಂದ ನಮಗೆ ಸೈನಿಕರು ಕೆಚ್ಚೆದೆಯಿಂದ ಹೋರಾಡಿ ನಮಗೊಂದು ಜಯ ತಂದು ಕೊಟ್ಟು ಈಗಲೂ ಆ ಕಾರ್ಗಿಲ್ ನೆನಪನ್ನು ಮಾಡುವಂತ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು ನಮ್ಮ ಸೈನಿಕರು. ನಾವು ಯಾವಾಗಲೂ ಅವರಿಗೆ ಅವರು ಅಲ್ಲಿ ನಿದ್ರೆ ಮಾಡದೆ ಗಡಿ ಕಾಯ್ದ್ರೆ ಮಾತ್ರ ನಾವಿಲ್ಲಿ ನಿದ್ರೆ ಮಾಡಬಹುದು. ಆದ್ರೆ ಇತ್ತೀಚಿನ ಕೆಲವು ರಾಜಕೀಯ ಪಕ್ಷಗಳು ಮಾತ್ರ ನಮ್ಮ ಸೈನ್ಯದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡೋದು, ಏನಾದ್ರೂ ಅವರು ಶೌರ್ಯಯುತ ಕೆಲಸ ಮಾಡಿದ್ರೆ ಸಾಕ್ಷಿ ಕೇಳುವುದು, ಇಂತ ನೀಚರು ಸ್ವಲ್ಪ ದೇಶದಲ್ಲಿ ತುಂಬ ಹೋಗಿದ್ದಾರೆ ಇತ್ತೀಚೆಗೆ. ನೀಚರಿಗೆ ಕೆಲವರು ಜನ ನೀಚರು ಓಟ್ ಹಾಕೊಂಡು ಅವರಿಗೆ ಹಾಕ್ತಾ ಇದ್ದಾರೆ. ಇಂಥದ್ದೆಲ್ಲ ಬಂದಾಗಬೇಕು. ನಮ್ಮ ಸೈನ್ಯ, ನಮ್ಮ ದೇಶ, ನಮ್ಮ ಧರ್ಮ ನಾವು ಕಾಪಾಡ್ಕೊಳ್ಬೇಕು. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್ ಉದಯ ಪ್ರಭು ಅವರೇ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ವಿಶ್ವೇಶ್ವರ ಭಟ್ರು ಮಂಗಳೂರಿಂದ. ವಿಶ್ವೇಶ್ವರ ಭಟ್ರು ಮಂಗಳೂರಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಕಾರ್ಗಿಲ್ ಯುದ್ಧ ಕಳೆದು 10 ವರ್ಷ ಆಯ್ತು. ಆದ್ರೆ ನನಗೆ ಇಬ್ರು ಸೈನಿಕರ ಬಗ್ಗೆ ಬಹಳ ಇನ್ನೂ ನೆನಪು ಉಂಟು. ಯಾರು ಅಂದ್ರೆ ಅಹುಜಾ ಮತ್ತೆ ನಚಿಕೇತ. ಇವರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿದ್ರೆ ಉತ್ತಮ ಅಂತ ನನ್ನ ಅಂದಾಜು. ಓಕೆ ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ವಿಶ್ವೇಶ್ವರ ಭಟ್ರೆ. ಕಾರ್ಗಿಲ್ ಯುದ್ಧ ನಡೆದು 24 ವರ್ಷ ಆಯ್ತು. ಸೊ ಹಾಗಾಗಿ ಎಸ್ ಸರ್, ಈಗ ನಮ್ಮ ಜೊತೆ ಸರ್ಜೆಂಟ್ ಶ್ರೀಕಾಂತ್ ಶೆಟ್ಟಿ ಬಾಳ ಅವರಿದ್ದಾರೆ. ಎಸ್ ಸರ್, ತಾವು ಕಾರ್ಗಿಲ್ ವಿಜಯ ದಿವಸ ಅಂತ ಬಂದಾಗ ನಮ್ಗಳಿಗೆ ಜೊತೆಗೆ ತಾವು ಯೋಧರಾಗಿ ತಾವು ಯಾವ ರೀತಿ ಸ್ಮರಿಸ್ತೀರಾ ಸರ್? ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ಕಾರ್ಗಿಲ್ ಯುದ್ಧದಲ್ಲಿ ನಾನು ನೇರವಾಗಿ ಭಾಗವಹಿಸಿದನು ಅಲ್ಲ. ನನ್ನ ಸೇವಾ ಅವಧಿ ಇದ್ದದ್ದು 1981ರಿಂದ 1997ರವರೆಗೆ. ಓಕೆ. ಈ ಅವಧಿಯಲ್ಲಿ ಯಾವುದೇ ಒಂದು
ಪೂರ್ಣ ಪ್ರಮಾಣದ ಯುದ್ಧ ಅಂತ ಎಲ್ಲೂ ಆಗಲಿಲ್ಲ. ನಮ್ಮ ಕಾರ್ಗಿಲ್ ಯುದ್ಧ ಸಹಿತ ಇದೊಂದು ಪೂರ್ಣ ಪ್ರಮಾಣದ ಯುದ್ಧ ಅಲ್ಲ. ಇಟ್ಸ್ ಎ ಲಿಮಿಟೆಡ್ ವಾರ್ ಅಂತ ನಾವೇನು ಹೇಳ್ತೇವೆ, ಒಂದು ಸಣ್ಣ ಪ್ರಮಾಣದ ಯುದ್ಧ. ಹಾಗಂತೇಳಿ ಈ ಯಾವುದೇ ಒಂದು ಯುದ್ಧ ಆರಂಭವಾಗುವಾಗ ಅದು ಪೂರ್ಣ ಪ್ರಮಾಣದ ಯುದ್ಧ ಆಗ್ತದೋ ಇಲ್ವೋ ಅಂತ ನಮಗೆ ಗೊತ್ತಿರುವುದಿಲ್ಲ. ಅದು ಗೊತ್ತಾಗೋದು ನಂತರವೇ. ಆದರೆ ಅದೃಷ್ಟವಶಾತ್, ಯಾಕಂತ ಹೇಳಿದ್ರೆ ಅದೃಷ್ಟವಶಾತ್ ಅಂತ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಯೋಧರು ಹೌದು, ಆದರೆ ನಾವು ಜಿಂಗೋಸ್ ಅಲ್ಲ. ಯುದ್ಧ ಬೇಕು ಅಂತ ನಾವು ಆಶಿಸುವವರಲ್ಲ ನಾವು. ಆದರೆ ಯಾವುದಾದ್ರೂ ಒಂದು ದೇಶ, ನಮ್ಮ ವಿರೋಧಿ ದೇಶ, ನಮ್ಮ ಮೇಲೆ ಆ ಯುದ್ಧವನ್ನು ಹೇರಿದಾಗ ಅದಕ್ಕೆ ಒಂದು ಸರಿಯಾದ ಉತ್ತರವನ್ನು ಕೊಡುವಂತ ಒಂದು ಬದ್ಧತೆ, ಕ್ಷಮತೆ ನಮ್ಮ ಸೈನಿಕರಲ್ಲಿ ಯಾವತ್ತೂ ಇತ್ತು, ಯಾವಾಗಲೂ ಇದೆ. ಅದನ್ನು ನಾವು ಯಾವತ್ತೂ ಮಾಡಿ ತೋರಿಸಿದ್ದೇವೆ. ಈ 99ರ ಈ ಕಾರ್ಗಿಲ್ ಯುದ್ಧ ಆರಂಭ ಆಗುವ ಸಮಯದಲ್ಲಿ ನನಗೊಂದು ಸುಮಾರು 2 ವರ್ಷ ನಾನು ನಿವೃತ್ತಿ ಪಡೆದಾಗಿತ್ತು. ಆ 2 ವರ್ಷದಲ್ಲಿ ಸಹ ನನಗೆ ನಾನೊಂದು ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ನನಗೆ ಯಾವತ್ತೂ ಅನಿಸಿರಲಿಲ್ಲ. ಆದರೆ ಇದು ನಾನು ಯಾಕೆ ಹೇಳ್ತೇನೆ ಅಂದರೆ, ಸೈನಿಕರು ಯೋಚನೆ ಮಾಡುವ ರೀತಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಹೇಳ್ತೇನೆ. ಆದರೆ ಇಂಥ ಯುದ್ಧಗಳು ಪೂರ್ಣ ಪ್ರಮಾಣದ ಯುದ್ಧ ಆದರೆ ಇತ್ತೀಚೆಗೆ ಸೈನ್ಯದಿಂದ ಬಿಟ್ಟು ಹೋದವರನ್ನೆಲ್ಲ ರಿಕಾಲ್ ಅಂತ ಮಾಡ್ತಾರೆ, ವಾಪಸ್ ನಮ್ಮ ಸೇವೆಗೆ ಅವರು ಕರೀತಾರೆ. ಆ ಸಮಯದಲ್ಲಿ ಹೋಗಿ ನನಗೆ ಒಂದು ಯೋಚನೆ ಬಂತು. ನಾನೊಂದು ಸಣ್ಣ ಒಂದು ಉದ್ಯಮವನ್ನು ಆರಂಭಿಸಿದ್ದೆ ಅಷ್ಟರಲ್ಲಿ. ಇವಾಗಲೇ ನಮ್ಮ 2 ಸೈನಿಕರು ಕರೆ ಮಾಡಿ ಹೇಳಿದವರು ಸಹ ಹೇಳಿದ್ರು, ನಮ್ಮ ಸರ್ಕಾರದ ವತಿಯಿಂದ ಆಗಲಿ ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ವತಿಯಿಂದ ಆಗಲಿ ನಾನು 2 ವಿಷಯಗಳಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿಯನ್ನು ಪಡೆದುಕೊಂಡಿದ್ರೂ ಸಹ, ಒಂದಷ್ಟು ಕಡೆ ನಾನು ಅಪ್ಲಿಕೇಶನ್ ಹಾಕಿದ್ರೂ ಸಹ ನಮಗೆ ಸುಲಭದಲ್ಲಿ ಉದ್ಯೋಗ ಸಿಗುವುದಿಲ್ಲ. ಇಷ್ಟೆಲ್ಲ ಇದ್ರೂ ಆಗ ಅದಕ್ಕೆ ನಾನು ನನ್ನ ಸ್ವಂತ ಉದ್ಯಮವನ್ನು ನಾನು ಆರಂಭಿಸಿದ್ದೇನೆ. ಅದನ್ನು ನಾನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಆದರೆ 2 ವರ್ಷದಲ್ಲಿ ಆ ಪರಿಸ್ಥಿತಿಯಲ್ಲಿ ಸಹ ನಾನು ರೇಷನ್ ಕಾರ್ಡ್ ಯಾಕೆ ಮಾಡಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ, ನನ್ನ ಮಗು ಅಂತ ತೋರಿಸ್ಲಿಕ್ಕೆ ಏನಾದರೂ ಒಂದು ಅಲ್ಲಿ ಪ್ರೂಫ್ ಬೇಕು. ನನ್ನ ಹೆಂಡತಿ ಅಂತ ತಿಳಿಸ್ಲಿಕ್ಕೆ, ನನ್ನ ತಾಯಿ ಅಂತ ಬೇಕಿದ್ರೆ ಅದಕ್ಕೊಂದು ಪ್ರೂಫ್ ಬೇಕು ಅನ್ನೋ ಕಾರಣದಿಂದಾಗಿ ನಾನು ಆ ರೇಷನ್ ಕಾರ್ಡ್ ಮಾಡಲಿಕ್ಕೆ ಹೊರಟದ್ದು ವಿನಃ, ಇಲ್ಲದಿದ್ರೆ ಅಷ್ಟು ಮಾಡಿಸಿ ಉದ್ಯಮ ಹೇಗಾದ್ರೂ ಮಾಡಿದ್ದೇನೆ ರೆಡಿ ಆದರೆ ದೇಶ ಸೇವೆಗೆ ನಾನು ವಾಪಸ್ ಹೋಗ್ಲಿಕ್ಕೆ ತಯಾರಾಗಿ ನಾನು ನನ್ನ ರೇಷನ್ ಕಾರ್ಡ್ ಮಾಡಲಿಕ್ಕೆ ಹೊರಟವನು. ಅದನ್ನು ಮಾಡ್ಲಿಕ್ಕೆ ಹೋದಾಗ ಒಂದಷ್ಟು ಸನ್ನಿವೇಶಗಳು ಘಟನೆಗಳು ನಡೆದಿತ್ತು. ಅದರ ಬಗ್ಗೆ ಮಾತಾಡಲಿ ಅದು ಅಪ್ರಸ್ತುತ ಅಂತ ಅನಿಸ್ತದೆ. ಆದರೆ ನನ್ನ ಸೇವಾ ಅವಧಿಗೂ ಈಗ ಕಾರ್ಗಿಲ್ ಯುದ್ಧಕ್ಕೂ ಏನಾದರೂ ಒಂದು ಸಂಬಂಧ ಇದೆಯಾ ಅಂತ ಕೇಳಿದ್ರೆ, ಒಂದು ರಿಮೋಟ್ ರಿಲೇಶನ್ಶಿಪ್ ಇದೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನಾನು 81ರಲ್ಲಿ ಸೇನೆ ಸೇರಿದವನು, ಭಾರತೀಯ ವಾಯುಸೇನೆಯನ್ನು ಸೇರಿದವನು. 84ರಲ್ಲಿ ಒಂದು ಆಪರೇಷನ್ ಮೇಘದೂತು ಅಂತ ನಡೀತದೆ. ಈ ಕಾರ್ಗಿಲ್ ಸಹಿತ ನಮ್ಮ ನಿಯಂತ್ರಣಕ್ಕೆ ಸಂಪೂರ್ಣವಾಗಿ ಬಂದದ್ದು 71ರ ಯುದ್ಧದ ನಂತರ. 65ರಲ್ಲಿ ಒಮ್ಮೆ ಬಂದಿತ್ತು, ತಾಷ್ಕೆಂಟ್ ಒಪ್ಪಂದದ ಪ್ರಕಾರ ನಾವು ಅದನ್ನು ವಾಪಸ್ ತಿರುಗಿಸಿಕೊಟ್ಟಿದ್ದೇವೆ. ಆದ್ರೆ 71ರ ನಂತರ ನಮ್ಮ ಹಿಡಿತದಲ್ಲೇ ಇತ್ತು. ಆದ್ರೂ ಆ ಸಿಯಾಚಿನ್ ಗ್ಲೇಸಿಯರ್ ಏರಿಯಾ ಏನಿದೆ ಅದು ನಮ್ಮ ಹಿಡಿತದಲ್ಲಿ ಇರಲಿಲ್ಲ. ಅದನ್ನ ನಾವು ಅದರ ಮೇಲೆ ಹಿಡಿತ ಯಾಕೆ ಸಾಧಿಸಬೇಕಾಗಿ ಬಂತು ಅಂತ ಕೇಳಿದ್ರೆ, ಅದಕ್ಕೆ ಮತ್ತೆ ಸಹ ಈ ನಮ್ಮ ಎಲ್ಲರೂ ಪಾಕಿಸ್ತಾನ ಅಂತ ಹೇಳ್ತಾರೆ, ಆದ್ರೆ ಪಾಕಿಸ್ತಾನಿ ಸೈನಿಕರ ಬಗ್ಗೆ ನಮ್ಮ ಭಾರತದ ಸೈನಿಕರಿಗೆ ವೈಯಕ್ತಿಕವಾಗಿ ಯಾವುದೇ ದೇಶ ಇಲ್ಲ. ಅವರ ದೇಶದ ಪ್ರತಿ ನಿಷ್ಠೆಯನ್ನು ಇರಿಸಿಕೊಳ್ಬೇಕು. ನಮ್ಮ ಸೈನಿಕರು ನಮ್ಮ ದೇಶದ ಪ್ರತಿ ನಿಷ್ಠೆಯನ್ನು ಇರಿಸಿಕೊಂಡಿದ್ದಾರೆ. ಅದನ್ನು ನಾವು ಯಾವತ್ತು ಉಳಿಸಿಕೊಂಡು ಬರ್ತೇವೆ. ಅದರಲ್ಲಿ ದರ್ ಇಸ್ ಡಿಫರೆನ್ಸ್ ಡಿಗ್ರಿ ಕೈಂಡ್ ಅಲ್ಲಿ ಇಲ್ಲದಿದ್ರು ಉಂಟು. ನಮ್ಮದು ಸ್ವಲ್ಪ ಉನ್ನತ ಮಟ್ಟದ ನಿಷ್ಠೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಒಬ್ಬ ಯೋಧನಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಬಹುಶಃ ಅಲ್ಲಿ ಸಮಸ್ಯೆ ಬರುತ್ತಾ ಆತಂಕವಾದಿಗಳದ್ದು. ಆತಂಕವಾದಿಗಳ ನೆಪವನ್ನು ಇಟ್ಕೊಂಡು ಅವರು ಕಾರ್ಗಿಲ್ಗೆ ಬಂದವರು. ಆದ್ರೆ ಸಿಯಾಚಿನಲ್ಲಿ ಏನಾಗಿತ್ತು ಅಂತ ಹೇಳಿ ಅಲ್ಲಿ ಆತಂಕವಾದಿಗಳದ್ದಲ್ಲ, ದಿ ಪಾಕಿಸ್ತಾನ್ ಅಡ್ಮಿನಿಸ್ಟ್ರೇಷನ್ ಪರ್ ಸೆ ಅವರದೇ ಸಮಸ್ಯೆ ಇತ್ತು. ಅವರು ಅದು ನಮ್ಮದು ಅಂತ ತೋರಿಸಿಕೊಳ್ಳಿಕ್ಕೋಸ್ಕರ ಅಲ್ಲಿ ಈ ಸ್ನೋ ಎಕ್ಸ್ಪಿಡಿಷನ್ ಅಲ್ಲೆಲ್ಲ ಅವರು ಆರಂಭ ಮಾಡ್ತಾರೆ. ಅಲ್ಲಿ ಆರಂಭ ಮಾಡಿ ಜಪಾನಿಯರ ಒಂದು ತಂಡಕ್ಕೆ ಅವರು ಅನುಮತಿ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅದಂದ್ರೆ ಅದು ನಮ್ಮ ನಿಯಂತ್ರಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅನುಮತಿ ಕೊಡುವವರು ಅಂತ ಎಲ್ಲ ಅವರು ಸಾಧಿಸಲಿಕ್ಕೆ ಹೊರಡ್ತಾರೆ. ಇದಕ್ಕೊಂದು ಕೌಂಟರ್ ಬೇಡವಾ ನಮ್ಗೆ? ಈ ಕೌಂಟರ್ಗೋಸ್ಕರ ನಾವೇನ್ ಮಾಡ್ತೇವೆ, ನಮ್ಮ ಸೈಡಿಂದ ನಮ್ಮ ದೇಶದವರು ಸಹ ಎಕ್ಸ್ಪೆಡಿಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆಗೊಬ್ರು ಕರ್ನಲ್ ಒಬ್ರು ಇದ್ರು, ಅವರ ಹೆಸರು ಬುಲ್ ಅಂತ ಬಾರಿ ಖ್ಯಾತಿಯನ್ನು ಅವರು ಪಡೆದವರು. ಅವರ ಮುಂದಾಳತ್ವದಲ್ಲಿ ನಮ್ಮ ಸೈಡಿಂದ ಸಹ ನಾವು ಎಕ್ಸ್ಪೆಡಿಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೇವೆ. ಆಗ ಈ ಪಾಕಿಸ್ತಾನ ಹೋದವರು ಏನು ತಿಳ್ಕೊಳ್ತಾರೆ, ಇದಕ್ಕೆ ನಮಗೆ ಒಂದು ಸಡ್ಡು ಹೊಡೆದ ಈ ರೀತಿಯ ಒಂದು ಕೆಲಸ ಆಗ್ತಾ ಇದೆ, ಇದನ್ನು ಶಾಶ್ವತವಾಗಿ ಮುಗಿಸ್ಬೇಕು ಅಂತ ಹೇಳಿ 84ರಲ್ಲಿ ಒಂದು ಆಪರೇಷನ್ ಅಬೀಬಿಲ್ ಅಂತ ಒಂದು ಆಪರೇಷನ್ ಅನ್ನು ಅವರು ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ
ಅವರು ಕೆಲವು ಅದಕ್ಕೆ ಆರ್ಕ್ಟಿಕ್ ಗೇರ್ ಅಂತ ಹೇಳ್ತಾರೆ, ಆ ಒಂದು ಸ್ನೋ ಇದರಲ್ಲೆಲ್ಲ ಹಾಕೊಳ್ಳಿಕ್ಕೆ ಬೇಕಾದಂತಹ ಜಾಕೆಟ್ಸ್ ಅದನ್ನೆಲ್ಲ ಒಂದು ಇಂಗ್ಲೆಂಡಿನ ಒಂದು ಕಂಪನಿಯಿಂದ ಅವರು ತರಿಸುವ ಯೋಚನೆ ಮಾಡ್ತಾರೆ. ಅದನ್ನು ಮಾಡಿದಾಗ ಅದೇ ಕಂಪನಿಯ ಜೊತೆ ನಮಗೆ ಸಹ ಒಂದು ಹೊಂದಾಣಿಕೆ ಇತ್ತು, ಅಲ್ಲಿಂದ ನಮಗೆ ಮಾಹಿತಿ ಸಿಗ್ತದೆ. ಆದರೆ ಅವರು ಮಾಡುವುದಕ್ಕಿಂತ ಮೊದಲಿಗೆ, ಅದಕ್ಕೆ ನಾವು ನಮ್ಮ ಮಿಲಿಟರಿ ಜಾರ್ಗನಲ್ಲಿ ಹೇಳ್ತೇವೆ ಒಂದು ಪ್ರಿಯಂಪ್ಟಿಂಗ್ ಅಂತ, ಅವರು ಮಾಡುವುದಕ್ಕಿಂತ ಮೊದಲೇ ಅದನ್ನ ನಾಶ, ಅವರ ಒಂದು ಯೋಜನೆಯನ್ನು ನಾಶ ಮಾಡಿಸುವಂತ. ಅದಕ್ಕಿಂತ ಮೊದಲೇ ನಮ್ಮ ಸೈಡಿಂದ ಆಪರೇಷನ್ ಮೇಘದೂತನ್ನ, ಅದಕ್ಕೆ ಕ್ಲೌಡ್ ಮೆಸೆಂಜರ್ ಅಂತ ಏನು ಹೇಳ್ತೇವೆ, ಆ ಮೇಘದೂತನ್ನ ನಾವು ಇಲ್ಲಿಂದ ಜಾರಿಗೊಳಿಸ್ತೇವೆ. ಅದನ್ನು ಸಹ ನಾವು ಅವರ ಯೋಜನೆ ಇದ್ದದ್ದು ಏಪ್ರಿಲ್ 17ನೇ ತಾರೀಕಿಗೆ ಅವರು ನಮ್ಮ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ನಾವು ಏಪ್ರಿಲ್ 13, ಬಹುಶಃ ಇಲ್ಲದಿರೋ ನನಗೆ ಈ ನಂಬರ್ಸ್ ಜೊತೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಇದು ಯಾಕೆ ನೆನಪಿದೆ ಅಂತ ಹೇಳಿದ್ರೆ, ಅದು ಬೈಸಾಕಿ ದಿವಸ 14 ನಮ್ಮ ತುಳುವರಿಗೆ ಬಿಸು ಪರ್ಬ ಅಂತ ನಾವೇನು ಹೇಳ್ತೇವೆ, ಹೊಸ ವರ್ಷದ. ಆ ಬೈಸಾಖಿ ಹಬ್ಬದ ದಿವಸ ನಮ್ಮದವರು ಒಂದು ಕೌಂಟರ್ ಅಟ್ಯಾಕ್ ಅನ್ನು ಅಲ್ಲಿ ಮಾಡ್ತಾರೆ. ಕೌಂಟರ್ ಅಟ್ಯಾಕ್ ಅದು ಅವರು ಯೋಚನೆ ಸಹ ಮಾಡಲಿ, ಹಬ್ಬದ ದಿವಸ ಯಾರಾದ್ರೂ ಯುದ್ಧಕ್ಕೆ ಬರ್ತಾರ, ಅವರು ಯೋಚನೆ ಮಾಡ್ಲಿಕ್ಕೆ ಸಹ ಅವರಿಗೆ ಒಂದು ಅವಕಾಶ ಸಿಗದ ಹಾಗೆ ನಾವು ಅಟ್ಯಾಕ್ ಮಾಡಿ ಆ ಇಡೀ ಸಿಯಾಚಿನ್ ಗ್ಲೇಸಿಯರ್ ಅನ್ನ ನಾವು ನಮ್ಮ ಹಿಡಿತದಲ್ಲಿ ತಗೊಳ್ತೇವೆ. ಅದುವರೆಗೆ ಅದು ಒಂದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಆಗಿತ್ತು, ಶಾಶ್ವತವಾಗಿ ಅವರ ಮಿಲಿಟರಿ ಸಹ ಇರಲಿಲ್ಲ, ನಮ್ಮ ಮಿಲಿಟರಿ ಸಹ ಇರಲಿಲ್ಲ. ಆದರೆ ಇವಾಗ ಅಲ್ಲಿ ಇದೆ, ಅದು ಹೈಯೆಸ್ಟ್ ಒಂದು ವಾರ್ ಝೋನ್ ಆಗಿ ಬಿಟ್ಟಿದೆ. ಇವತ್ತು ವಿಶ್ವದಲ್ಲೇ ಒಂದು ದಾಖಲೆ ಇರುವಂತ ಒಂದು ವಾರ್ ಝೋನ್ ಆಗಿ ಬಿಟ್ಟಿದೆ. ಇಂಥ ಒಂದು ಕಾರ್ಯಕ್ರಮ ಆ ಮೇಘದೂತ ಆದದ್ದು 1984ರಲ್ಲಿ. ಅದಕ್ಕೆ ನಮ್ಮ ಏರ್ ಸಪೋರ್ಟ್ ಕೊಡಲಿಕ್ಕೆ ನಮ್ಮ ಭಾರತೀಯ ವಾಯುಸೇನೆಯಿಂದ, ನಾನು ಭಾರತೀಯ ವಾಯುಸೇನೆಯವನು, ನಾವು ಉಪಯೋಗಿಸಿದಂಥ 2 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಸ್ ಯಾವುದು ಅಂತ ಕೇಳಿದ್ರೆ, ಒಂದು AN-12, ಅದರ ಜೊತೆ AN-32 ಇತ್ತು, IL-76 ಇತ್ತು. ಆದರೆ AN-12 ಪ್ರಮುಖವಾಗಿ ನಾನು ಕೆಲಸ ಮಾಡಿದಂಥ ವಿಮಾನಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಮತ್ತೊಂದು Mi-8 ಅನ್ನುವ ಒಂದು ಹೆಲಿಕಾಪ್ಟರ್. ಈ 2 ಏನು ಇದು ಒಂದು ವಿಮಾನ ಮತ್ತೊಂದು ಹೆಲಿಕಾಪ್ಟರ್, ಇದರಲ್ಲಿ ನಾನು ಸೇವೆ ಸಲ್ಲಿಸಿದವನು. ಅದನ್ನು ಸಜ್ಜುಗೊಳಿಸಿ ಕಳಿಸುವಂತ ಕೆಲಸ ನಮ್ಮದು. ಅದಕ್ಕೆ ನಾವು ಅವಿರತವಾಗಿ ಶ್ರಮಿಸಿದ್ದೇವೆ. ಅದರಲ್ಲಿ ಯಾವುದೇ, ನಾನು ಸಂವಹನ ವಿಭಾಗದಲ್ಲಿ ಅಂದರೆ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡಿದವನು. ಆ ವಿಮಾನಗಳನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ನಾವು ತುಂಬಾ ಶ್ರಮಪಟ್ಟು ಅದರಲ್ಲಿ ಯಾವುದೇ ಕೊರತೆ ಬಾರದ ಹಾಗೆ, ಯಾವುದೇ ಒಂದು ಅದರಿಂದಾಗಿ ಹಿನ್ನಡೆ ಆಗದ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಮ್ಮ ವಿಮಾನಗಳನ್ನ ಆ ವಾರ್ ರೆಡಿನೆಸ್ಗೆ ತಯಾರಿ ಮಾಡಿ, ಅದಕ್ಕೆ ನಿದ್ದೆ ಬಿಟ್ಟು ನಾವು ಕೆಲಸ ಮಾಡಿದ್ದೇವೆ. ಇದು ನಾವು ಕೊಟ್ಟಂತ ಕೊಡುಗೆ. ಹಾಗಿದ್ರೆ ಆ ಒಂದು ಮೇಘದೂತಕ್ಕೆ ಇದಕ್ಕೆ ಏನು ಸಂಬಂಧ ಅಂತ ಹೇಳಿದ್ರೆ, ಅದರ ರಿವೆಂಜಿಗೋಸ್ಕರ ಆಮೇಲೆ ಕಾರ್ಗಿಲ್ ನಮ್ಮ ಹಿಡಿತದಲ್ಲಿ ಸಂಪೂರ್ಣವಾಗಿ ಬಂತು ಹಾಗಂತೇಳಿ ಅಲ್ಲಿ ವರ್ಷ ಇಡೀ ನಾವು ಅಲ್ಲಿ ಕಾದು ಕುಳಿತುಕೊಳ್ಳುವಂತ ಪ್ರಸಂಗ ಇಲ್ಲ. ಆ ಬೆಟ್ಟದ ತುದಿ ಟೈಗರ್ ಹಿಲ್ಸ್ನ ಮೇಲೆ ಏನಂತ ಹೇಳಿದ್ರೆ, ಸಮ್ಮರ್ ಟೈಮಲ್ಲಿ ನಾವು ಹೋಗ್ತೇವೆ. ಅದು ಸುಮಾರು ಒಂದು ಮೇ ಜೂನ್ ಜುಲೈಯಲ್ಲಿ ಸ್ವಲ್ಪ ಆ ಟೈಮಲ್ಲೆಲ್ಲ ನಾವು ಇರ್ತೇವೆ. ತುಂಬ ವಿಪರೀತ, ಅಲ್ಲಿ ಮನುಷ್ಯ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವ ಸಮಯದಲ್ಲಿ ನಮ್ಮ ಪ್ರವೀಣ್ ಶೆಟ್ಟರು ಅದನ್ನು ಭಾರಿ ಅದ್ಭುತವಾಗಿ, ಅದನ್ನು ರೋಮಾಂಚಕಾರಿ ಅವರ ವಿಷಯಗಳನ್ನೆಲ್ಲ ನಾವು ಹೇಳಿದ್ವಿ. ಅಲ್ಲಿ ಒಂದು ಮನುಷ್ಯರು ಉಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದ ಅನ್ನೋ ಒಂದು ಪರಿಸ್ಥಿತಿ ಇರ್ತದೆ. ಆಗ ನಾವು ಆ ಬೆಟ್ಟವನ್ನು ಕೆಳಗಿಳಿ ಬರ್ತೇವೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನಿ ಉಗ್ರವಾದಿಗಳು ಅಂತ ಹೇಳಿಕೊಳ್ಳುತ್ತಾ ಪಾಕಿಸ್ತಾನಿ ಸೈನಿಕರಲ್ಲಿ ಬಂದು ನೆಲೆಸಿದ್ರು. ಅವರನ್ನ ಹೊಡೆದು ಆ ಒಂದು ಕಾರ್ಯಾಚರಣೆಯಲ್ಲಿ, ಅದು ಆಪರೇಷನ್ ವಿಜಯ್ ಅಲ್ವಾ, ಅದರಲ್ಲಿ ಭಾಗವಹಿಸಿ ಒಂದು ಏನು ಆಪರೇಷನ್ ಅನ್ನ ಜೀವಿಸಿ ನಮ್ಮ ದೇಶಕ್ಕೆ ಅದನ್ನು ಜಯಿಸಿಕೊಟ್ಟಂತ ಯೋಧ ನಮ್ಮ ಜೊತೆ ಇರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಅದಲ್ಲದೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ, ಅದರ ಬಗ್ಗಿನ ಅವರ ಅದ್ಭುತವಾದ ಚಿಂತನೆ, ಯೋಜನೆ, ಅದಕ್ಕಿಂತಲೂ ಹೆಚ್ಚಾಗಿ ನಾನೊಬ್ಬ ಸೈನಿಕರ ಸಂಘದ ಅಧ್ಯಕ್ಷನಾಗಿ ನಾನು ಮೆಚ್ಚಿಕೊಳ್ಳುವಂತ ವಿಷಯ ಅಂತ ಹೇಳಿದ್ರೆ, ಅದರ ಹಿಂದಿರುವ ಒಂದು ಪ್ರಾಮಾಣಿಕ ಕಾಳಜಿ ಇದೆ ನೋಡಿ. ಆಗ ಅದೆಷ್ಟೋ ನಮ್ಮ ಸೈನಿಕರು ಹೇಳಿದ್ರು, ಈ ಕಾಳಜಿ ಪ್ರಾಮಾಣಿಕವಾಗಿಲ್ಲ. ಒಂದು ಸಂದರ್ಭದಲ್ಲಿ ನಮ್ಮನ್ನು ಉಪಯೋಗಿಸಿಕೊಂಡು ಏನೋ ಒಂದು ಕೆಲಸವನ್ನು ಮಾಡಿ ಬಿಡ್ತಾರೆ, ಮನದಿನ ದಿನ ಮರೆತು ಬಿಡ್ತಾರೆ. ಯಾಕಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಒಬ್ರು ಹರೀಶ್ ಅನ್ನುವರು, ಅದೇ ವಾಮಂಜೂರು ಪರಿಸರದವರು, ಅವರು ಸೇನೆಯಲ್ಲಿ ಇರುವಾಗಲೇ ತೀರಿ ಹೋದ್ರು. ಮತ್ತೊಬ್ರು ಸೀಮಾ ಸಶಸ್ತ್ರ ಬಲದ ಒಬ್ರು ಮುರಳೀಧರ್ ಅನ್ನೋರು ಇತ್ತೀಚೆಗೆ ನಾವು ಅವರನ್ನು ಕಳ್ಕೊಂಡ್ವಿ. ಅವರು ಸೇವಾ ಅವಧಿಯಲ್ಲೇ ಅವರು ತೀರ್ಕೊಂಡವರು. ಅವರು ತೀರ್ಕೊಂಡು ಸಹ ಈಗ ಒಂದು 6-7 ತಿಂಗಳು ಆಗಿದೆ. ಅವರ ಮಡದಿಗೆ ಮಕ್ಕಳನ್ನ ಸಾಕ್ಲಿಕ್ಕೆ ಬೇರೆ ಯಾವುದೇ ಅವರಿಗೆ ಇಂಥ ಒಂದು ಸಣ್ಣ ಸಣ್ಣ ದಾನಗಳವರಿಗೆ ಬೇಡ, ಅವರಿಗೆ ಕೆಲಸ ಮಾಡ್ಲಿಕ್ಕೆ ಮನಸ್ಸಿದೆ. ಅದನ್ನ ನಾವು ಯಾರು ಕೊಡಬೇಕು?
ಸರ್, ಈಗ ನಾನು ಕೇಳುವಂಥದ್ದು, ಸರ್ಕಾರದಿಂದ ಈ ಯೋಧರಿಗೆ ಯಾವುದೇ ರೀತಿಯ ಸವಲತ್ತುಗಳು ಸಿಗಲ್ವಾ ಅನ್ನೋದು, ಯಾಕಂದ್ರೆ ರಿಸರ್ವೇಶನ್ ವಿಚಾರವಾಗಿ ಮಾತಾಡಿದಾಗ ಸಿಗುತ್ತೆ ಅನ್ನುವಂಥ ವಿಚಾರಗಳು ಹೇಳ್ತಾರೆ, ಇಲ್ವಾ, ಸಿಗಲ್ವಾ? ಅಲ್ಲ, ಒಂದಷ್ಟು ರಿಸರ್ವೇಶನ್ಸ್ ಇದೆ, ಖಂಡಿತವಾಗಿ ಇದೆ. ಒಂದಷ್ಟು ನಮ್ಮ ಯೋಧರಿಗೆ ಅಂತ ಒಂದು ರಿಸರ್ವೇಶನ್ ನ ಮುಖಾಂತರವಾಗಿ ಕೆಲಸಗಳು ಖಂಡಿತವಾಗಿ ಸಿಕ್ಕಿದೆ, ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆದ್ರೆ ಈ ಸೇನೆಯ ಒಂದು ಸಿಸ್ಟಮೇ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ ಅವರಿಗೆ ತಮ್ಮ ವಿದ್ಯಾರ್ಹತೆಗಳನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಎಷ್ಟೋ ಸೇನಾ ಚಟುವಟಿಕೆಗಳಲ್ಲಿ ಅವರಿಗೆ ಅವಕಾಶ ಇರುವುದಿಲ್ಲ. ಭಾರತೀಯ ವಾಯುಸೇನೆಯಲ್ಲಿ ನಾವು ಹೆಚ್ಚಿನವರು ಕನಿಷ್ಠ ಒಂದು ಡಿಗ್ರಿ ಸರ್ಟಿಫಿಕೇಟ್ ಅನ್ನಾದ್ರೂ ನಾವು ಪಡ್ಕೊಂಡು ಬಂದಿರ್ತೇವೆ. ಈ ಬ್ಯಾಂಕಿನ ಉದ್ಯೋಗ ಇರಲಿ ಅಥವಾ ಈ ನಮ್ಮ ಆಯಿಲ್ ಸೆಕ್ಟರ್ ಅಲ್ಲಿ ಏನಾದ್ರು ಉದ್ಯೋಗಗಳಿರಲಿ, ಅದನ್ನೆಲ್ಲ ಅದರಲ್ಲಿ ಒಂದಿಷ್ಟು ರಿಸರ್ವೇಶನ್ ಇರ್ತದೆ, ಅದನ್ನು ನಾವು ಉಪಯೋಗಿಸಿಕೊಳ್ತೇವೆ. ಆದ್ರೆ ನಮ್ಮ ಆರ್ಮಿ ಜವಾನರು ಎಲ್ಲಿಗೆ ಹೋಗ್ಬೇಕು? ಅವರು ಸಾಫಿಸ್ಟಿಕೇಟೆಡ್ ಗನ್ಸ್ ಅನ್ನ, ಸಾಫಿಸ್ಟಿಕೇಟೆಡ್ ಇಕ್ವಿಪ್ಮೆಂಟ್ಸ್ ಅನ್ನೆಲ್ಲ ಅಲ್ಲಿ ಉಪಯೋಗಿಸಿ ಬಂದ ತಂತ್ರಜ್ಞರನ್ನ ಇಲ್ಲಿ ಅವರು ವಾಚ್ಮನ್ ಕೆಲಸಗಳನ್ನು ಮಾಡ್ಬೇಕಾ? ಅವರನ್ನು ಹೇಳಲಿಕ್ಕೆ ಗಾರ್ಡ್ ಅಂತ ಹೇಳಿದ್ರು ಸಹ, ಆದ್ರೆ ಅದು ಒಂದು ಕಾಲದಲ್ಲಿ ಅವರಿಗೆ ನೇರ ಕಂಪನಿಗಳಿಗೆ ಅವರಿಗೆ ಉದ್ಯೋಗ ಕೊಡಿಸ್ತಾ ಇದ್ರು. ಆದ್ರೆ ಇವತ್ತಿನ ದಿವಸದಲ್ಲಿ ಅವರೆಲ್ಲ ಕಾಂಟ್ರಾಕ್ಟ್ ಲೇಬರ್ಸ್. ಅಲ್ಲಿ ಮೇನ್ ಕಂಪನಿಯಲ್ಲಿ ಇರುವವನು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಇದು ನಮ್ಮ ಕಂಪನಿ, ಈತ ವಾಚ್ಮ್ಯಾನ್, ಅತ್ತವನು ಕಂಪನಿಯವನು ಅಲ್ಲ. ಒಂದು ಕಂಪನಿಗೆ MD ಎಷ್ಟು ಮುಖ್ಯವೋ ಗಾರ್ಡ್ ಸಹ ಅಷ್ಟೇ ಮುಖ್ಯ. ಗಾರ್ಡ್ ಇಲ್ಲದ ಒಂದು ಕಂಪನಿ ನಡೀತದ? ಒಬ್ಬನಿಗೆ ಒಂದು 5 ಲಕ್ಷದ ಸಂಬಳ ಸಿಗ್ತದೆ, ಇನ್ನೊಬ್ಬನಿಗೆ ಇಲ್ಲಿ 15,000 ಸಂಬಳ ಕೊಟ್ಟು ಒಬ್ಬ ಸೈನಿಕನನ್ನು ದುಡಿಸ್ತಾರಲ್ಲ, ನಮ್ಮ ದೇಶಕ್ಕೆ ಇದು ನಾಚಿಕೆ ಅಲ್ವಾ? ನಿಜ. ಈ ಬಗ್ಗೆ ನಾವು ಖಂಡಿತ ಚಿಂತನೆ ಮಾಡಬೇಕು. ರಾಷ್ಟ್ರಭಕ್ತ ವೇದಿಕೆ ಈ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆಗಳನ್ನು ಮಾಡ್ತಾ ಇದೆ. ಹರೀಶ್ ಅವರು ಇರ್ಬೋದು ಅಥವಾ ಮುರಳಿ ಅವರು ಇರ್ಬೋದು, ಅವರನ್ನ DC ಅವರ ಹತ್ರ ಕೊಂಡು ಹೋಗಿ ಅವರಿಂದ ಒಂದು ಲೆಟರ್ ಅನ್ನ ಪಡ್ಕೊಂಡು ಕಂಪನಿಗಳಿಗೆ ರವಾನಿಸುವ ಒಂದು ಜವಾಬ್ದಾರಿಯನ್ನು ಮಾಡಿದೆ. ಆದ್ರೆ ಕಂಪನಿಗಳು ಸ್ಪಂದಿಸ್ತಾ ಇಲ್ಲ. ಅಲ್ವಾ? ಯಾವುದೇ ಒಂದು ರಾಜಕೀಯ ಕಲಹದಲ್ಲಿ ಯಾರಾದ್ರೂ ಸತ್ರೆ ಅದಕ್ಕೆ ನಾನು ಐ ಡೋಂಟ್ ಬಿಲಾಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಪಕ್ಷ ಒಂದು ಒಳ್ಳೆ ಕೆಲಸವನ್ನು ಮಾಡ್ತದೆ, ಸೈನಿಕರ ಚಿಂತನೆ ಬಗ್ಗೆ ಕೆಲಸ ಮಾಡ್ತಾನೆ ಅಂತ ನಾವು ಅವರ ಜೊತೆ ಜೋಡಿಸಿಕೊಳ್ತೇವೆ ವಿನಃ ನಾವು ರಾಜಕೀಯ ವ್ಯಕ್ತಿಗಳಲ್ಲ, ಅಥವಾ ಯಾವುದೇ ಪಕ್ಷದ ಬಗ್ಗೆ ಇಂಥದ್ದೇ ಒಂದು ದ್ವೇಷ ಅಂತಲೂ ನಮ್ಗೆ ಇಲ್ಲ. ದೇಶದ ಪರವಾಗಿ ಯಾರಾದ್ರೂ ಕೆಲಸ ಮಾಡಿದ್ರೆ ಅದನ್ನು ನಾವು ಒಪ್ತೇವೆ, ಅದನ್ನು ನಾವು ಮೆಚ್ತೇವೆ, ಪಬ್ಲಿಕ್ ಆಗಿ ಅದರ ಬಗ್ಗೆ ಮಾತಾಡ್ತೇವೆ. ಅದು ಬಿಟ್ರೆ ನಮಗೆ ಯಾವುದೇ ಒಂದು ಎಜೆಂಡಾ ಇಲ್ಲ. ಈ ಬಗ್ಗೆ ನಮ್ಮ ಇಬ್ರು ಯೋಧರು ಸಹ ಈ ಬಗ್ಗೆ ಅವರು ತುಂಬಾ, ಅದರಲ್ಲಿ ಒಬ್ಬ ಅವರಿಗೆ ನಿಜವಾದ ಇಂಥ ಒಂದು ವೃತ್ತಿಯ ಅವಶ್ಯಕತೆನ ಸಹ ಇದೆ. ಅವರನ್ನು ಗುರುತಿಸಿ, ಅದು ಅವರಿಗೆ ಒಂದು 40 ವರ್ಷ ಆದ್ರೇನು, 45 ವರ್ಷ ಆದ್ರೇನು, ಮುಂದಿನ ರಿಟೈರ್ಮೆಂಟ್ ಆಗುವ 60 ವರ್ಷದವರೆಗೆ ಅವನನ್ನು ಸಾಕುವ ಬದ್ಧತೆ ನಮ್ಮ ಸರ್ಕಾರದಲ್ವೇ, ನಮ್ಮ ಜನರದ್ದಲ್ವೇ? ಇದರ ಬಗ್ಗೆ ನಮ್ಮ ಸರ್ಕಾರಗಳು ಖಂಡಿತವಾಗಿ ಯೋಚನೆ ಮಾಡಬೇಕು. ಎಷ್ಟೋ ಕಡೆ ಕಾಂಟ್ರಾಕ್ಟ್ ಲೇಬರ್ ಅಲ್ಲಿ ನಮ್ಮ ಸೈನಿಕರನ್ನು ಅವರು ಎಲ್ಲಿ ಉದ್ಯೋಗಕ್ಕೆ ಇಟ್ಕೊಳ್ತಾರೆ, ಇದು ಅಪರಾಧ ಅಂತ ನಾನು ಹೇಳ್ತೇನೆ. ಅದು ನಾನು ಯಾಕೆ ಹೇಳ್ತಾನೆ ಅಂದ್ರೆ, ರಾಷ್ಟ್ರೀಯ ಚಿಂತನೆಯಿಂದ ಹೇಳ್ತಾನೆ. A country which doesn't respect its soldiers and farmers ಉಂಟಲ್ಲ, it has no future ಅಂತ ಹೇಳ್ತಾರೆ. 100%. Yes sir. ಇದು ದೇಶದ ಭವಿಷ್ಯಕ್ಕೋಸ್ಕರ ಈ ಸೈನಿಕರನ್ನ ಇವರು ಕಾಯ್ದುಕೊಳ್ಬೇಕು. ಅದರಿಂದ ಆ ಒಂದು ಹೆಮ್ಮೆಯಿಂದ ನಾವು ಬರೇ ಯುದ್ಧದಲ್ಲಿ ಹೋರಾಡುವುದು ಆ ಒಂದು ಪ್ರತಿಷ್ಠೆಗೋಸ್ಕರ. ಹೌದು. ಅದರಲ್ಲೂ ಸಹ ಒಬ್ಬೊಬ್ಬರು ರಾಜಕಾರಣಿ ಅವರು ಸಹ ಸಂಬಳಕ್ಕಾಗಿ ದುಡಿತಾರೆ ಅಂತ ಹೇಳುವವರು ಸಹ ಇದ್ದಾರೆ. ಅವರನ್ನೆಲ್ಲ ದೇವರು ಕ್ಷಮಿಸ್ಲಿ ಅಂತ ನಾನು ಹೇಳ್ತೇನೆ ಅಷ್ಟೇ, ಬೇರೆ ನಾವು ಹೇಳಲಿಕ್ಕೆ ಇಲ್ಲ. ಇದರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಗಮನ ಹರಿಸಬೇಕು ಅಂತ ನನ್ನ ಆಶೆ. ಗಂಭೀರವಾಗಿರುವ ವಿಚಾರಗಳನ್ನ ಹೇಳ್ಕೊಂಡ್ರು ಸರ್ ಶ್ರೀಕಾಂತ್ ಸರ್. ಯಾಕಂದ್ರೆ ಇದು ಸದ್ಯದ ಪರಿಸ್ಥಿತಿ, ನಮ್ಮ ದೇಶ ಇರುವಂಥದ್ದು, ಜೊತೆಗೆ ನಮ್ಮ ಸಮಾಜ ಇರುವಂಥದ್ದು ಅದೇ ರೀತಿ. ಯಾಕಂದ್ರೆ ನನಗೂ ಕೂಡ ನೆನಪಿದೆ ಯಾವ ರೀತಿ ಅಂತ ಬಂದಾಗ, ಮೊನ್ನೆ ತಾನೇ ನಡೆದಿರುವಂಥ ಒಂದು ಘಟನೆ. ಆ ಘಟನೆಯಲ್ಲಿ ನಮ್ಮ ಕ್ರೈಸ್ತ ಸಮಾಜದ ಒಂದು ಯೋಧರು ತೀರಿ ಹೋಗ್ತಾರೆ. ಆ ಮನೆಯಲ್ಲಿ ಹೆಂಡತಿ, ಜೊತೆಗೆ ಪುಟ್ಟ ಮಗು. ಆ ಸಂದರ್ಭ ಯಾವ ರೀತಿ ಇತ್ತು, ಯಾವ ರೀತಿ ನಮ್ಮ ಸಮಾಜ ನಡೆದುಕೊಂಡಿರುವಂಥ ರೀತಿ, ತದನಂತರ ಆ ಒಂದು ಕುಟುಂಬಕ್ಕೆ ಯಾವ ರೀತಿ ನಮ್ಮ ಸಮಾಜ ಬೆನ್ನೆಲುಬಾಗಿ ನಿಂತಿದೆ ಅನ್ನುವಂತಹ ಪ್ರಶ್ನೆ ನಾನು ಕೇಳಬೇಕಾಗುತ್ತೆ ಈ ಸಂದರ್ಭ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ಶೇಖರ್ ಅವರು ಮಾತಾಡುದು. ಶೇಖರ್ ಅವರು, ಎಸ್ ಸರ್, ಮಾತಾಡಿ ಸರ್. ನೋಡಿ ಸರ್, ಇದು ನೋಡಿ, ಸಾಕಷ್ಟು ಬಾರಿ ಮಾತಾಡಿದ್ದೇನೆ ನಿಮ್ಮ ಹತ್ರ. ಎಷ್ಟೊಂದು ಖುಷಿ ಆಗ್ತದೆ ಗೊತ್ತಿಲ್ಲ, ಎಷ್ಟ ಧನ್ಯವಾದ ಹೇಳ್ತಾ ಇದ್ವಿ. ನೋಡಿ, ನಾವಿರುದು ಈಗ ನೋಡಿ 30 ವರ್ಷದಲ್ಲಿ ರಿಟೈರ್ಡ್ ಆಗಿದ್ರೆ ಅವ್ರಿಗೆ ಪೊಲೀಸ್ ಇಲಾಖೆಯಲ್ಲಿ ಕೊಡ್ಲೇಬೇಕು ಕೆಲಸ, ಯಾರಿಗೆ ಯೋಧರಿಗೆ. ಮತ್ತೆ 40 ವರ್ಷದಲ್ಲಿ ರಿಟೈರ್ಡ್ ಆದ್ರೆ ತಾಲೂಕ್ ಪಂಚಾಯತಿಯಲ್ಲಿ, ಆಯಾ ಜಿಲ್ಲೆಯಲ್ಲಿ, ಆಯಾ ರಾಜ್ಯದಲ್ಲಿ, ಅದು ಯಾಕೆಂದ್ರೆ ಕೇಂದ್ರ ಸರ್ಕಾರನೇ ಡೈರೆಕ್ಟ್ ಇದು ಮಾಡ್ಬೇಕು. ಮತ್ತೆ ಇನ್ನು ನಾವು ಇದು ನಮ್ಮ ಖಾಲಿ ಕರ್ನಾಟಕದ ಮಾತಾಡೋದಿಲ್ಲ, ಎಲ್ಲ ದೇಶದ ರಾಷ್ಟ್ರಭಕ್ತ ಅಂತ ಹೇಳ್ತೇನೆ ನಾನು.
Yes, sir. ಯಾಕೆಂದ್ರ ಅಲ್ಲಿ ನೋಡಿ ಒಂದು ಯೋಧ ಸೃಷ್ಟಿ ಮಾಡ್ಬೇಕಾದ ಸಾಮಾನ್ಯ ಕೆಲಸ ಅಲ್ಲ ಅಲ್ಲಿ. ನಿಜ ನಿಜ ನಿಜ. ಅಲ್ಲಿ ಚಳಿಗಾಲನ ಮಳೆಗಾಲನ ಅಲ್ಲ ಬಿಸಿಲ ಏನಂತ ನೋಡಕ್ಕೆ ಆಗುದಿಲ್ಲ ಅಲ್ಲಿ. ಹೋಗಿ ಅಂದ್ರೆ ಹೋಗ್ಲೇಬೇಕಾಗ್ತದೆ. ನಿಜ ನಿಜ ನಿಜ. ಶೇಖರ್ ಸರ್, ಈಗ ನಮ್ಮ ನಾಯಕ್ ಸರ್ ಇದ್ದಾರೆ, ಅವರು ಕಾರ್ಗಿಲ್ ಅಲ್ಲಿ ಯುದ್ಧ ಮಾಡಿದಂತಹ ಯೋಧರು ಹೇಳಿದ್ರು ಈಗಾಗಲೇ ಅವರ ಕಣ್ಣೆದುರು ಯಾವ ರೀತಿ ಹೆಣಗಳು ಉರುಳಿ ಬೀಳ್ತಾ ಇತ್ತು, ಅವ್ರು ಯಾವ ರೀತಿ ಅಟ್ ದ ಸೇಮ್ ಟೈಮ್ ನಮ್ಮ ಶ್ರೀಕಾಂತ್ ಸರ್ ನೋಡಿದ್ರಲ್ಲ, ಅವರು ವಾಯುಸೇನೆಯಲ್ಲಿ ಇದ್ದವರು. ಆ ಯುದ್ಧ ವಿಮಾನಗಳನ್ನ ಬಿಡ್ಬೇಕು ಅಥವಾ ಯುದ್ಧ ವಿಮಾನಗಳನ್ನ ಬಳಕೆ ಮಾಡ್ಬೇಕಂತ ಬಂದಾಗ ಇಂಟದೆ ಬಂಟನಾಗಿರ್ಬೇಕು ಅಲ್ವಾ? ಏನಿಲ್ಲ, ಕೆಲಸ ಕೊಡ್ಬೇಕು, ಕರ್ಕೊಂಡ್ ಬಂದು ನಿಜ ಮಾಡಿ ನೀವು ಕೆಲಸ ಎಂತ ಬೇಕು ಕೆಲಸ ಕೇಳಿ. ನಿಜ ನಿಜ. ಈಗ ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದಗಳು ಶೇಖರ್ ಅವರೇ, ಧನ್ಯವಾದಗಳು ಸರ್. ಬಹಳಷ್ಟು ಕರೆಗಳು ಬರ್ತದೆ. ಐ ಆಮ್ ವೆರಿ ಸಾರಿ ಸರ್. ಮತ್ತೊಂದು ಕರೆ ಇದೆ ಅಲ್ಲ ಸರ್? ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಪ್ರಸಾದ್ ಬಂಟ್ವಾಳ. ತಮ್ಮ ಹೆಸರು ಸರ್? ಸೂರ್ಯಪ್ರಕಾಶ್ ಅವರು. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ. ನೋಡಿ, ಅಪ್ರತಿಮ ಪರಾಕ್ರಮ ಮೆರೆದು ಶೌರ್ಯ ಮೆರೆದಂತಹ ನಮ್ಮ ನಾಡಿನ ನೆಮ್ಮದಿಯ ಬದುಕಿಗೆ ತಮ್ಮೆಲ್ಲ ಬದುಕನ್ನು ತ್ಯಾಗ ಮಾಡಿದ ಆ ಧೀರ ಯೋಧರಿಗೆ ನಮ್ಮ ವೀರ ನಮನ. ಮೊದಲಾಗಿ ಜೈ ಜವಾನ್ ಜೈ ಕಿಸಾನ್. ಇವಾಗ ನಾನು ಹೇಳ್ತಿರೋದೇನಪ್ಪ ಅಂದ್ರೆ, ಇವರು ಇಷ್ಟು ಕಷ್ಟ ಬಂದು ಆ ಗಡಿಯಲ್ಲಿ ಅನ್ನ ನೀರು ಬಿಟ್ಟು ಮಳೆ ಗಾಳಿ ಸೆಕೆಗೆ ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾರಲ್ಲ, ಇಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಇಲ್ಲಿ ಮಾಡೋ ಅವಸ್ಥೆ ನೋಡಿ ಬೇಜಾರಾಗಿ ಬಿಡುತ್ತೆ. ನೋಡಿ, ಏನ್ ಗೊತ್ತಾ, ಒಂದು ಮಾತಿದೆ ನೋಡಿ, ಬೃಹತ್ ವೃಕ್ಷ ಗರಿ ಬೀಳಬೇಕಾದ್ರೆ ಹೊರಗಿನ ಬಿರುಗಾಳಿ ಬೇಕಾಗಿಲ್ಲ ಅಂತೆ, ಒಳಗಿರುವ ಗೆದ್ದಲು ಹುಳುಗಳು ಸಾಕಂತೆ. ಹಾಗೆ ಆಗ್ತಿದ್ರೆ ದೇಶದ ಪರಿಸ್ಥಿತಿ. ಪಾಪ ಅವರು ಹಗಲು ರಾತ್ರಿ ಕಣ್ಣಲ್ಲಿ ನಿದ್ದೆ ಇಲ್ಲದೆ ನಮ್ಮನ್ನೆಲ್ಲ ಕಾಯ್ತಿದಾರಲ್ಲ, ಅದಕ್ಕಾದ್ರೂ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಸರ್. ಇನ್ನೊಂದು ನಾನು ಹೇಳ್ತೇನೆ ನೋಡಿ, ಇವರನ್ನು ವಾಸ್ತವನಾಗಿ ಗುರುತಿಸಿ ಇದು ಮಾಡೋದಕ್ಕಿಂತ ಅವರನ್ನು ದೇಶದ ಗುಪ್ತಚರ ಇಲಾಖೆಗೆ ಸೇರಿಸಿ ದೇಶದಲ್ಲಿ ಏನೇನ ನಡೀತಿದೆ ಅದರ ಬಗ್ಗೆ ಒಂದು ವರದಿ ಒಂದು ಕೇಂದ್ರ ಸರ್ಕಾರ ಒಂದು NIA ಮಾಡಿದಾಗ ಇವರನ್ನು ಒಂದು ಮಾಡಿದ್ರೆ, ಗುಂಪಾಗಿ ಮಾಡಿದ್ರೆ ಭಾರಿ ಒಳ್ಳೆ, ದೇಶದ ಇದಕ್ಕೂ ಸುರಕ್ಷತೆಗೂ ಒಳ್ಳೆದು. ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ನಾವೆಲ್ಲ ಇದ್ದೇವೆ, ರಾಷ್ಟ್ರಭಕ್ತ ತರದ ನಾವೆಲ್ಲ ಇದ್ದೇವೆ ಅವ್ರ ಜೊತೆ. ಅದು ಹಾಗೆ ಹೇಳಿಕೆ ನಾನು ಇಷ್ಟಪಡ್ತೇನೆ. ಮತ್ತೆ ಇದನ್ನು ಇನ್ನೇನ್ ಗೊತ್ತಾ, ಈ ರಿಟೈರ್ಡ್ ಆಗಿರ್ತಾರಲ್ಲ ಈಗ ಆರ್ಮಿ, ನೇವಿ, ಏರ್ಫೋರ್ಸ್ ಅವರೆಲ್ಲ, ಇವರು ನಮ್ಮ ಯುವಕರಿಗೆಲ್ಲ ಟ್ರೈನಿಂಗ್ ಕೊಡುವಂತ ಕೆಲಸ ಮಾಡ್ಬೇಕು. ಇನ್ನೊಂದು ನಾಗರಿಕರಿಗೆ ಟ್ರೈನಿಂಗ್ ಕೊಡುವಂತ ಕೆಲಸ ಕೂಡ ಆಗ್ಬೇಕು. ಅದು ಅದಕ್ಕೊಂದು ಅವರಿಗೆ ವ್ಯವಸ್ಥೆ ಮಾಡಿದ್ರೆ ಭಾರಿ ಒಳ್ಳೇದು. ಇನ್ನೊಂದು ಕಾರ್ಗಿಲ್ ದಿವಸದ ಆ ಮನೆಯವರೊಂದಿಗೆ ಎಲ್ಲ ಗ್ರಾಮದ ಜನ ಹೋಗಿ ಕುಟುಂಬ ಮಿಲನ ಟೈಪ್ ಮಾಡ್ಬೇಕು ಅಂತ ನನ್ನ ಅನಿಸಿಕೆ. ಆ ಕಾರ್ಯಕ್ರಮ ಮಾಡಿದ್ರೆ ಮತ್ತೆ ಶಾಲಾ ಮಕ್ಕಳ ಜೊತೆ ಅವರನ್ನು ಚರ್ಚೆ ಮಾಡುವಾಗ ಮಾಡ್ಬೇಕು. ನೀವು ಮಾಡಿದಿರ ಸರ್ ಕಾರ್ಗಿಲ್? ಭಾರಿ ಒಳ್ಳೆ. ಸರ್, ಈಗ ಸೂರ್ಯಪ್ರಸಾದ್ ಸಂಘಟನೆಗಳೇನು ತಮ್ಮಂತವರಲ್ಲಿ ವಿನಂತಿ ಸರ್, ಒಂದು ನಾವೆಲ್ಲರೂ ಹೇಳ್ತೇವೆ ಅದಾಗ್ಬೇಕು ಇದಾಗ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳಿಕೊಂಡು ಲೀಡಿಂಗ್ ತಗೊಂಡು ಮಾಡುವವರು ಬೇಕು. ಇವತ್ತು ಲೀಡಿಂಗ್ ತಗೊಂಡು ಮಾಡುವವರು ಬೇಕು. ಯೋಜನೆಗಳನ್ನು ಹೇಳಲಿಕ್ಕೆ ತುಂಬಾ ಜನ ಸಿಗ್ತಾರೆ, ಅದು ಮಾಡಬಹುದಿತ್ತು ಇದು ಮಾಡಬಹುದಿತ್ತು ಅಂತ ಹೇಳಿಕೊಂಡು ಸರ್ಕಾರವೂ ಗಮನ ಕೊಡ್ತಾ ಇಲ್ಲ. ನಾವಾದ್ರೂ ಸಂಘಟನೆಗಳು ಸಂಘ ಸಂಸ್ಥೆಗಳು ಸೇರಿಕೊಂಡಾದ್ರೆ ಇದಕ್ಕೊಂದು ಕೊಡುವಂಥದ್ದು, ದಾರಿ ತೋರಿಸುವಂಥದ್ದು. ಇವತ್ತೇನು ಹೇಳಿ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತಾರೆ. ನಿನ್ನೆ ಒಬ್ರು ಹಿರಿಯ ಅಧಿಕಾರಿ, ಅವರು ಸೈನ್ಯದಿಂದ ಬಂದವರು, ಇವತ್ತು ಅವರೇನೋ ಪುಣ್ಯಕ್ಕೆ ಅವರಿಗೆ ಏನೊಂದು ದಾರಿ ಸಿಕ್ಕಿತ್ತು, ಮಾಡಿದ್ರು. ಅವರು ಇವತ್ತೊಂದು ಒಳ್ಳೆಯ ಹುದ್ದೆಯಲ್ಲಿದ್ದರು. ನಿನ್ನೆ ನಮ್ಮ ಜೊತೆ ಮಾತನಾಡ್ಬೇಕಾದ್ರೆ ಹೇಳಿದ್ರು, ವಾಪಸ್ ಬರುವ ಸೈನಿಕರಿಗೆ ಸಿವಿಲ್ ಸೊಸೈಟಿಗೆ ಬಂದಾಗ ಏನು ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ, ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ. ಕೊನೆಗವನೆ ಕಾಣೋದು ಇದೇ ಗಾರ್ಡ್ ಕೆಲಸ ಮಾತ್ರ. ಇದು ಆಗ್ತಾ ಉಂಟು. ಬರುವವರು ಯಾರು ರಿಟೈರ್ಡ್ ಆಗಿ ಬರ್ತಾ ಇದ್ದಾರೆ, ಅವರಿಗೊಂದು ಇಲ್ಲಿ ಸರ್ಕಾರದಿಂದ ಯಾವ್ದಾದ್ರು ಒಂದು ಮಾರ್ಗದರ್ಶನ ಮಾಡುವಂತದ್ದು ಇಲಾಖೆ, ಮಾನಿಟರ್ ಮಾಡಿ ಜಿಲ್ಲಾಧಿಕಾರಿ ಇಲಾಖೆ ಒಳಗಡೆ, ತಹಸೀಲ್ದಾರ್ ಕಚೇರಿ ಒಳಗಡೆ ಎಲ್ಲಾದ್ರೂ ಒಂದು ಅವರಿಗೆ ಮುಂದಿನ ದಾರಿಗಳು ಏನೇನು ಅವಕಾಶ ಇದೆ ಇದನ್ನು ತಿಳಿಸುವಂತದ್ದು ವ್ಯವಸ್ಥೆ ಇಲ್ಲ, ಮಾನಿಟರೇ ಇಲ್ಲ. ನಿನ್ನೆ ದಿವಸದಲ್ಲಿ ನಾವು ಯೋಚನೆ ಮಾಡಿದ್ದು, ನಾವಾದ್ರೂ ಇದ್ರ ನಂತರ ಇದಕ್ಕೊಂದು ಏನಾದ್ರು ವ್ಯವಸ್ಥೆ ಮಾಡಬೇಕು. ಸೈನಿಕರ ಸಂಘ ಇದೆ, ಜೊತೆ ನಾವು ಸೇರಿಕೊಂಡು ಏನಾದ್ರು ಇದಕ್ಕೆ ಮಾಡಬಹುದಾ? ಕರೆಕ್ಟ್. ಹೇಗೆ ಅವ್ರು ಹೇಳಿದ್ರು, ಸೈನ್ಯಕ್ಕೆ ಹೋಗ್ಲಿಕ್ಕೆ ಯಾವ ರೀತಿ ಹೋಗಬೇಕು, ಏನೇನು ಅವಕಾಶ ಇದೆ, ಯಾವ್ದ್ರಲ್ಲಿ ಇದೆ, ಅಧಿಕಾರಿಯಾಗಿ ಹೋಗುದು ಹೇಗೆ, ಸೈನ್ಯ ಅಂತ ಹೇಳಿದ್ರೆ ಬರೀ ಯುದ್ಧ ಮಾಡಿಕೊಂಡು ಅಲ್ಲಿ ಗಡಿಯಲ್ಲಿ ಅದು ಮಾತ್ರ ಅಲ್ಲ. ಸೈನ್ಯ ಅಂತ ಹೇಳಿದ್ರೆ ಹೇಗೊಂದು ನಾಗರಿಕ ಸಮಾಜ ಒಳಗಡೆ ಯಾವ್ದೆಲ್ಲ ವ್ಯವಸ್ಥೆ ಇದೆ, ಆ ಎಲ್ಲ ವ್ಯವಸ್ಥೆಗಳು ಒಂದು ಸೈನ್ಯದ ಒಳಗಡೆ. ಅದಕ್ಕೆ ಅವರು ಹೇಳಿದ್ರು, ಅವ್ರಿಗೆ ಕುಟುಂಬ ಯಾವ್ದು ಅಂತ ಕೇಳಿದ್ರೆ ಸೈನ್ಯವೇ ಕುಟುಂಬ, ಸೈನ್ಯವೇ ಕುಟುಂಬ. ಅಲ್ಲಿ ಕುಟುಂಬದಲ್ಲಿ ಯಾವ್ದೆಲ್ಲ ರೀತಿ ವ್ಯವಸ್ಥೆ ಇರಬೇಕು, ಅದೆಲ್ಲ ವ್ಯವಸ್ಥೆಗಳು ಅಲ್ಲಿದೆ. ಅಲ್ಲಿ ಹೋರಾಡುವವನು ಬೇಕು, ಅವನ ಆರೋಗ್ಯ ನೋಡಿಕೊಳ್ಳಿಕ್ಕೆ ವೈದ್ಯರು ಬೇಕು, ಪರಿಚಾರಕಿಯರು, ನರ್ಸ್ಗಳು ಇವರು ಬೇಕು, ತಂತ್ರಜ್ಞರು ಬೇಕು, ರಸ್ತೆ ಮಾಡುವವರು ಬೇಕು, ಇಂಜಿನಿಯರಿಂಗ್ನವರು ಬೇಕು, ಇಲೆಕ್ಟ್ರಿಷಿಯನ್ ಬೇಕು, ಆಫೀಸ್ ವರ್ಕ್ನವರು ಬೇಕು,
ಅಡಿಗೆ ಮಾಡುವವರು ಬೇಕು, ಎಲ್ಲ ವ್ಯವಸ್ಥೆಗಳು ಒಂದು ಸೈನ್ಯದ ಒಳಗಡೆ ಇದೆ. ಆದ್ರೆ ವಿಶೇಷ ಅಂತ ಹೇಳಿದ್ರೆ ಎಲ್ಲರಿಗೂ ಸೈನಿಕ ತರಬೇತಿ ಆಗಿರ್ತದೆ. ವಾಪಸ್ ಬರಬೇಕಿದ್ರು ಅವರನ್ನು, ಅಂತದಕ್ಕೂ ಅವಕಾಶ ಇದೆ ಅಂತ ಹೇಳಿಕೊಂಡು ಯುವಕರಿಗೆ ಹೇಳುವಂತ ವ್ಯವಸ್ಥೆಯೂ ಇಲ್ಲ. ರಿಟೈರ್ಡ್ ಆಗಿ ವಾಪಸ್ ಬರ್ಬೇಕಾದ್ರೆ ಏನೆಲ್ಲ ಅವಕಾಶಗಳಿದೆ, ಯಾವ್ದನ್ನು ಉಪಯೋಗಿಸ್ಕೊಳ್ಬೇಕು, ಎಲ್ಲಿಯವರು ಹೋಗ್ಬೋದು ಅಂತ ಹೇಳಿಕೊಂಡು ಅವರಿಗೆ ಮಾರ್ಗದರ್ಶನ ಮಾಡುವಂತ ವ್ಯವಸ್ಥೆಗಳು ಕೂಡ ಇಲ್ಲ. ಅವರಾಗಿ ಸೈನ್ಯಕ್ಕೆ ಹೋಗ್ತಾರೆ, ಅವರಾಗಿ ವಾಪಸ್ ಬರ್ತಾರೆ, ಅವಕಾಶ ಸಿಕ್ಕಿದವರು ಎಲ್ಲೋ ಒಂದಷ್ಟು ಕಡೆ ಸೇರಿಕೊಳ್ತಾರೆ, ಅವರಲ್ಲಿ ತೋಚಿದ್ರೆ ಕೃಷಿಯೋ ಇನ್ನೊಂದು ಅವ್ರ ಸ್ವಂತ ಉದ್ಯೋಗ ಮಾಡಿಕೊಂಡು ಬದುಕೊಂಡ ಸ್ಥಿತಿ ಇವತ್ತು ಆಗಿದೆ ಈ ದೇಶದ್ದು. ಶ್ರೀಕಾಂತ್ ಏನು ಹೇಳಿದ್ರು, ಯಾವ ದೇಶ ಸೈನಿಕನಿಗೆ ಮತ್ತು ರೈತನಿಗೆ ಗೌರವ ಕೊಡುದಿಲ್ಲ ಆ ದೇಶಕ್ಕೆ ಭವಿಷ್ಯ ಇರುವುದಿಲ್ಲ ಅಂತ ಹೇಳಿಕೊಂಡು ಇವತ್ತು ಸೈನಿಕರ ಪಾಡು ಅದಾಗ್ತಾ ಇದೆ. ಹಾಗಾಗಿ ಅದನ್ನು ಮಾತಾಡೋ ಎಲ್ಲವೂ ಅದಾಗಬೇಕು ಇದಾಗಬೇಕು, ನಾವು ಅವರ ಹಬ್ಬ ಸಮಯ ಇರಬೇಕು ಅಂತ ಹೇಳಿಕೊಂಡು, ಆದ್ರೆ ವ್ಯವಸ್ಥೆಯನ್ನು ಜೋಡಿಸುವವರು ಯಾರು? ವ್ಯವಸ್ಥೆಯನ್ನು ಜೋಡಿಸುವವರು ಯಾರು? ಇದು ಆಗಬೇಕಾಗಿರುವಂತ ಈ ವ್ಯವಸ್ಥೆಯನ್ನು ಜೋಡಿಸ್ಲಿಕ್ಕೆ ಏನಾದ್ರೂ ಸಾಧ್ಯ ಇದೆ ಅನ್ನುವಂತ ಒಂದು ಪ್ರಯತ್ನಕ್ಕೆ ನಾವಿವತ್ತು ಕೈ ಹಾಕ್ತಾ ಇರುವಂತದ್ದು. ಇದನ್ನು ನಿಧಾನಕ್ಕೆ ಇನ್ನಷ್ಟು ವಿಸ್ತಾರ ಮಾಡುವಂತದ್ದು. ಈಗ ನನ್ಗೆ ಇಲ್ಲಿ ಬರುವಂತ ಪ್ರಶ್ನೆ ಸರ್, ಸತೀಶ್ ಸುರತ್ಕಲ್ ಅವರು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ 10ನೇ ವರ್ಷ ಈ ಬಾರಿ ಅಲ್ವಾ? ಹೆಮ್ಮೆ ಇದೆ ಆ ಒಂದು ವಿಚಾರಕ್ಕೆ. ಬರೋಬ್ಬರಿ 21 ಲಕ್ಷ ರೂಪಾಯಿಗಳು ಸೈನಿಕರ ಒಂದು ಬಡ ಸೈನಿಕರ ಒಂದು ಕುಟುಂಬಕ್ಕೆ ನೀಡಿರುವಂತಹ ಸಹಾಯಧನ, ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸೈನಿಕರ ಬಗ್ಗೆ ಜಾಗೃತಿಯನ್ನ, ಜೊತೆಗೆ ಸೈನಿಕ ಸೇರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹುಮ್ಮಸ್ಸನ್ನ ನೀಡ್ತಾ ಇರುವಂತಹ ಒಂದು ಮಾರ್ಗದರ್ಶನ ನೀಡ್ತಾ ಇರುವಂತಹ ಒಂದು ಸಂಘ, ಇದೆಲ್ಲವೂ ಕೂಡ ನೋಡ್ತಾರೆ. ಸೈನಿಕರ ಬಗ್ಗೆ ಅಥವಾ ರಾಷ್ಟ್ರಭಕ್ತರ ನಾಗರಿಕ ವೇದಿಕೆ ಅನ್ನುವಂತಹ ಈ ಒಂದು ಸಂಘಟನೆ ಹುಟ್ಟು ಹಾಕಬೇಕು ಅನ್ನೋದು ತಮಗೆ ವೈ ಅಂಡ್ ಹೌ ಸರ್? ಯಾಕಂದ್ರೆ ಬಹಳಷ್ಟು ಕಾರ್ಯಗಳಿವೆ. ನಾನು ಆ ಒಂದು ದೃಶ್ಯಗಳು ಬರಲಿ, ಯಾಕಂದ್ರೆ ಕಳೆದ ಬಾರಿ 1971ರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ, ಆ ಯುದ್ಧದಲ್ಲಿ ಭಾಗವಹಿಸಿದಂತಹ ನಮ್ಮ ಯೋಧರನ್ನ ಕರೆಸಿ ಗೌರವಿಸಿದಂತಹ ಕೀರ್ತಿ ಈ ಒಂದು ಸಂಘಕ್ಕೆ ಸಲ್ಲುತ್ತೆ. ಆ ಒಂದು ದೃಶ್ಯಗಳನ್ನು ಎಸ್ ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ 2021ರಲ್ಲಿ ನಡೆದಿರುವಂತದ್ದು. ನಾನು ಯಾಕೆ ಇದನ್ನ ಪ್ಲೇ ಮಾಡ್ತಾ ಇದ್ದೀನಿ ಅಂತ ಬಂದಾಗ, ಬಹಳಷ್ಟು ನಮ್ಮ ಕಾರ್ಯಕ್ರಮಗಳು ಅಂತ ಬಂದಾಗ ಕೇವಲ ಒಂದು ದಿನಗೋಸ್ಕರ ಅಥವಾ ಒಂದು ವೇದಿಕೆಗೋಸ್ಕರ ಮಾತ್ರ ಸೀಮಿತ ಆಗಿರುತ್ತೆ. ಸೈನಿಕರನ್ನ ಗೌರವಿಸ್ತಾ ಇರುವಂತಹ, ಅಂದ್ರೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಅನ್ನುವಂಥದ್ದು ಆ ರೀತಿ ಅಲ್ಲ. ಈ ಬಾರಿ ಈ ವರ್ಷ 10ನೇ ವರ್ಷದ ಸಂಭ್ರಮಾಚರಣೆ ಅಂತ ಬಂದಾಗ ಇಂತಹ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ 1.5 ವರ್ಷಗಳ ಹಿಂದೆಯೇ ನಡೆದಿತ್ತು ಕೊಡಿಯಲ್ಬೈಲ್ನ ಶಾರದಾ ವಿದ್ಯಾಲಯದಲ್ಲಿ ನಡೆದಿದ್ದಂತಹ ಕಾರ್ಯಕ್ರಮ ಇದು. 50ಕ್ಕಿಂತ ಹೆಚ್ಚು ಬಾಂಗ್ಲಾ ಯುದ್ಧ ವೀರರಿಗೆ ಸನ್ಮಾನ ಆಗಿರುವಂತಹ ಕಾರ್ಯಕ್ರಮ, ಐತಿಹಾಸಿಕವಾಗಿರುವಂತಹ ಒಂದು ಕಾರ್ಯಕ್ರಮ ಇದು. ಅಟ್ ದ ಸೇಮ್ ಟೈಮ್ 100ಕ್ಕಿಂತ ಹೆಚ್ಚು ಮಾಜಿ ಸೈನಿಕರಿಗೆ ಸನ್ಮಾನ ಈ ಕಾರ್ಯಕ್ರಮದಲ್ಲಿ ನಡೆದಿತ್ತು. ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಪಾಲ್ಗೊಂಡಂತಹ ಯುದ್ಧ ವೀರರಿಂದ ಅನುಭವ ಕಥನವು ಕೂಡ ಆ ಸಂದರ್ಭಗಳಲ್ಲಿ ಮಾಡಲಾಗಿತ್ತು. ಜೊತೆಗೆ ಜಾಗೋ ಹಿಂದೂಸ್ತಾನಿ ತಂಡದಿಂದ ದೇಶಭಕ್ತಿ ಕತೆ ಜೊತೆಗೆ ಹಾಡುಗಳ ಸಂಯೋಜನೆಯ ಅದ್ಭುತ ಕಾರ್ಯಕ್ರಮ ಆ ಸಂದರ್ಭ ಆಗಿತ್ತು. ನಾಗಲೇ ಹೇಳಿದಾಗೆ ಏನೋ ಒಂದು ಕಾರ್ಗಿಲ್ ವಿಜಯ ದಿವಸ ಬರುತ್ತೆ, ಆ ಸಂದರ್ಭ ಹೋಗಿ ಒಂದು ಹಾರವನ್ನ ಹಾಕ್ತಾರೆ ಅಥವಾ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಭಾಷಣವನ್ನ ಮಾಡ್ತಾರೆ, ಅಲ್ಲಿಗೆ ಈ ಕಾರ್ಯಕ್ರಮ ಮುಗೀತು ಅಂತ ಬಂದಾಗ ಆ ಕೆಲಸ ಅಲ್ಲ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ. ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಅಂತ ಬಂದಾಗ ಬಹಳಷ್ಟು ನಮ್ಮ ಸೈನಿಕರೇನಿದ್ದಾರೆ, ಈಗಾಗಲೇ ನಮ್ಮ ಸರ್ಕಾರದಿಂದ ಸೌಲಭ್ಯಗಳು ಸಿಗದಂತಹ ಸೈನಿಕರು, ಆ ಸೈನಿಕರನ್ನ ಗುರುತಿಸುತ್ತೆ, ಜೊತೆಗೆ ಸರ್ಕಾರಕ್ಕೆ ಈ ಬಗ್ಗೆ ಗಮನವನ್ನ ತರುತ್ತೆ. ಅಟ್ ದ ಸೇಮ್ ಟೈಮ್ ಸೈನಿಕ ಕಲ್ಯಾಣ ನಿಧಿ ಅನ್ನುವಂಥದ್ದು, ಅಂದ್ರೆ ಬಡ ಸೈನಿಕರ ಕುಟುಂಬಗಳಿಗೆ ಆ ಕಲ್ಯಾಣ ನಿಧಿಯನ್ನ ಸಮರ್ಪಿಸುತ್ತೆ. ನಿಷ್ಕಲ್ಮಶವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಸಂಘಟನೆ. ಬರೋಬ್ಬರಿ ಇಷ್ಟರ ತನಕ 21 ಲಕ್ಷ ರೂಪಾಯಿಗಳ ಸೈನಿಕರ ಸಹಾಯಧನ, ಅಟ್ ದ ಸೇಮ್ ಟೈಮ್ ಬಹಳಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಈ ಬಗ್ಗೆ ಪ್ರೇರಣೆಯನ್ನ ನೀಡ್ತಾ ಇರುವಂತಹ ಸಂಘಟನೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ. ಪಾಯಕ್ಕೆ ಒಡ್ಡಿದಂತಹ ಈ ಹೆಮ್ಮೆಯ ಯೋಧರು ಸಾಗರೋಪಾದಿಯಲ್ಲಿ ರಕ್ತವನ್ನ ಬಸಿದು ಬಾಂಗ್ಲಾದೇಶಕ್ಕೆ ವಿಮೋಚನೆ ತಂದುಕೊಟ್ಟಂತಹ ಕೆಚ್ಚೆದೆಯ ವೀರ ಯೋಧರಿಗೆ ಮತ್ತೊಮ್ಮೆ ಎಲ್ಲರೂ ಕೂಡ ಜೋರಾಗಿರುವಂತಹ ಕೈ ಚಪ್ಪಾಳೆಯ ಮೂಲಕ ಅಭಿಮಾನವನ್ನ ಜೊತೆಗೆ ತಮ್ಮ ಗೌರವವನ್ನ ಸೂಚಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಎಲ್ಲ ನಾಗರಿಕರಿಗೂ ಕೂಡ, ಪ್ರಜ್ಞಾವಂತ ನಾಗರಿಕರಿಗೆ, ದೇಶ ಪ್ರೇಮಿ ನಾಗರಿಕರಿಗೆ ಅನಂತ ಅನಂತ ಧನ್ಯವಾದಗಳು. ಅಟ್ ದ ಸೇಮ್ ಟೈಮ್ ಸಂಗ್ರಾಮ ಪೀಠಿಕೆ 1947 ಜೊತೆಗೆ 48ರ ಭಾರತ ಪಾಕಿಸ್ತಾನ ಯುದ್ಧದ ಸುತ್ತ ಅನ್ನುವಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವು ಕೂಡ ಈ ಒಂದು
ಈ ಒಂದು ದಶಮ ಸಂಭ್ರಮ ಏನಿದೆ ಈ ಹಂತವಾಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವು ಕೂಡ ನಡೆದಿತ್ತು. 9ನೇ ತಾರೀಕಿನಂದು ಇದೇ ತಿಂಗಳು ಲಕ್ಷ್ಮಣ ಹರೇಕಳ ಅವರು ಮೆನ್ಷನ್ ಇನ್ ಡಿಸ್ಪ್ಯಾಚ್ ಶೌರ್ಯ ಪ್ರಶಸ್ತಿ ಪುರಸ್ಕೃತರು. 1948, 62, 65 ಜೊತೆಗೆ 1971 ವರ್ಷಗಳಲ್ಲಿ ಆಗಿರುವಂತಹ ಯುದ್ಧಗಳಲ್ಲಿ ಯುದ್ಧವೀರರು ಇವರು. ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ. ಸರ್, ಅವರಿಗೆ ಎಷ್ಟು ವರ್ಷ ಪ್ರಾಯ ಸರ್? ಜನವರಿ 29ಕ್ಕೆ 100 ವರ್ಷ. 101ನೇ ವರ್ಷ. ಓಕೆ, ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ಹೆಮ್ಮೆ ನಿಜವಾಗ್ಲೂ ಲಕ್ಷ್ಮಣ ಹರೇಕಳ ಅವರು 101ನೇ ವರ್ಷ ಜನವರಿಗೆ ಅವರು ಕಾಲಿಡ್ತಾರೆ. ಜೊತೆಗೆ ಇವರು ಬರೋಬ್ಬರಿ 1948ರಲ್ಲಿ, 1962ರಲ್ಲಿ, 1965ರಲ್ಲಿ, 1971ರಲ್ಲಿ 71ರ ಯುದ್ಧ ಸುಮಾರು 48 ವರ್ಷ ಪ್ರಾಯ. ಆ ಪ್ರಾಯದಲ್ಲಿ ಅವರು ಮಾಡಿದ ಕೆಲಸಕ್ಕೋಸ್ಕರ ಸೈನ್ಯವನ್ನು ಅವರ ಇದ್ದ ಟೀಮ್ ಅನ್ನು ಜೊತೆಯಲ್ಲಿ ಇಟ್ಟುಕೊಂಡು ಹೋರಾಟಕ್ಕೆ ಇಡೀ ಜೋಡಿಸಿಕೊಂಡದಕ್ಕೋಸ್ಕರ ಅವರಿಗೆ ಪ್ರಶಸ್ತಿ ಸಿಕ್ಕಿರೋದು. 48 ವರ್ಷ ಪ್ರಾಯದಲ್ಲಿ. ಅಮೇಜಿಂಗ್. ಇದು ಸಂಗ್ರಾಮ ಪೀಠಿಕೆ ಅನ್ನುವಂತಹ ಪುಸ್ತಕ ಬಿಡುಗಡೆ. ಅಟ್ ದ ಸೇಮ್ ಟೈಮ್ ಶಾಲಾ ಕಾಲೇಜಿನ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಜೊತೆಗೆ ಭಾಷಣ ಸ್ಪರ್ಧೆಯು ಕೂಡ ನಡೆಯಿತು. ಸುರತ್ಕಲ್ ಕ್ಷೇತ್ರದಲ್ಲಿ ನಡೆದಿರುವಂತಹ ಒಂದು ಸ್ಪರ್ಧೆ. ಓಕೆ, ಇದು ಬಹಳಷ್ಟು ಗಮನಿಸಬೇಕಾಗಿರುವಂತಹ ಅಂಶ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಬಹಳಷ್ಟು ಜನರು ಸೈನಿಕರನ್ನ ಅಥವಾ ನಮ್ಮ ಕಾರ್ಯಕ್ರಮಗಳನ್ನು ನಾವುಗಳು ನೋಡಿದಾಗ ವೇದಿಕೆಗಳಲ್ಲಿ ನಮ್ಮ ಊರಿನಲ್ಲಿರುವಂತಹ ಸೈನಿಕರನ್ನ ಆ ಸಂದರ್ಭಕ್ಕೋಸ್ಕರ ನಾವು ಗುರುತಿಸಿ ಅವರನ್ನ ವೇದಿಕೆ ಕರೆದು ಒಂದು ಹಾರ ಹಾಕಿ ಕಳಿಸ್ತೀವಿ. ಆದರೆ ಈ ಒಂದು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಅನ್ನುವಂಥದ್ದು ಆ ರೀತಿ ಅಲ್ಲ. ಬಹಳಷ್ಟು ಜನರಿಗೆ ಗೊತ್ತಿರದಂತಹ ಸೈನಿಕರನ್ನ ನಮ್ಮ ತುಳುನಾಡಿನ ನಮ್ಮ ಕರಾವಳಿ ಭಾಗದಲ್ಲಿರುವಂತಹ ಸೈನಿಕರನ್ನ ಗುರುತಿಸಿ ಸನ್ಮಾನಿಸುತ್ತೆ. ಅವರನ್ನ ಹುಡುಕಿಕೊಂಡು ಹೋಗಿ ಅವರ ಮನೆಗೆ ಹುಡುಕಿಕೊಂಡು ಹೋಗಿ ಸನ್ಮಾನ ಮಾಡುತ್ತೆ ಅಂತ ಬಂದಾಗ ಹೆಮ್ಮೆ ತರುವಂತಹ ವಿಚಾರ. ಯಾಕಂದ್ರೆ 1971ರ ಬಾಂಗ್ಲಾ ಯುದ್ಧ ವಿಮೋಚನಾ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ನಮ್ಗಳಿಗೇನೆ ಗೊತ್ತಿಲ್ಲ ನಮ್ಮ ತುಳುನಾಡಿನಲ್ಲಿ ಇಂತಹ ಸೈನಿಕರಿದ್ದಾರೆ, ವೀರ ಸೈನಿಕರಿದ್ದಾರೆ ಅನ್ನುವಂಥದ್ದು ಆ ಸಂದರ್ಭ ಗೊತ್ತಾಗಿರುವಂಥದ್ದು. ಜೊತೆಗೆ ಅವರುಗಳಿಗೆ ಕೂಡ ಗೊತ್ತಿರಲಿಲ್ಲ ನಮ್ಮ ಸಮಾಜದಲ್ಲಿ ಇಂತಹ ಕೆಲಸಗಳು ಆಗ್ತಾ ಇದೆ. ಇವರುಗಳು ಈ ಸಂಘಟನೆ ಏನಿದೆ ಅವರ ಮನೆಗೆ ಹುಡುಕಿಕೊಂಡು ಹೋಗಿ ಅವರನ್ನ ಗೌರವಿಸಿದ್ದಾಗ, ಅವರನ್ನ ಮಾತಾಡಿಸಿದ್ದಾಗ ಅವರ ಕಣ್ಣಂಚಲ್ಲಿ ಬಂದಂತಹ ನೀರೇನಿದೆ ನೋಡಿ, ಅದು ನಿಜವಾಗ್ಲೂ ಕೂಡ ಸಾರ್ಥಕತೆಯನ್ನ ಹೇಳುತ್ತೆ. ಯಾಕಂದ್ರೆ ಯಾರೂ ಇಲ್ಲ, ನಾವು ನೋಡಿದಂತಹ ದೇಶ, ಜೊತೆಗೆ ಸರ್ಕಾರ ನಮ್ಮನ್ನ ಗೌರವಿಸ್ತಾ ಇಲ್ಲ, ಸರ್ಕಾರ ನಮ್ಮ ಕಡೆ ಗಮನವನ್ನ ನೋಡ್ತಾ ಇಲ್ಲ ಅಂತ ಬಂದಾಗ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನಮ್ಮ ಜೊತೆ ಅವರುಗಳಿಗೆ ನಿಜವೂ ಕೂಡ ಹೆಮ್ಮೆ ಇದೆ. ಬಹಳಷ್ಟು ಜನರು ಭಾವುಕರಾಗಿದ್ರು ಆ ವೇದಿಕೆಯಲ್ಲಿ. ಯಾಕಂದ್ರೆ ಈ ಒಂದು ಸಂಘಟನೆ ನಮ್ಮ ಜೊತೆ ಇದೆ ಅನ್ನುವಂತಹ ಒಂದು ನಂಬಿಕೆಯಿಂದ, ಖುಷಿಯಿಂದ ಇದು ಸಾರ್ಥಕತೆ. ಯಾಕೆ ಹೇಳ್ತೀನಿ ಅಂತ ಹೇಳಿದಾಗ ಈ ಒಂದು ವಿಚಾರವನ್ನ 26 ಜುಲೈ ಬಹಳಷ್ಟು ಸಂಘಟನೆಗಳು ಬರ್ಬೋದು ನಾಳಿನ ದಿನ ಕದ್ರಿ ಭಾಗಕ್ಕೆ. ಹೆಮ್ಮೆ ಇದೆ ಆ ಒಂದು ಸ್ಮಾರಕ, ನಮ್ಮೆಲ್ಲರ ಹೆಮ್ಮೆ. ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಕೈ ಮುಗಿತೇವೆ ಆ ಒಂದು ಸ್ಮಾರಕಕ್ಕೆ. ಬಹಳಷ್ಟು ಜನರು ಬರ್ಬೋದು. ಆದರೆ ಈ ಒಂದು ರಾಷ್ಟ್ರೀಯ ನಾಗರಿಕ ವೇದಿಕೆ, ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಏನಿದೆ ನೋಡಿ, ನಿಜವಾಗ್ಲೂ ಕೂಡ ಆ ಭಾಗಕ್ಕೆ ಬಂದಾಗ ನಾಟ್ ಓನ್ಲಿ ಆ ಸಂದರ್ಭ ಮಾಡಿರುವಂತಹ ಕಾರ್ಯಕ್ರಮಗಳಲ್ಲ, 10 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಈಗಾಗಲೇ ತಾವು ನೋಡ್ಕೊಂಡು ಬಂದ್ರಿ. ಜೊತೆಗೆ ಶಾಲಾ ಮಕ್ಕಳಿಗೆ ಸ್ಪರ್ಧೆಗಳು, ಇದೆಲ್ಲವೂ ಕೂಡ ಪ್ರಾಮಾಣಿಕವಾಗಿ ಯಾರು ಕೆಲಸವನ್ನ ಮಾಡ್ತಾರೆ ಸೈನಿಕರ ಪರವಾಗಿ ಅವರಿಂದ ಮಾತ್ರ ಇಂತಹ ಕಾರ್ಯಕ್ರಮ ಬರಲಿಕ್ಕೆ ಸಾಧ್ಯ. ಸೊ ದಟ್ಸ್ ವೈ ನಾನು ಆಗಿದ್ದಾಗ ನಾನೊಂದು ನೇರವಾಗಿ ಈ ಸಂದರ್ಭ ಶ್ರೀಕಾಂತ್ ಶೆಟ್ಟಿ ಸರ್, ತಾವು ಏನ್ ಹೇಳ್ತೀರಾ ಸರ್ ಸೈನಿಕರ ವಿಚಾರವಾಗಿ? ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಯಾರು ಇಲ್ಲ ಅಂತ ಬಂದಾಗ ಈ ಒಂದು ವೇದಿಕೆ ಸೌಂಡ್ ಮಾಡ್ತಾ ಇದೆ, ನಮ್ಮ ಜಿಲ್ಲೆಯಾದ್ಯಂತ ನಾಡಿನಾದ್ಯಂತ ಸೌಂಡ್ ಮಾಡ್ತಾ ಇದೆ ಅಂತ ಬಂದಾಗ ಏನ್ ಹೇಳ್ತೀರಾ? ಸೈನಿಕರ ಒಂದು ವಿಚಾರವಾಗಿಯೂ ಕೂಡ ಈ ವೇದಿಕೆಯ ಬಗ್ಗೆ ಸೈನಿಕರು ಏನ್ ಹೇಳ್ತಾರೆ, ಎಲ್ಲ ಯೋಧರು ಏನ್ ಹೇಳ್ತೀರಾ ಸರ್? ನಾನು
ಒಬ್ಬ ಯೋಧನಾಗಿ, ಒಬ್ಬ ಯೋಧರ ಸಂಘದ ಪ್ರತಿನಿಧಿಯಾಗಿ ನಾನು ಪ್ರಪ್ರಥಮವಾಗಿ ಕೈ ಜೋಡಿಸಿ ನಮ್ಮ ರಾಷ್ಟ್ರಭಕ್ತ ನಾಗರಿಕ ವೇದಿಕೆಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಇವಾಗಲೇ ನಿಮ್ಮ ಈ ಮಾಧ್ಯಮದ ಮುಖಾಂತರ ಏನು ಇವಾಗ ತೋರಿಸ್ತಾ ಇದ್ರಿ, ಆ ಸ್ವರ್ಣಿಮ್ ವಿಜಯ ವರ್ಷ ಅಂದರೆ 1900 ಬಾಂಗ್ಲಾ ವಿಮೋಚನೆ ಯುದ್ಧದ 50ನೇ ವರ್ಷದ ಸಂಭ್ರಮಾಚರಣೆಯನ್ನ, ಅದಕ್ಕೊಂದು ದೊಡ್ಡ ಹೆಸರು ಸಿಕ್ಕಿತ್ತು ನಮಗೆ, ಸ್ವರ್ಣಿಮ್ ವಿಜಯ ವರ್ಷ ಅಂತ. ಆದರೆ ಯಾವುದೇ ಒಂದು ದೃಶ್ಯ ಮಾಧ್ಯಮದಲ್ಲಿ ನನಗೆ ನೋಡಲಿಕ್ಕೆ ಸಿಗಲಿಲ್ಲ, ಅಥವಾ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಓದಲಿಕ್ಕೆ ಸಿಗಲಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನ, 2 ಕಾರ್ಯಕ್ರಮವನ್ನ ಮಾಡಿದ್ರು, ಒಂದು ಮಂಗಳೂರಲ್ಲಿ ಮತ್ತೊಂದು ಸುರತ್ಕಲ್ನಲ್ಲಿ. ನಮ್ಮ ಪ್ರದೇಶದ ಹಿರಿಯ ಏನು ಯೋಧರು ಯಾರಿದ್ದಾರೆ, ಅಧಿಕಾರಿಗಳು ಯಾರಿದ್ದಾರೆ, ಅವರನ್ನು ಕರೆಸಿ ಅಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮವನ್ನ ಬಹುಶಃ ನಮ್ಮ ರಾಷ್ಟ್ರದಲ್ಲಿ, someone can put my record straight, ಏನಂತ ಹೇಳಿದ್ರೆ ಅದು ಯಾರಿಗಾದ್ರೂ ತಿಳಿದವರಿದ್ರೆ, ಇಲ್ಲ ನೀವು ಹೇಳ್ತಾ ಇರೋದು ತಪ್ಪು, ಅದನ್ನು ಸರಿಯಾಗಿ ಸರಿಪಡಿಸಿಕೊಳ್ಳಿ ಅಂತ ಹೇಳಿದ್ರೆ ನಾನು ಕೃತಜ್ಞತೆಯಿಂದ ಅದನ್ನು ಸ್ವೀಕರಿಸ್ತೇನೆ. ಅದನ್ನು ತಿದ್ಲಿಕ್ಕೆ ನಂದು ಏನ ಅಭ್ಯಂತರ ಇಲ್ಲ. ಆದ್ರೆ ನಾನು ಅವಾಗಲೇ ಹೇಳಿದಾಗೆ ಯಾವುದೇ ಒಂದು ದೃಶ್ಯ ಮಾಧ್ಯಮದಲ್ಲಿ ನನಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ, ಯಾವುದೇ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನನಗೆ ಓದ್ಲಿಕ್ಕೆ ಸಿಗ್ಲಿಲ್ಲ. ಆದ್ರೆ ನನ್ನ ಇದುವರೆಗಿನ ಅನಿಸಿಕೆ ಏನು ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಮಟ್ಟದ ಒಂದು ಸ್ವರ್ಣಿಮ್ ವಿಜಯ ದಿವಸದ ಒಂದು ವಿಜಯ ವರ್ಷದ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದು ನಮ್ಮ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸುರತ್ಕಲ್ ಮತ್ತು ಮಂಗಳೂರಿನವರು. ಅಲ್ಲದೆ ಒಮ್ಮೆಗೆ ಯಾರಾದ್ರೂ ಮಾಡಿ ತೋರಿಸ್ತಾರೆ, ಆದ್ರೆ ಪ್ರತಿ ವರ್ಷ ಇದನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ, ಅದು ನಾನೊಬ್ಬ ಸೈನಿಕನಾಗಿ ಅವರಿಗೆ ನಾನು ಈ ಸೈನಿಕ ಸಂಘ ಮತ್ತು ಅದರ ನಡುವೆ ಒಬ್ಬ ಕೊಂಡಿಯಾಗಿ ಕಳೆದ ಒಂದು 5-6 ವರ್ಷಗಳಿಂದ, 6-7 ವರ್ಷಗಳಿಂದ ನಾನು ತೊಡಗಿಸಿಕೊಂಡಿದ್ದೇನೆ. ಅಲ್ಲಿ ಫಲಾನುಭವಿಗಳನ್ನು ಹುಡುಕುವುದೇ ನನಗೊಂದು ದೊಡ್ಡ ಟಾಸ್ಕ್ ಆಗಿದೆ. ಅದು ಟಾಸ್ಕ್ ಯಾಕಂತ ಹೇಳಿದ್ರೆ, ಯಾಕೆ ಫಲಾನುಭವಿ ಅದನ್ನು ಫಲವನ್ನು ಸ್ವೀಕರಿಸಲಿಕ್ಕೆ ಅರ್ಹರಾದವರು ಯಾರು ಇಲ್ವಾ ಅಂತ ಕೇಳಿದ್ರೆ ತುಂಬಾ ಜನ ಇರ್ಬೋದು. ಆದ್ರೆ ಆ ಮಾಹಿತಿ ಅದು ಅಂದ್ರೆ ಮೋಸ್ಟ್ ಡಿಸರ್ವಿಂಗ್ ಯಾರಿದ್ದಾರೆ ಅವರಿಗೆ ಅದು ರೀಚ್ ಆಗ್ಬೇಕು. ಬರೇ ಒಂದು ಕಾಟಾಚಾರಕ್ಕೆ ಯಾರನ್ನ ಒಬ್ಬರನ್ನು ಕರೆದು ಅವರಿಗೊಂದು ಮಾಲೆ ಹಾಕಿ ಅವರಿಗೆ ಒಂದು ಸೈನಿಕ ನಿಧಿಯನ್ನು ಕೊಟ್ರೆ ಅದು ಸಾರ್ಥಕತೆಯನ್ನು ಕಾಣುವುದಿಲ್ಲ. ಈ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಿದ್ರೆ ನನಗೆ ಅದನ್ನು ಹೊಂದಿಸಿಕೊಳ್ಳಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ, ಇದನ್ನು ಆಯೋಜನೆ ಮಾಡಲಿಕ್ಕೆ ನಮ್ಮ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಏನಿದೆ ಅದು ಅವರ ಹೃದಯದಲ್ಲಿ ಎಷ್ಟು ಒಂದು ಆಳದಲ್ಲಿ ಇರಬೇಕು. ಆ ಯೋಚನೆ, ಚಿಂತನೆ ಮತ್ತೆ ಅದಕ್ಕೆ ಶ್ರಮ ಪಡಬೇಕಾದಂತಹ ಒಂದು ದೃಢತೆ, ಮಾನಸಿಕ ಸದೃಢತೆ, ಇವೆಲ್ಲ ಯಾವ ಮಟ್ಟಿಗೆ ಇರಬೇಕು. ಅದಕ್ಕೊಂದು ಸೈನಿಕನಾಗಿ ನಂದೊಂದು ಎಲ್ಲ ಸೈನಿಕರ ಪರವಾಗಿ ಒಂದು ದೊಡ್ಡ ಸೆಲ್ಯೂಟ್. ಇದನ್ನ ಕಳೆದ ಬಾರಿ ನಮ್ಮ ಸತ್ಯಜಿತ್ ಸುರತ್ಕಲ್ ಅವರು ನಮ್ಮ ಸೈನಿಕ ಸಂಘಕ್ಕೆ ಭೇಟಿ ನೀಡಿ ಎಲ್ಲರನ್ನು ಆಹ್ವಾನಿಸಿದ್ರು. ಪ್ರತಿ ಒಬ್ಬ ಯೋಧನನ್ನ ಸಹ ಈ ಕಾರ್ಯಕ್ರಮದಲ್ಲಿ ನೀವು ತೊಡಗಿಸಿಕೊಳ್ಬೇಕು, ಬರಬೇಕು ಅಂತ ಅತಿ ವಿನಯದಿಂದ, ಅತೀವ ಗೌರವದಿಂದ ಅವರು ಕೇಳಿಕೊಂಡ್ರು. ಆ ಬಗ್ಗೆ ಅವರು ಹೋದ ಮೇಲೆ ನಮ್ಮ ಸಂಘದಲ್ಲಿ ಬಂದ ಒಂದು ಪ್ರಶಂಸನೀಯ ಮಾತುಗಳೇನಿದೆ, ಅಲ್ಲಿ ಸಹ ಹೇಳಿದ ಮಾತು ಇಷ್ಟೇ, ಬಹುಶಃ ಇಷ್ಟೊಂದು ಪ್ರಾಮಾಣಿಕ ಕಾಳಜಿ ಇರುವ ಸಂಸ್ಥೆ ಇನ್ನೊಂದು ನಮ್ಮ ರಾಷ್ಟ್ರದಲ್ಲಿ ಇರ್ಲಿಕ್ಕಿಲ್ಲ ಅಂತ. ಅದು ಇರ್ಲಿ ಅಂತ ನಾನು ಆಶಿಸ್ತೇನೆ. ಇದಕ್ಕೆ ಪೈಪೋಟಿ ಕೊಡುವಂತ ಇನ್ನೊಂದು 1000 ಸಂಘ ಸಂಸ್ಥೆಗಳು ಇರ್ಲಿ ಅಂತ. ಯಾಕಂತ ಹೇಳಿದ್ರೆ, ನಾನು ಸೈನಿಕನಾಗಿ ನನಗೆ ಇವತ್ತು ಏನು ಕೇಳಲಿಕ್ಕಿಲ್ಲ. ಆದ್ರೆ ನಾವಿಲ್ಲಿ ಈ ಒಂದು ಹವಾನಿಯಂತ್ರಿತ ಕೊಠಡಿಯಲ್ಲಿ ಕೂತ್ಕೊಂಡು ನಾವೇನು ಮಾತಾಡ್ತಿದ್ದೇವೆ, ಈ ಸಂದರ್ಭದಲ್ಲಿ ಒಬ್ಬ ಯುವ ಸೈನಿಕ ಆ ನಮ್ಮ ಗಡಿ ಪ್ರದೇಶದಲ್ಲಿ ಯಾವ ಒಂದು ಪರಿಸ್ಥಿತಿಯಲ್ಲಿ ಆ ಗನ್ನನ್ನು ಹಿಡ್ಕೊಂಡು ಬರಿಗೈಯಲ್ಲಿ ಗನ್ನನ್ನು ಹಿಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಈ ಹೊತ್ತಿನಲ್ಲಿ ರಾತ್ರಿ 8-8:30 ಗಂಟೆ ಹೊತ್ತಿನಲ್ಲಿ ಅವರು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾನಲ್ಲ, ಅವನ ಬಗ್ಗೆ ನಮ್ಮ ಯೋಚನೆ ಹೋಗ್ಬೇಕು. ನಾವು ನಿಮಿತ್ತ ಮಾತ್ರ ಮಾಜಿ ಸೈನಿಕರನ್ನ ನಾವು ಕರೀತೇವೆ, ಅವರಿಗೆ ಶಾಲ್ ಹಾಕಿಸ್ತೇವೆ, ಅದನ್ನ ಎಲ್ಲರೂ ತಿಳ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಅಲ್ಲಿ ಇರುವ ಸೈನಿಕನಿಗೆ ಇದು ತಲುಪಬೇಕು ಅಂತ. ಇದು ತಲುಪಬೇಕಿದ್ರೆ ಇದು ಇನ್ನೂ ದೊಡ್ಡ ಮಟ್ಟಿನಲ್ಲಿ ಆಗ್ಬೇಕು. ಹಾಗಂತ ಹೇಳಿ ಸೈನಿಕರಿಗೆ ಇನ್ನೊಂದು ರೀತಿಯ ಒಳ್ಳೆಯ ಜೀವನ ಇಲ್ವಾ ಅಂತ ಕೇಳಿದ್ರೆ ನಾನು ಅದನ್ನು ಖಂಡಿತ ಒಪ್ಕೊಳ್ಳೋದಿಲ್ಲ. ನಾವು ಸವಾಲುಗಳನ್ನೇ ಒಂದು ಅವಕಾಶಗಳು ಅಂತ ನಾವು ಸ್ವೀಕರಿಸಿದವರು. ಆದ್ರಿಂದ ಸೈನಿಕರ ಜೀವನ ಬರೇ ದುಸ್ತರವಾಗಿದೆ, ಅದಕ್ಕೆ ಯಾರು ಹೋಗ್ಬಾರ್ದು ಅಂತ ನಾನು ಈ ಸಂದೇಶವನ್ನು ಕೊಡ್ಲಿಕ್ಕೆ ನಾನು ಇಲ್ಲಿ ಕೂತವನಲ್ಲ. ಸೈನ್ಯಕ್ಕೆ ನಮ್ಮ ಯುವಕರು ಹೋಗ್ಲೇಬೇಕು, ಆ ಒಂದು ಪ್ಯಾಷನ್ ಇರಲೇಬೇಕು. ಹೋದ ಕೂಡಲೇ ಅವರೆಲ್ಲ ಸಾಯ್ತಾರೆ ಅಂತ ಹೇಳಿದ್ರೆ ಖಂಡಿತ ಇದು ಶುದ್ಧ ತಪ್ಪು. ಯಾಕಂತ ಹೇಳಿದ್ರೆ ನಮ್ಮ ಸೈನ್ಯದಲ್ಲಿ ಸೈನಿಕರು ಎಷ್ಟು ಸಾಯ್ತಾರ, ಅದಕ್ಕಿಂತ ಎಷ್ಟೋ ಹೆಚ್ಚಿನ ಪಟ್ಟಿನಲ್ಲಿ ನಮ್ಮ ರಸ್ತೆಗಳಲ್ಲಿ ಪಾದಚಾರಿಗಳು ಸಾಯ್ತಾರೆ. ಆದ್ರಿಂದ ಸೈನಿಕರು ಸಾಯ್ಲಿಕ್ಕೆ ಅಂತ ಇರುವವರಲ್ಲ.
ಆದ್ರಿಂದ ಆ ಭಯ ಯಾರಿಗೂ ಬೇಡ. ನನ್ಗೆ ಒಬ್ಬನೇ ಮಗ ಇದ್ದಾನೆ, ಇಲ್ಲದಿದ್ರೆ ಅಲ್ಲಿಗೆ ಹೋದ್ರೆ ಬರೇ ನಾನ್ ವೆಜ್ ತಿನ್ಬೇಕಾಗ್ತದೆ, ಇಲ್ಲದಿದ್ರೆ ಅಲ್ಲಿಗೆ ಹೋದ್ರೆ ಎಲ್ಲ ಕುಡಿತಕ್ಕೆ ಬೀಳ್ತಾರೆ, ಇಂಥ ಎಲ್ಲ ಎಕ್ಸ್ಕ್ಯೂಸ್ ಅನ್ನು ಜನ ಕೊಡುವುದನ್ನು ನಿಲ್ಲಿಸ್ಬೇಕು. ಇದನ್ನು ನಿಲ್ಲಿಸ್ಬಿಟ್ಟು ಅಲ್ಲಿ ಸಹ ಒಂದು ಈಗ ನನ್ಗಿಂತ ಅದನ್ನು ತುಂಬಾ ಉತ್ತಮವಾಗಿ ಅವರ ಪ್ಯಾಷನ್ ಎಷ್ಟಿದೆ ಅಂತ ಅದರಲ್ಲಿ ಗೊತ್ತಾಗ್ತದೆ. ಅದು ಸೈನ್ಯದಲ್ಲಿ ಏನೇನು ಅವಕಾಶಗಳಿವೆ, ಯಾವ ಯಾವ ವಿಭಾಗಗಳಲ್ಲಿ ಅವಕಾಶಗಳಿವೆ ಅದನ್ನೆಲ್ಲ ಅವರು ಆವಾಗಲೇ ಹೇಳಿದ್ರು. ನಾನು ಅದನ್ನು ರಿಪೀಟ್ ಮಾಡ್ತಾ ಇಲ್ಲ. ಇಂಥ ಅವಕಾಶಗಳು ವಿಪುಲವಾಗಿ ಇದೆ. ಕರಿಯರ್ ಡೆವಲಪ್ಮೆಂಟ್ಗೂ ಸಾಕಷ್ಟು ಅವಕಾಶಗಳು ಇವೆ. ಬಹುಶಃ ಆ ಅವಕಾಶಗಳನ್ನ ಅಷ್ಟೊಂದು ಏನು ರಿಲಿಜಿಯಸ್ಲಿ ಅಂದ್ರೆ ಅದು ಅವನ ಕ್ಷಮತೆಯನ್ನು ಗುರುತಿಸಿಕೊಡುವಂತ ಇನ್ನೊಂದು ಸಂಸ್ಥೆ ನಮ್ಮ ದೇಶದಲ್ಲಿ ಇಲ್ಲ ಅಂತ ಹೇಳಿ. ಎಸ್ ಸರ್, ಜೊತೆಗೆ ಬರ್ತೇನೆ. ನಾಯಕ್ ಸರ್, ಈಗ ತಾವುಗಳು ಒಂದು ಮಾತನ್ನ ಹೇಳಿದ್ರು ಶ್ರೀಕಾಂತ್ ಸರ್, ಸೈನ್ಯಕ್ಕೆ ಹೋಗದವರು ಸಾಯ್ತಾರೆ ಅನ್ನುವಂತ ಒಂದು ಭಯ, ಆತಂಕ, ಇವೆಲ್ಲದರ ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ತಾವು ತಮ್ಮ ಒಂದು ಆತ್ಮಸ್ಥೈರ್ಯ, ಆ ಸಂದರ್ಭ ಎಲ್ಲ ಸಾವುಗಳು ಆಗ್ತಾ ಇದೆ, ಒಂದ್ ಕಡೆ ತಮ್ಮವರು ಸಾಯ್ತಾ ಇದ್ದಾರೆ, ಒಂದ್ ಕಡೆ ವಿರೋಧಿಗಳು ಸಾಯ್ತಾ ಇದ್ದಾರೆ. ಆ ಸಾವು ನೋವುಗಳನ್ನು ನೋಡಿದಾಗ, ತಲೆಗಳನ್ನು ನೋಡಿದಾಗ, ಆ ಗಾಯಗಳನ್ನು ನೋಡಿದಾಗ ಏನ್ ಬರುತ್ತೆ ಸರ್ ಅಟ್ ಟೈಮ್ ಮನಸ್ಸಿನಲ್ಲಿ ಏನ್ ಬರುತ್ತೆ? ಮನಸ್ಸಿನ ಭಾವನೆ ಹೇಳಿದ್ರೆ ಆ ಯೂನಿಫಾರ್ಮ್ ಒಂದು ಪವರೇ ಬೇರೆ. ಯಾಕೆ ಹೇಳಿದ್ರೆ ಎದುರಿನಲ್ಲಿ ನಮ್ಮನ್ನು ತಯಾರು ಮಾಡಿದೆ ಯಾಕೆ, ದೇಶ ರಕ್ಷಣೆ ಮಾಡಿ, ದೇಶದ ಮೇಲೆ ಏನಾದ್ರೂ ಆಪತ್ತು ಮಾಡಿ ಅಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವರನ್ನು ಧ್ವಂಸ ಮಾಡ್ಲಿಕ್ಕೆ ಅಂತ ಅವರ ಗುಂಡಿಯಿಂದ ನಮ್ಮ ಸೈನಿಕರಿಗೆ ತಾಗಿ ರಕ್ತ ನೋಡುವಾಗ ಅದು ಅನ್ಕಂಟ್ರೋಲ್ ಕೋಪ ಬರ್ತದೆ, ಅದು ಕಂಟ್ರೋಲ್ ಬರುದಿಲ್ಲ. ಅದರಿಂದಾಗಿ ಮತ್ತೆ ಆರ್ಮಿಯ ಕೆಲವು ಡ್ರಿಲ್ ಅಲ್ಲಿ ಉಂಟು, ಆ ಡ್ರಿಲ್ಲಿನ ಪ್ರಕಾರ ಹೋದ್ರೆ ಕೆಲವೆಲ್ಲ ಪಾಯಿಂಟ್ ಇರ್ತದೆ. ಈಗ ಟೈಗರ್ ಇಲ್ಲ ಹೇಳಿದ್ರು, ಟೈಗರ್ ಇಲ್ಲಲ್ಲಿ ಅಟ್ಯಾಕ್ ಮಾಡ್ಬೇಕಾದ್ರೆ ಅದರಲ್ಲಿ 90% ಕ್ಯಾಜುವಲ್ಟಿ. ಯಾಕೆ ಹೇಳಿದ್ರೆ ಅದು ನಾವು ಹತ್ಬೇಕು, ಅಲ್ಲಿ ಮೇಲಿಂದ ಪ್ಲೇನ್. ಅದನ್ನು ಚಾಲೆಂಜ್ ಆಗಿ ತಕೊಂಡು ನಮ್ಮ ಆರ್ಮಿ ಹೋಗ್ತದೆ. ಯಾವ್ದಕ್ಕೆ ಸಹ ಇಂಜರಿ ಇರುದಿಲ್ಲ, ಎದುರುದಿಲ್ಲ. ಮೊದಲನೇದಾಗಿ ಯಾವ್ದು ಟಾಸ್ಕ್ ಕೊಟ್ರೆ ಅದನ್ನ ನಾವು ಕಂಪ್ಲೀಟ್ ಮಾಡಿಯೇ ಬರ್ತೇವೆ. ಮತ್ತೆ ಎದುರು ಇದು ಸಾಯದ್ ಹೇಳಿದ್ರೆ ಎಷ್ಟೋ ಕೇಸ್ ಹೇಳ್ಬೇಕು. ಇವರು ಸರ್ ಹೇಳಿದ್ರು ಅದೊಂದು ಸ್ವಲ್ಪ ಮರ್ಯಾದೆ ಕೊಟ್ಟು ಹೇಳಿದ್ರು. ಯಾಕೆ ಹೇಳಿದ್ರೆ ಅದು ರೋಡಿನಲ್ಲಿ ಆಕ್ಸಿಡೆಂಟ್ ಅಂತ. ಕೆಲವರು ಟಾಯ್ಲೆಟ್ ಅಲ್ಲಿ ಹೋಗಿ ಟಾಯ್ಲೆಟ್ ಅಲ್ಲಿ ಬಿದ್ದು ಸಾಯ್ತಾರೆ, ಅದು ಸಹ ಹೇಳಿದ್ರು. ಸ್ಕಿಡ್ ಆಗ್ತದೆ, ತಲೆ ಹೋಗಿ ಗೋಡೆ. ಅದು ಅದಕ್ಕೆ ಬೆಲೆ ಉಂಟಾ? ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಡಾಗ್ಸ್ ಡೆತ್ ಅಂತ ಹೇಳ್ತಾರೆ. ಅದಕ್ಕಿಂತ ಒಂದು 10 ಬುಲೆಟ್ ಗಳನ್ನು ತಗೊಂಡು ಸಾಯೋದು ಎಷ್ಟೋ ಉತ್ತಮವಾದ ಸಾವಲ್ಲ. ಅವ ಹುಟ್ಟಿ ಪ್ರಯೋಜನ ಇಲ್ಲದಾಗೆ ಇಂಡಿಕೇಟರ್ ಅಂತ ಏನ್ ಹೇಳಿದ ವಿಷಯ ಹೇಳಿದ್ ನಾನು. ಅವ ಹುಟ್ಟಿದ ಒಂದು ನಿಷ್ಪ್ರಯೋಜಕನಾಗಿ ಅವ ಸತ್ತು ಹೋದ. ಅದಕ್ಕಿಂತ ಇದು ಬೆಸ್ಟ್. ಈ ಯಾವ ಬುಲೆಟ್ ಕರೆಕ್ಟ್ ಶರೀರದ ಜಾಗಕ್ಕೆ ಬಿದ್ರೆ ಮಾತ್ರ ಸಾಯೋದು. ನಿಜ. ಈಗ ಹೇಳಿದ್ರೆ ಹಾರ್ಟ್ದಿಂದ ಕ್ರಾಸ್ ಆಗಿ ಬೇರೆ ಕಡೆ 19 ಗೋಲಿ ಎಲ್ಲ ತಿಂದು ಜೀವಂತವಾಗಿದ್ದಾರೆ. ಆದ್ರೆ ಸಹ ಆ ಬುಲೆಟ್ ಅನ್ನು ತಿಂದು ಅವ ಜೀವ ಕಳೆದುಕೊಂಡ್ರು ಸಹ ಅವನ ಹೆಸರು ಜೀವಂತವಾಗಿರ್ತದೆ. ಅದು ಎನಿ ಟೈಮ್ ಅವನು ಈಗ ಈ ಊರಿನಲ್ಲಿ ಸತ್ತರು ಸರಿಯೇ ಇರುದಿಲ್ಲ. ಈಗ ದೇಶಕ್ಕಾಗಿ ಇದು ಯುದ್ಧ ಮಾಡಿ ಜೀವ ಕಳೆದುಕೊಂಡ್ರೆ ಅವನ ಹೆಸರು ಪರ್ಮನೆಂಟ್ ಆಗಿ ಭೂಮಿಯಲ್ಲಿ ಇರ್ತದೆ. ದೇಶ ಸೇವೆ ಮಾಡಿ ಜೀವನ ಕಳೆದುಕೊಂಡಂತ. ಜೊತೆಗೆ ಸರ್, ಈ ಕಾರ್ಗಿಲ್ ಯುದ್ಧದಲ್ಲಿ ಪ್ರಥಮ ಹಂತದಲ್ಲಿ ಸ್ವಲ್ಪ ಭಾರತಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಏನ್ ಕಾರಣ ಸರ್? ಏನಾಗಿತ್ತು ಹಿನ್ನಡೆ ಹೇಳಿದ್ರೆ ಆ ಟೈಮಲ್ಲಿ ಅವರು ಇದ್ದ ಜಾಗ, ಅವರು ಯಾಕೆ ಹೇಳಿದ್ರೆ 10 ಕಿಲೋಮೀಟರ್ ಸರೌಂಡಿಂಗ್. ಯಾಕೆ ಹೇಳಿದ್ರೆ ಟೈಗರ್ ಹಿಲ್, ಮಸ್ಕೋಲಿ, ಬ್ಯಾಟಲಿಕ್, ಸ್ಯಾಂಡೋನಾಳ ಮತ್ತೆ ಮಂದ್ರಾಸ್ ಅಂತ ಎಲ್ಲ ಏರಿಯಾ ಇತ್ತು. ಆ ಏರಿಯಾ 10 ಕಿಲೋಮೀಟರ್ ಅವರು ಕಬ್ಜಾ ಮಾಡಿಟ್ಟಿದ್ರು. ಅದು ಆಲ್ರೆಡಿ ಗೊತ್ತುಂಟು. ಹಿಮ ಬಿದ್ದರೆ ಆಚೆ ಹೋಗೋದು ಅದು ಅಗ್ರಿಮೆಂಟ್ ಆಗಿತ್ತು. ಆ ಸಮಯದಲ್ಲಿ ನಮ್ಮ ಪೆಟ್ರೋಲಿಂಗ್ ಪಾರ್ಟಿ ಗೊತ್ತು, ಸೌರಕಾಲಿ ಅವರೆಲ್ಲ ಪೆಟ್ರೋಲಿಂಗ್ ಹೋಗಿ ಅವರು ಚಿತ್ರಹಿಂಸೆ ಬಿಟ್ಟು ನೀವು ಹೇಳಿದ್ರಿ ಹಾಗೆ ಇದು ಮಾಡಿದ್ರಿ. ಆ ಸಮಯದಲ್ಲಿ ನಮಗೆ ಇದು ಸಿವಿಲಿಯನ್ಸ್ ನಮ್ಮ ಆರ್ಮಿಗೆ ಹೇಳಿದ್ರಿ ಈಗ ಏನೋ ಮೂವ್ಮೆಂಟ್ ಉಂಟಾ ಅಂತ ಅಷ್ಟೇ. ಅದನ್ನು ಇವಾಗ ಸರ್ಚ್ ಮಾಡಿದ್ರೆ ರೆಕ್ಕಿ ಪಾರ್ಟಿ ಹೋಗಿ, ರೆಕ್ಕಿ ಪಾರ್ಟಿ ಹಿಂದೆ ಬರಲಿಲ್ಲ. 3-4 ದಿವಸ ನಂತರ ಸೆಕೆಂಡ್ ನಾಗ ಅಂತ ಒಂದು ರೆಜಿಮೆಂಟ್ ಇತ್ತು. ಆ ರೆಜಿಮೆಂಟ್ ಮೂವ್ ಆಯ್ತು. ಆ ಮೂವ್ ಆಗುವಾಗ ನೀವು ಹೇಳಿದ್ರಿ ಅದು ನಮಗೆ ಹಿನ್ನಡೆ ಆಯ್ತು. ಹಿನ್ನಡೆ ಆಗುದು ಹೇಳಿದ್ರೆ ನಾವು ಮೂವ್ ಆಗುವಾಗ ನಾವು ರೆಕ್ಕಿ ಮಾಡ್ತಾ ಹೋಗ್ತೇವೆ. ಆಗ ಅವ್ರು ಹಾಕಿದೆ ಅಂತ ಕೌಂಟರ್ ಅಂಬುಷ್ ಅಂತ. ಕೌಂಟರ್ ಅಂಬುಷ್ ಹಾಕಿದ್ದು ಹೇಳಿದ್ರೆ ನಾವು ನಮ್ಮ ಟೀಮು ಸರ್ಚ್ ಮಾಡಿಕೊಂಡು ಒಳಗೆ ಹೋಗುವಾಗ, ಏರಿಯಾ ಸರ್ಚ್ ಮಾಡುವಾಗ ಅವರು ಬೇರೆ ಕಡೆಯಿಂದ ಸರೌಂಡಿಂಗ್ ನಮ್ಮ ಇದು ಮಾಡ್ತಾರೆ, ಕೌಂಟರ್ ಅಂಬುಷ್ ಹಾಕಿರ್ತಾರೆ. ನಾವು ಒಳಗೆ ಹೋಗುವ ತನಕ ಅವ್ರು ಫೈರ್ ಮಾಡುದಿಲ್ಲ. ಅವರೆಂತ ಮಾಡ್ತಾರೆ, ಗಾಳಿಯಲ್ಲಿ ಫೈರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗಾಳಿಯಲ್ಲಿ ಫೈರ್ ಮಾಡ್ತಾರೆ. ಫಸ್ಟ್ ಫೈರ್ ಮಾಡಿ ಆಮೇಲೆ ಈ ಕೌಂಟರ್ ಅಂಬಿಷನ್ ಅವರು ಎಲ್ಲ ನಮ್ಮ ಮೇಲೆ ಫೈರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಆ ಕೌಂಟರ್ ಅಂಬಿಷನ್ ಅಲ್ಲಿ ಬಿದ್ದವರು ಯಾರು ಸಹ ಉಳಿಲಿಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ಸೆಕೆಂಡ್ ನಾಗ ರೆಜಿಮೆಂಟ್ ತುಂಬಾ ಜನ ಕ್ಯಾಜುಯಾಲಿಟಿ ಆಯ್ತು. ಆಮೇಲೆ ಅವರು ಅಲ್ಲಿಂದ ಆರ್ಡರ್ ಕೊಟ್ಟರು, ನೀವು ವಾಪಸ್ ಬನ್ನಿ, ನಮ್ಮ ಜಾಗವನ್ನು ಅವರು ಕಬ್ಜಾ ಮಾಡಿದ್ದಾರೆ,
ಹಾಗೆ ವಾಪಸ್ ಬನ್ನಿ ಅಂತ ಅಲ್ಲಿ ಆರ್ಡರ್ ಬಂತು. ಆ ಟೈಮಲ್ಲಿ ಫಸ್ಟಿಗೆ ನಮ್ಮ ಕ್ಯಾಶುಯಾಲಿಟಿ ತುಂಬಾನೇ ಆಗಿದೆ, 49 ಸಮಥಿಂಗ್ ಇದಾಗಿತ್ತು. ಆಮೇಲೆ ರೆಜಿಮೆಂಟ್ ಹಿಂದೆ ಬಂದ ಮೇಲೆ ಗೊತ್ತಾಯಿತು ಹೀಗೆ ನಮ್ಮ ಜಾಗವನ್ನು ಅವರು ಕಬ್ಜಾ ಮಾಡಿದ್ದಾರೆ, ಯಾವುದಕ್ಕೆ ಒಂದು ಹೆಸರಿಡ್ಬೇಕಂತ. ಹಾಗೆ ಆಪರೇಷನ್ ವಿಜಯ್ ಅಂತ ಹೆಸರಿಟ್ಟು ಈ ವಾರ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಹೇಳಿದ್ರೆ ಅವರ ಡೆಡ್ ಬಾಡಿಗೆ ಸಹ ಅವ್ರು ಮರ್ಯಾದೆ ಕೊಡ್ತಾ ಇರಲಿಲ್ಲ. ಯಾಕೆ ಹೇಳಿದ್ರೆ ಅವ್ರ ಡೆಡ್ ಬಾಡಿ ಈಗ ಸತ್ತು ಬಿದ್ದಿರ್ತದೆ, ಬಿದ್ದ ಡೆಡ್ ಬಾಡಿನ ಅಡಿಯಲ್ಲಿ ಐಡಿ ಇಡ್ತಿದ್ರು, ಇಂಪ್ರೊವೈಸ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ ಹೇಳ್ತೇವೆ, ಅದು ನೆಲಬಾಂಬ್ ಹೇಳ್ತೇವೆ, ಅದರ ಮೇಲೆ ವೆಯ್ಟ್ ಇದ್ರೆ. ಸೊ ನಮ್ಮ ಆರ್ಮಿ ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಮೂವ್ ಆಗ್ತಾ ಇರುವಾಗ ಡೆಡ್ ಬಾಡಿ ನೋಡ್ತದೆ, ಇವಾಗ ಸತ್ತನ ಇಲ್ವಾ ಅಂತ. ಯಾಕೆ ಹೇಳಿದ್ರೆ ಇಂಡಿಯನ್ ಆರ್ಮಿ ಮಾತ್ರ ನಮ್ಮ ಸೈನಿಕರಾಗ್ಲಿ ಅವರ ಸೈನಿಕರ ಸತ್ತ ಮೇಲೆ ಅದಕ್ಕೆ ರೆಸ್ಪೆಕ್ಟ್ ಕೊಡೋದು ಇಂಡಿಯನ್ ಆರ್ಮಿ, ಬೇರೆ ಯಾವ ದೇಶ ಸಹ ಅಷ್ಟು ಕೊಡುದಿಲ್ಲ ಅದರ್ ಕಂಟ್ರಿಯನ್ನು. ಸೊ ಆ ಟೈಮಲ್ಲಿ ನಾವು ಅವರದೆಂತ ಡೆಡ್ ಬಾಡಿನ ಚೆಕ್ ಮಾಡ್ಲಿಕ್ಕೆ ಡೆಡ್ ಬಾಡಿಯನ್ನು ತೆಗಿತಾ ಇದ್ದೆವು. ವೆಯ್ಟ್ ಕಡಿಮೆ ಆಗ್ತದೆ, ಅದು ಬ್ಲಾಸ್ಟ್ ಆಗ್ತಿತ್ತು. ಅದರಲ್ಲಿ ತುಂಬಾ ಜನ ನಮ್ಮ ಶಹೀದ್ ಆಗಿದ್ದಾರೆ. ಯಾಕೆ ಹೇಳಿದ್ರೆ ಅವರ ಒಟ್ಟಿಗಿದ್ದ ಯುದ್ಧದಲ್ಲಿದ್ದ ಸೈನಿಕರನ್ನು ಅವರು ಅಷ್ಟು ಅವರಿಗೆ ಸಮೇತ ಮರ್ಯಾದೆ ಕೊಡ್ತಿರ್ಲಿಲ್ಲ, ಡೆಡ್ ಬಾಡಿಗೆ ಸಹ ಮರ್ಯಾದೆ ಕೊಡ್ತಾ ಇರಲಿಲ್ಲ. ಅದರಲ್ಲಿ ಸಹ ನಮ್ಮದು ತುಂಬಾ ಕ್ಯಾಜುಯಾಲಿಟಿ ಆಗಿದೆ. ಪ್ಲಸ್ ಅಲ್ಲಿಂದ ಗ್ರೆನೇಡ್ ಅನ್ನು ಈಗ ಮೇಲಿಂದ ನಾವು ಹೇಳಿದ್ರೆ ಗ್ರೆನೇಡ್ ಬಿಸಾಡ್ಬೇಕು ಮೇಲೆ, ಅವರೆಂತ ಜಸ್ಟ್ ರೋಲ್ ಮಾಡ್ತಿದ್ರು ಮೇಲಿಂದ ಕೆಳಗೆ, ಅದು ಡೈರೆಕ್ಟ್ ನಮ್ಮ ಹತ್ರ ಬಂದೇ ಬ್ಲಾಸ್ಟ್ ಆಗ್ತಾ ಇತ್ತು. ಮತ್ತೆ ಯಾವ್ದು ಸಹ RT ಸೆಲ್ಲಿಂಗ್ ಆಗದೆ ನಮಗೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. RT ಸೆಲ್ಲಿಂಗ್ ಆಗುವ ಅವರು ಎಷ್ಟೇ ಹೇಳಿದ್ರೆ ಟ್ರಂಚ್ ಒಳಗೆ ಕೂತ್ಕೊಳ್ಬೇಕು, ಆಗ ನಮ್ಮ ರೆಜಿಮೆಂಟ್ ಎಲ್ಲ ಮೂವ್ ಆಗ್ತಾ ಇತ್ತು. ಅದರಲ್ಲಿ ನಮ್ಮ ತುಂಬಾ ಫಸ್ಟಿಗೆ ಲಾಸ್ ಆಗಿತ್ತು. ಇಡೀ ಕಾರ್ಗಿಲ್ದಲ್ಲಿ ಏನು ಅಂತ ಹೇಳಿದ್ರು ಫುಲ್ ಫ್ಲೆಡ್ಜ್ಡ್ ವಾರ್ ಅಲ್ಲ, ಅದೊಂದು ಅಘೋಷಿತ ಯುದ್ಧದ ರೀತಿಯಲ್ಲಿ ಶತ್ರು ಯಾರಿದ್ದಾರೆ, ಎಷ್ಟಿದ್ದಾರೆ, ಏನಿದ್ದಾರೆ ಅನ್ನೋ ಯಾವುದೇ ಮಾಹಿತಿ ನಮ್ಮ ಸೈನ್ಯದ ಕಡೆ ಎಲ್ಲೆಲ್ಲ ಇಡೀ ದೇಶದ ಕಡೆಯಲ್ಲಿ ಇಲ್ಲ. ಯಾಕಂತೇಳಿ ಆ ಜಾಗಕ್ಕೆ ಯಾರೂ ಹೋಗ್ತಾ ಇರಲಿಲ್ಲ. ಬಂದಿರೋದು ಪಾಕಿಸ್ತಾನ ಸೈನಿಕರೇ, ವೆಲ್ ಟ್ರೈನ್ಡ್ ಸೈನಿಕರೇ, ಇವರ ಭಯೋತ್ಪಾದಕರ ವೃತ್ತಿಯಲ್ಲಿ ಬಂದಿದ್ರು. ಇನ್ನೊಂದು, ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಸೋನಾಮಾರ್ಗಿಂದ ಲೇಹ್ ತನಕಿರುವಂತ ಹೆದ್ದಾರಿ ಏನಿದೆ, ಆ ಒಂದು ದಾರಿಯನ್ನು ಬಿಟ್ಟು ಅಲ್ಲಿ ಮೇಲ್ಗಡೆ ತಲುಪಲಿಕ್ಕೆ ಈ ಭಾಗದಿಂದ ಯಾವುದೇ ರಸ್ತೆ ಇಲ್ಲ. ಬರಬೇಕಿದ್ರೆ ಪೂರ್ತಿ ನೀವು ಮನಾಲಿಯಿಂದಾಗಿ ರೋಹ್ಟಾಂಗ್ ಪಾಸ್, ಕಿಲಾಂಗ್ ಪಾಸ್ ಅಂತ ಹೇಳಿ ಏನಿದೆ, ಅಲ್ಲಿಂದ ಲೇಹ್ ಬಂದು ಕೆಳಗಿಳಿಬೇಕಾದ್ರೆ ಒಂದೇ ಹೆದ್ದಾರಿ ಅದು ಶ್ರೀನಗರಿಂದ ಈ ಕಡೆ ಕೆಳಗಡೆ ಬರುವಂತದ್ದು. ಅದಕ್ಕೆ ತಾಗಿಕೊಂಡಿರುವಂತದ್ದೇ ಪರ್ವತ. ಅವರೇನೆಲ್ಲ ಹೆಸರಲ್ಲಿ ಹೇಳಿದ್ರು, ಟೋಲನಿಂಗ್ ಇರ್ಬೋದು, ಇದು ಟೈಗರ್ ಹಿಲ್ಸ್ ಎಲ್ಲವೂ ಆ ರಸ್ತೆಯಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲೇ ಇರುವಂತದ್ದು. ಸ್ವಲ್ಪ ಆ ಕಡೆಗೆ ಪಾಕಿಸ್ತಾನ. ನಿಮ್ಗೆ ಕಾರ್ಗಿಲ್ ಸಿಟಿಯಿಂದ ಕೂಡ ಒಂದು 7-8 ಕಿಲೋಮೀಟರ್ ಅಲ್ಲಿ ಪಾಕಿಸ್ತಾನ ಹಳ್ಳಿ, ನಿಮ್ಗೆ ಆ ಗುಡ್ಡ ಮೇಲೆ ಹೋದ್ರೆ ಪಾಕಿಸ್ತಾನ ಹಳ್ಳಿಗಳು ಕಾಣುತ್ತದೆ. ಈ ರೀತಿ ಇರುವಂತ ಜಾಗ. ಹಾಗೆ ಮೇಲ್ಗಡೆ ಅವ್ರು ಹೋಗಿ ಕುತ್ಕೊಂಡಾಗ ನಮ್ಗೆ ಹೋಗ್ಬೇಕು, ನಮ್ಮ ಸೈನ್ಯ ಇದೇ ದಾರಿಯಲ್ಲಿ ಹೋಗ್ಬೇಕಿತ್ತು. ಮತ್ತವ್ರಿಗೆ ಗೊತ್ತಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನೋ ಸ್ವಲ್ಪ ಜನ ಬಂದಿದ್ದಾರೆ ಅಂತ ತಿಳ್ಕೊಂಡು ಫಸ್ಟ್ ಹೋಗಿದ್ರು. ದೊಡ್ಡ ಪ್ರಮಾಣ ಒಂದು ರೀತಿಯಲ್ಲಿ ಸೈನ್ಯದವರೇ ಬಂದು ಎಲ್ಲಾ ಬಂಕರನ್ನು ಆಕ್ರಮಣ ಮಾಡಿಕೊಂಡು ನಮ್ಮ ಬಂಕರ್ಗಳಲ್ಲೇ ಬಂದವರು ಕುತ್ಕೊಂಡೇ ಆಗಿದೆ ಅಂತ ಗೊತ್ತಾದ ಮೇಲೆ ಮತ್ತೆ ಏನ್ ಹೇಳಿದ್ರು, ರಾತ್ರಿ ಕತ್ತಲೆ ಆದ ಮೇಲೆ ಒಳಗೆ ಹೋಗಬೇಕು, ಬೆಳಿಗ್ಗೆ ಆಗೋದ್ರೊಳಗೆ ಮುಗಿಸ್ಕೊಳ್ಬೇಕು. ಮುಗಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಪ್ರಾಣಹಾನಿಗಳು. ಈ ಸ್ಥಿತಿಯಲ್ಲಿ ಒತ್ತಡದ ಇದರಲ್ಲಿ ಒಂದು ರೀತಿಯಲ್ಲಿ ಪಾರ್ಟ್ ಟೈಮ್ ಯುದ್ಧ, ನೇರ ಯುದ್ಧ ಅಂದ್ರೆ ಎಲ್ಲ ಗಡಿಗಳಲ್ಲಿ ಸೈನ್ಯ ಅದೇ ರೀತಿ ತಯಾರಾಗಿಕೊಂಡಿರುತ್ತೆ. ಇದು ಎಲ್ಲಿದ್ದಾರೆ ಶತ್ರು, ಏನಿದ್ದಾರೆ, ಹೇಗಿದ್ದಾರೆ, ಎಷ್ಟಿದ್ದಾರೆ, ಏನ್ ತಯಾರಿದೆ. ಯಾಕಂದ್ರೆ ಸಾಮಾನ್ಯದವರು ಬರ್ಲಿಕ್ಕಾಗದಂತ ಜಾಗ ಅದು. ಆ ಜಾಗ ಬಂದಿರುವಾಗ ಆಯ್ದಾಗಬೇಕಿದ್ರು ಒಂದು ಸ್ವಲ್ಪ ಪ್ರಾರಂಭ ಹಂತದಲ್ಲಿ ಬಹಳ ದೊಡ್ಡ ಏಟು ತಿನ್ಬೇಕಾಯ್ತು ನಾವು ಅನಿವಾರ್ಯವಾಗಿ. ಆಮೇಲೆ ಮಾತ್ರ ನಮ್ಮ ಸೈನಿಕರು ಕೊಟ್ಟಂತ ಉತ್ತರ ಆ ಜಾಗದಲ್ಲಿ, ಸೈನಿಕರಿಗೆ ಅದನ್ನು ಹೇಳಬೇಕಾದ್ರೆ ಗಂಭೀರತೆ, ಯಾಕಂದ್ರೆ ಅವರು ಅದು ಪ್ರತಿ ದಿವಸದ ನೋಡಿಕೊಂಡಿರುವಂತಹ ಜಾಗ ಅದು. ಹೇಳಿ ಬಹಳ ಸುಲಭದಲ್ಲಿ ಹೇಳಿದ್ರು, -35 ಡಿಗ್ರಿ ಅಂತ ಹೇಳಿಕೊಂಡು. ಒಬ್ರು ಸೈನಿಕಂದ ಕತೆ ಹೇಳಿದ್ರು ಅವರು, ಚಳಿಗೆ ನಾನು ನನ್ನ ಹೃದಯ ಗಟ್ಟಿಯಾಗಿ ನಾನು ಸಾಯುವುದಕ್ಕಿಂತ ಶತ್ರುವಿನನ್ನು ಕೊಂದು ನನ್ನ ಎದೆಗೆ ಗುಂಡು ತಿಂದುಕೊಂಡು ಸಾಯ್ತೇನೆ ಅಂತ ಹೇಳಿಕೊಂಡು ಎದ್ದುಕೊಂಡು ಹೊರಟ್ರು ಅಂತ ಹೇಳಿಕೊಂಡು. ಹಿಮದ ಗಡ್ಡೆ ಮೇಲೆ ಗಟ್ಟಿಯಾದಂತ ಗಡ್ಡೆ ಮೇಲೆ ಅವರು ಮಲಗಿದ್ರು. ಅವರು ಕೆಳಗಡೆಯಿಂದ ಹಿಮ ಅದು ಸುಡ್ತದೆ ಜೀವವನ್ನು. ಟೆಂಪರೇಚರ್ -25-30 ನಾವು ಸಾಮಾನ್ಯ ಜನರು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಜೀವವನ್ನು ಸುಡುವಾಗ ಯಾಕೆ ಸಾಯ್ಬೇಕು ಅಂತ ಹೇಳಿದ್ರಲ್ಲಿ, ಈಗ ರಸ್ತೆಯಲ್ಲಿ ಬಿದ್ದು ಸಾಯುದು, ಟಾಯ್ಲೆಟ್ ಅಲ್ಲಿ ಸಾಯುವುದಕ್ಕಿಂತ ಆ ರೀತಿ ಸಾಯುವುದಲ್ಲ ನಂದು ಅಂತ ಹೇಳಿಕೊಂಡು ಎದ್ದುಕೊಂಡವರು ಗನ್ ಹಿಡ್ಕೊಂಡು ಉಡ್ತಾರವರು ಅಲ್ವಾ. ನಾನ್ ಸತ್ರು ಅಲ್ಲಿ 4 ಜನ ಕೊಂದ್ರೆ ಇನ್ನಷ್ಟು ಜನ ಉಳಿತಾರೆ ಅಂತ ಹೇಳಿಕೊಂಡು ಆ ಯೋಚನೆ. ಹಾಗಾಗಿ ಆ ಯೋಚನೆಗಳು ಒಬ್ಬ ಸೈನ್ಯದವನ ಮನಸ್ಸಲ್ಲಿ, ಸೈನಿಕನ ಮನಸ್ಸಲ್ಲಿ ಮಾತ್ರ ನಿರ್ಮಾಣ ಆಗ್ಲಿಕ್ಕೆ, ಯಾಕಂತ ಹೇಳಿ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಆ ಅಂತಹ ಸೈನಿಕರಿಗೆ ಕೂಡ ನಾವು ಗೌರವ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ನೋಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆದ್ರೆ
ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸತೀಶ್ ಸುರತ್ಕಲ್ ಅವರು ಯಾಕೆ ಹುಟ್ಟಿತು ಅನ್ನೋಂಥ ಪ್ರಶ್ನೆ. ಯಾಕಂದ್ರೆ ಸತೀಶ್ ಸುರತ್ಕಲ್ ಅಂತ ಬಂದಾಗ ಹೋರಾಟವನ್ನ ಮಾಡ್ತಾ ಇದ್ರು, ಒಳ್ಳೆಯ ಸಾಮಾಜಿಕವಾಗಿ ಕೆಲಸಗಳನ್ನ ಮಾಡ್ತಾರೆ. ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ನಮ್ಗಳಿಗೆ ಒಂದು ಅವಕಾಶ, ಇದನ್ನ ಹೇಳುವಂಥದ್ದು, ಕೇಳುವಂತ ಒಂದು ಅವಕಾಶ, ಸೈನಿಕರ ಜೊತೆ ಮಾತಾಡುವಂಥ ಅವಕಾಶ, ಬಿಕಾಸ್ ಆಫ್ ಯು ನಿಮ್ಮ ಸಂಘಟನೆ. ಹೇಗೆ, ಯಾಕೆ ಅನ್ನುವಂಥ ಪ್ರಶ್ನೆಗಳು ಬಂದಾಗ 10ನೇ ವರ್ಷ, ಸೊ ದಟ್ಸ್ ವೈ ನಾನು ಕೇಳ್ತಾ ಇದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ 10ನೇ ವರ್ಷದಲ್ಲಿ ಏನೆಲ್ಲ ಯೋಜನೆಗಳನ್ನು ತಾವು ಅನ್ಕೊಂಡಿದ್ದೀರಾ, ಹಮ್ಮಿಕೊಂಡಿದ್ದೀರಾ, ಜೊತೆಗೆ ಮುಂದಿನ ಕಾರ್ಯಕ್ರಮಗಳು ಏನು ಹೇಳ್ತೀರಾ ಸರ್? ಅಲ್ಲ, ಒಂದಷ್ಟು ಕೆಲವೊಂದಕ್ಕೆ ಕೆಲವೊಂದು ಹುಚ್ಚುಗಳು ಬೇಕು ಅಂತ ಹೇಳ್ತಾರೆ. ರತ್ನಾಕರ್ ಕೋಟ್ಯಾರ್ ಅಂತ ಹೇಳಿ ಮಂಗಳೂರು ಒಬ್ಬ ಹಿರಿಯ ಸೈನಿಕರಿದ್ದಾರೆ. ಪಾಪ ಅವರು ಈ ಸೈನಿಕ ಕುಟುಂಬದ ಬಗ್ಗೆ ಬಂದಾಗ ಬಂತು ನನಗೆ. 2 ವರ್ಷದ ಹಿಂದೆ 3 ವರ್ಷದ ಹಿಂದೆ ಮಳೆ ಸಮಯದಲ್ಲಿ ಮಂಗಳದೇವಿ ದೇವಸ್ಥಾನ ಎದುರುಗಡೆ ಅವರ ಇದ್ದ ವಾಹನದ ಮೇಲೆ ಮರ ಬಿದ್ದು ಜಖಮಾಗಿ ಅವರ ಮನೆಯವರು ಪೂರ್ತಿ ತಲೆಗೆ ಏಟಾಗಿ ಒಂದು ರೀತಿ ಅರ್ಧ ಬ್ರೈನ್ ಡೆಡ್ ಆಗಿ ಆಸ್ಪತ್ರೆಯಲ್ಲಿದ್ದರು. ಸರ್ಕಾರ, ಅಧಿಕಾರಿಗಳು, ಶಾಸಕರು, ರಾಜಕೀಯದವರು ಹೇಳ್ತೀವಲ್ಲ, ಯಾರೋ ಅವರ ಸಹಾಯಕ್ಕೆ ಹೋಗ್ಲಿಲ್ಲ. ಆಸ್ಪತ್ರೆ ಬಿಲ್ ಅನ್ನು ಕೂಡ ಕಟ್ಟುವಂಥದ್ದು, ಮಳೆ ಇದರಲ್ಲಿ ಮರ ಬಿದ್ದಾಗಿರುವಂಥದ್ದು, ಅದಕ್ಕೂ ಸರ್ಕಾರ ಅಧಿಕಾರಿಗಳು ಬರಲಿಲ್ಲ. ನಾವು ಅದನ್ನು ಅವತ್ತು ಮಾಧ್ಯಮರು ಕರ್ಕೊಂಡು ಹೋಗಿ ತೋರಿಸಿದ್ವಿ, ಏನಾದ್ರು ಸರ್ಕಾರ ಕೊಡ್ಬೋದು ಅಂತ ಹೇಳಿಕೊಂಡು. ಆ ಸ್ಥಿತಿಯಲ್ಲಿ ಇವತ್ತಿದೆ. ಆ ರತ್ನಾಕರ್ ಕೋಟ್ಯಾನ್ರವರು ಸುರತ್ಕಲ್ನವರೇ, ಒಂದು ಹಳೆ ಪರಿಚಯ, ನಮ್ಮ ಮನೆದು ನಮ್ಮ ತಂದೆ ತಾಯಿ ಪರಿಚಯ. ಅವ್ರ ಮನೆಗೆ ಬಂದವರು ನಮ್ಗೆ ಅವತ್ತು ಬ್ಲೂ ಸ್ಟಾರ್ ಆಪರೇಷನ್ ನ ಕತೆ, IPKF ಶ್ರೀಲಂಕಾಕ್ಕೆ ಹೋದದ್ದು, ಅಲ್ಲಿದಾದ ಕತೆ, ಇದೆಲ್ಲ ಹೇಳ್ತಾ ಇದ್ರು. ಒಂದು ರೀತಿ ನಾನು ಬೆಳೆದು ಬಂದಂತಹ ಪರಿವಾರ ಸಂಘದ ಏನಿದ್ರಲ್ಲಿತ್ತು, ಅದರಲ್ಲೊಂದು ದೇಶದೊಂದಷ್ಟಿತ್ತು. ಇವರು ಹೇಳ್ತಾ ಇದ್ದ ಕಥೆಗಳು ಕೇಳ್ತಾ ಇತ್ತು, ಸೇರ್ಬೇಕು ಅನ್ನುವಂತಹ ಆಸೆ ಕೂಡ ಇತ್ತು. ಆಕ್ಚುಲಿ ನಾನು ಮತ್ತು ನನ್ನ ಸಂಬಂಧಿಕ ನಾವಿಬ್ರು ಅಪ್ಲಿಕೇಶನ್ ಹಾಕಿದ್ವಿ BSFಗೆ. ನಂದು ಆರೋಗ್ಯ ಸಮಸ್ಯೆಯಿಂದ ನಾನು ಹೋಗ್ಲಿಲ್ಲ. ಅವನಿಗೆ ಇವತ್ತು 30 ವರ್ಷ ಆಯ್ತು. BSF ಅಲ್ಲಿ ಕಳೆದ 30 ವರ್ಷದಲ್ಲಿ ಅವನು ಸೇವೆಯನ್ನು ಸಲ್ಲಿಸ್ತಾ ಇದ್ದ. ಅಣ್ಣಾ ಹಜಾರೆ ಅವರ ಹೋರಾಟ ಸಂದರ್ಭದಲ್ಲಿ ಒಂದಷ್ಟು ಜನ ಬಂದು ನಾವು ಇಲ್ಲಿ ಏನಾದ್ರೂ ಹೋರಾಟದಲ್ಲಿ ಸೇರಿಕೊಳ್ಳೋಣ ಅಂತ ಕೇಳಿದ್ರು. ಹಾಗೆ ಅವತ್ತು ಪ್ರಾರಂಭ ಆಗಿರೋದು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಅಂತ ಹೆಸರಿಟ್ವಿ. ಆ ಹೋರಾಟ 12ರಲ್ಲಿ ನಡೆಯಿತು. ಒಂದಷ್ಟು ಸುರತ್ಕಲ್ಲಲ್ಲೂ ಒಂದು ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಅವತ್ತು ಮೆರವಣಿಗೆ ಸಭೆಗಳನ್ನು ಮಾಡಿದ್ವಿ. ಆ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟುಕೊಂಡು ನಮ್ಮಿಂದ ಸಾಧ್ಯತೆ ಎಲ್ಲವನ್ನು ಮಾಡಿದ್ವಿ. ಅವರ ಏನು ಹೋರಾಟ ಒಂದು ರೀತಿ ಒಂದು ಅಂತ್ಯಕ್ಕೆ ಬಂದದ್ದು ನಿಂತ ಮೇಲೆ ಅದೇ ಹುಡುಗರು ನಮ್ಮ ಹತ್ರ ಹೇಳಿದ್ರು, ಈ ಸಂಘಟನೆ ಇಲ್ಲಿಗೆ ಸ್ವತಃ ಏನಾದ್ರೂ ಬೇರೆ ಕೆಲಸ ಮಾಡಿಕೊಂಡು ಹೋಗೋದು ನಾವು ಯೋಚನೆ ಮಾಡಬಹುದು ಅಂತ ಹೇಳಿಕೊಂಡು. ಆಗ ಯೋಚನೆ ಆಗಿರೋದು ಕಾರ್ಗಿಲ್ ವಿಜಯ ದಿವಸ ಹೆಸರಿನಲ್ಲಿ ಸೈನಿಕರನ್ನು ನೆನಪು ಮಾಡುವಂಥದ್ದು, ಒಂದು ಪರಿಚಯ ಮಾಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿಕೊಂಡು. ಆ ಜೊತೆಲಿದ್ದವರೆಲ್ಲರೂ ಕುತ್ಕೊಂಡಾಗ ಬಂತು, ಬರೀ ಎಲ್ಲರೂ ಮಾಡಿದ ಹಾಗೆ ಮಾಡೋದಕ್ಕೆ ಒಂದು ಅರ್ಥ ಇರೋದಿಲ್ಲ. ಮಕ್ಕಳಿಗೆ ಒಂದು ಪುಸ್ತಕ ಕೊಟ್ಟುಕೊಂಡು ಅದರ ಮೇಲೆ ಭಾಷಣ ಪ್ರಬಂಧ ಸ್ಪರ್ಧೆ ಮಾಡಿ ಅಲ್ಲಿಂದ ಶುರು ಮಾಡುವ ಅಂತ ಹೇಳಿಕೊಂಡು. ಹಾಗೆ ಅವತ್ತು ಕಾರ್ಗಿಲ್ ಕಂಪನ ಪುಸ್ತಕ ಕೊಟ್ಟುಕೊಂಡು ಮೊದಲ ವರ್ಷ ಪ್ರಾರಂಭ ಮಾಡಿದ್ವಿ. ಮತ್ತೆ ಈ ಕಾರ್ಯಕ್ರಮ ಮಾಡಿದ್ವಿ. ಸೈನಿಕ ಕಲ್ಯಾಣ ಜೋಡಣೆ ಆಯಿತು. ಹುಡುಕೊಂಡು ಹೋದಾಗ ಪುಸ್ತಕಗಳು ಸಿಕ್ಲಿಲ್ಲ. ಇವತ್ತು ಇಷ್ಟು ಪುಸ್ತಕಗಳು ಬರೆಯುವವರಿದ್ದಾರೆ, ಇಷ್ಟು ಪುಸ್ತಕಗಳು ಕನ್ನಡದಲ್ಲಿ ಬರ್ತದೆ. ಸೈನ್ಯದ ಹೋರಾಟದ ಬಗ್ಗೆ, ಸೈನಿಕರ ಜೀವನದ ಬಗ್ಗೆ, ಸೈನಿಕರ ಪರಿಚಯ ಮಾಡುವಂಥದ್ದು ಸರಿಯಾದ ಪುಸ್ತಕಗಳೇ ಕನ್ನಡದಲ್ಲಿ ಇಲ್ಲ ಅಂತ ಹೇಳಬಹುದು. 72ರ ಇಸವಿದೊಂದು ಪುಸ್ತಕ ಮೊನ್ನೆ ಲಕ್ಷ್ಮಣ ಹರೇಕಳ್ ಅವರ ಮನೆಯಲ್ಲಿ ಸಿಕ್ಕಿತ್ತು. ಅವತ್ತು ಕರ್ನಾಟಕದ ಸಮರವೀರ ಅಂತ ಹೇಳಿಕೊಂಡು ಯಾರೆಲ್ಲ ಕರ್ನಾಟಕದಲ್ಲಿ 48ರ ಯುದ್ಧದಿಂದ ಹಿಡಿದು 72ರ ಯುದ್ಧ ತನಕ ಬೇರೆ ಬೇರೆ ಪದವಿಯನ್ನು ಪಡೆದವರು, ಮಹಾವೀರ ಚಕ್ರ ಇರ್ಬೋದು, ವೀರ ಚಕ್ರ ಇರ್ಬೋದು, ಅತಿ ವಿಶಿಷ್ಟ ಸೇವಾ ಮೆಡಲ್, ವಿಶಿಷ್ಟ ಸೇವಾ ಮೆಡಲ್, ಬೇರೆ ಇಂತಹ ಅನೇಕ, ಅಂದ್ರೆ ಬರೀ ಹೋರಾಟ ಸಮಯದಲ್ಲಿ ಅಲ್ಲ, ಉಳಿದ ಸಂದರ್ಭದಲ್ಲಿ ಸೇನೆಗೆ ಸಲ್ಲಿಸಿದ ಸೇವೆಗೋಸ್ಕರ ಸಿಗುವಂತ ಮೆಡಲ್ಗಳಿದೆ. ಆ ಬೇರೆ ಕೆಲಸ ಕೂಡ ಸೈನ್ಯ ಬರೀ ಹೋರಾಟ ಮಾತ್ರ ಅಲ್ಲ, ನೆರೆ ಬಂದಾಗ, ಭೂಕಂಪ ಇಂಥದ್ದು ಆದಾಗ ಕೂಡ ಸೈನ್ಯ ಅಲ್ಲಿಗೆ ಧಾವಿಸ್ತದೆ ಅಂತ ಎಲ್ಲ ಇದನ್ನು ಬೇರೆ ಬೇರೆ ಇದಿರ್ತದೆ. ಅಂತವ್ರು ಎಲ್ಲರ ಪರಿಚಯ, ಪದವಿಯನ್ನು ಪಡೆದಂತ, ಪ್ರಶಸ್ತಿಯನ್ನು ಪಡೆದಂತವ್ರ ಸೈನಿಕ ಪರಿಚಯ ಮಾಡೋದು ಪುಸ್ತಕ 72ರಲ್ಲಿ ಪ್ರಿಂಟ್ ಆಗಿತ್ತು. ಲಕ್ಷ್ಮಣ್ ಹರೇಕಳ್ ಅವರ ಚರಿತ್ರೆ ಕೂಡ ಆ ಪುಸ್ತಕ ಇದ್ದದಕ್ಕೋಸ್ಕರ ಅವರಿಗೆ 1-2 ಪ್ರತಿಯನ್ನು ಕೊಟ್ಟಿದ್ರು. ಅವರ ಮನೆಯಲ್ಲಿ ಮೊನ್ನೆ ಇತ್ತು. ಆದ್ರೆ ಅವತ್ತಿನ ದಿವಸ ನಾವು ಹುಡುಕಿದಾಗ ಕಾರ್ಗಿಲ್ ಕಂಪನ ಬಿಟ್ರೆ ರಣವಿಳ್ಳಿ ಅಂತ ಅನ್ನೊಂದು ಸಣ್ಣ ಪುಸ್ತಕ ಸಿಕ್ಕಿತ್ತು ನಮಗೆ. ಹಿಮಾಲಯನ್ ಬ್ಲೆಂಡರ್ ಅಂತ ಹೇಳಿಕೊಂಡು ರವಿ ಬೆಳಿಗ್ಗೆ ಜಾನ್ವಿ ದಳವರು ಬರೆದಿರೋ ರವಿ ಬೆಳಿಗ್ಗೆ ಅಂತ ಅದೊಂದು ಪುಸ್ತಕ ಸಿಕ್ಕಿತ್ತು. ಅದಾದ್ಮೇಲೆ ನಾವು 57ರ ಸ್ವಾತಂತ್ರ್ಯ ಸಂಗ್ರಾಮದ ಕೊಡಬೇಕಾಯ್ತು. ನಾವು ಸ್ವಾತಂತ್ರ್ಯ ನಂತರದ್ದೇ ಇದ್ದದ್ದು ಕೊಡಬೇಕಂತ ಹೇಳಿ ಸಿಗ್ಲಿಲ್ಲ ಪುಸ್ತಕ. ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸರ ಇಂಡಿಯನ್ ಆರ್ಮಿ ಅದರ ಬಗ್ಗೆ, ಅವರ ಬಗ್ಗೆ, ಜೀವನದ ಬಗ್ಗೆ ಪುಸ್ತಕ ಕೊಡಬೇಕಾಯ್ತು ಹುಡುಕಿದಾಗ. ಆವಾಗ ಯೋಚನೆ ಬಂತು, ನಾವೇ ಇನ್ನು ಇದರ ಬಗ್ಗೆ ಯೋಚನೆ ಮಾಡಿಕೊಂಡು ಪುಸ್ತಕ ಬರೆಸಬೇಕು ಅಂತ ಹೇಳಿಕೊಂಡು. ಪುಣ್ಯಕ್ಕೆ ಒಂದೇ ಸಮಯದಲ್ಲಿ 3 ಜನ
ಪರಮವೀರ ಪ್ರಶಸ್ತಿ ಪುಸ್ತಕಗಳು ಬರೋದು, ಅದರಲ್ಲಿ ಒಂದು ಪುಸ್ತಕ ನಾವು ಆಯ್ದುಕೊಂಡ್ವಿ. ಅವತ್ತೇ ಮತ್ತೆ ಅವ್ರದ್ದು ವಿನಂತಿ ಮಾಡಿದ್ವಿ, ನಮ್ಗೆ ಪುಸ್ತಕಗಳು ಬೇಕು. 48 ಯುದ್ಧ ಆಗಿತ್ತು, 62 ಯುದ್ಧ ಆಗಿತ್ತು, ದಳವೆಯರು ಬರೆದಿರೋದು ಅವರ ಅನುಭವ ಮಾತ್ರ, ಬೇರೆ ಒಂದಷ್ಟು ಅದರಲ್ಲಿ ಘಟನೆ ಇತ್ತು, 65 ಯುದ್ಧದಿತ್ತು, 71 ಯುದ್ಧದ್ದು, ಯಾವ್ದ್ರದ್ದು ದಾಖಲೆಗಳು ಕನ್ನಡದಲ್ಲಿ ಸಿಗ್ತಾ ಇಲ್ಲ ನಮ್ಗೆ. ಹಾಗೆ ಬರೆಸ್ಬೇಕು ಅಂತೇಳಿ ಹುಡುಕೊಂಡು ಹೋದ್ವಿ ನಾವು. ಹಾಗೆ ಒಂದಷ್ಟು 3 ಪುಸ್ತಕ ಬರೆಸ್ಲಿಕ್ಕೂ ಆಯ್ತು. ನಮ್ಮಲ್ಲೇ ಬಿಡುಗಡೆ ಮಾಡಿಸ್ಬೇಕಿದ್ರು 62ರ ಯುದ್ಧದ ಬಿಡುಗಡೆ ಮಾಡಬೇಕಿದ್ರೆ 62ರ ಸಂದರ್ಭದಲ್ಲಿ ಸೈನ್ಯದಲ್ಲಿದ್ದಂತ ಹಿರಿಯ ಸೇನಾನಿಗಳು, ಇಲ್ಲೇ ಪಕ್ಕದಲ್ಲಿ ಅವರು ಪದವ ಸ್ಕೂಲ್ ಹಿಂದ್ಗಡೆ ಇದ್ದಾರೆ, ಅವ್ರು ಬಂದ ಬಿಡುಗಡೆ ಮಾಡಿದ್ರು. 71ರಂತೂ ದೊಡ್ಡ ಸೈನ್ಯವೇ ಇತ್ತು. 48ರಲ್ಲೂ 48 ಯೋಧರು ನಮ್ಗೆ ಸಿಕ್ಕಿದ್ರು ಪುಣ್ಯವಶಾತ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಪೊಟೆನ್ಶಿಯಲ್ ಇದೆ, ಅಂತವರ ಕೈಯಲ್ಲಿ ಬಿಡುಗಡೆ ಮಾಡಿಸೋದು ಅವಕಾಶ ಸಿಕ್ಕಿತ್ತು. 71ರದ್ದು ಅವತ್ತು ಆಗಬೇಕಿದ್ರೆ ನಮ್ಗೆ ಸೈನಿಕ ಸಂಘದವರು ಕೊಟ್ಟ ಪಟ್ಟಿಯಿಂದಾಗಿಯೇ ಆ ಎಲ್ಲ ಸೈನಿಕರ ಮನೆಗಳಿಗೆ ಹೋಗುವಂಥದ್ದು, ಅವರನ್ನು ವಿಚಾರಿಸುವಂಥದ್ದು. ತಾವು ಹೇಳಿದ ಹಾಗೆ ನಮ್ಮ ಹುಡುಗರಿಗೂ ಕೂಡ ಅವರ ಮನೆಗೆ ಹೋದ ಮೇಲೆ ಅದರ ಅನುಭವ ಆಯ್ತು. ಅವ್ರು ಹಂಚಿಕೊಂಡ ಘಟನೆಗಳು, ಅವರ ಜೀವನ ಹೇಳಿಕೊಳ್ಳಿಕ್ಕೆ ಯಾರು ಸಿಗ್ತಾ ಇಲ್ಲಲ್ಲ, ಯಾರತ್ರ ಹೇಳಿಕೊಳ್ಳುವಂತ ಕುಳಿತಾ ಇಲ್ಲ ಆ ಎಲ್ಲರೂ ಗುರುತಿಸುವಂತ ನಮ್ಮ ಜೀವನ ಕೂಡ ಅದೇ ಹೇಳಿದ್ರು. ನಮ್ಗದು ಬಹಳ ಸಂತೋಷದ ಸಮಯ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ಒಂದು ಕಾರ್ಯಕ್ರಮ ಆಯ್ತು ಅವತ್ತು. ಹೀಗಾಗಿ ಇದು ಮುಂದುವರೆದುಕೊಂಡು ಬಂತು. ಈ ಸೈನಿಕ ಏನಾದ್ರೂ ಮಾಡಬೇಕು, ಮತ್ತಷ್ಟು ಮಾಡಬೇಕು. ಶಾಲೆಗಳಲ್ಲಿ ಇದನ್ನು ಯೋಚನೆ ಅವತ್ತಿನ ದಿವಸ ಮಾಡಿದ್ವಿ. ಮತ್ತೆ ಮೊನ್ನೆ ಅದರ ಮಾತುಕತೆ ಆಯ್ತು, ಹಿರಿಯರು ಕರ್ನಲ್ ಭಂಡಾರಿಯವರ ಜೊತೆಯಲ್ಲಿ, ಇವರೆಲ್ಲರ ಜೊತೆಯಲ್ಲಿ ಯೋಚನೆ ಆಯ್ತು. ಕನಿಷ್ಠ ಒಂದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ NCC ಇವತ್ತು ಸರಿಯಾಗಿ ನಡೀತಾ ಇಲ್ಲ. ಆ NCC ಗಟ್ಟಿಯಾಗಿ ಯಾವ ಶಾಲೆ ಕಾಲೇಜು ಕೆಲಸ ಮಾಡ್ತಾ ಇದೆ, ಅಂತಹ ಒಂದು 10-15 ಹೈಸ್ಕೂಲ್ ಮತ್ತು PUC ಇದನ್ನು ನಾವು ಸಂಪರ್ಕ ಮಾಡಿಕೊಂಡು ಅಲ್ಲಿ ಸೈನ್ಯದ ಹಿರಿಯ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿಬಿಟ್ಟು 1 ಗಂಟೆ 1.5 ಗಂಟೆ ಅಲ್ಲಿ ಸಮಾಲೋಚನೆ ಮಾಡಿಕೊಂಡು, ಯಾಕಂತ ಹೇಳಿದ್ರೆ ಎಲ್ಲರೂ ಅಗ್ನಿಪಥ ಆಗಿ ಎಲ್ಲರೂ ಸೈನಿಕರಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೇನೋ ದಾರಿ ಇದೆ. ಮಿಲಿಟರಿ ಸ್ಕೂಲ್ ಅಲ್ಲಿ ಹೈಸ್ಕೂಲ್ ನಂತರ ಸೇರಿಕೊಂಡು ಇರುವಂತದ್ದು, NDAಗೆ ಹೈಸ್ಕೂಲ್ ನಂತರ ಸೇರಿಕೊಂಡು ಹೋಗುವಂತದ್ದು, PUC ನಂತರ ಅದಕ್ಕೆ ಹೋಗಬಹುದು. ಇಂಜಿನಿಯರಿಂಗ್ ಮೆಡಿಕಲ್ ಪದವಿ ಅಲ್ಲೇ ಮಾಡಿಕೊಂಡು ಮತ್ತೆ ಸೈನ್ಯಕ್ಕೆ ಭರ್ತಿ ಆಗುವಂತದ್ದು. ನಾ ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿದ್ಮೇಲೆ ಸೈನ್ಯಕ್ಕೆ ಹೋಗ್ತೇನೆ ಅಂತ ಅಷ್ಟು ಸುಲಭ ಇಲ್ಲ ಅದು. ಹಾಗಾಗಿ ಇದನ್ನು ಜೋಡಿಸೋದು ಏನಾದ್ರೂ ಮಾಡಬಹುದು ಅನ್ನೋ ಯೋಚನೆಗಳು ನಡೀತಾ ಇದೆ. ಮೊನ್ನೆ ಇನ್ನೊಂದು ಹಿರಿಯ ಅಧಿಕಾರಿ ಹೇಳಿದಾಗ ಬಂದವರಿಗೆ ಇಲ್ಲಿ ರಿಹ್ಯಾಬಿಲಿಟೇಷನ್ ಇದು ಏನು ಅಂತ ಹೇಳಿಕೊಂಡು ಈ 2 ದಿಕ್ಕಲ್ಲಿ ಇನ್ನು ಮುಂದೆದ ಕಾರ್ಯಕ್ರಮ ಮಾಡಬೇಕು ಅಂತ ಕೂಡ ಆ ಒಂದು ವ್ಯವಸ್ಥಿತವಾದ ಯೋಚನೆಯನ್ನು ಮಾಡಬೇಕು ಅಂತ ಕೂಡ ಯೋಜನೆಗಳಿದೆ, ನೋಡಬೇಕು. ಅದಕ್ಕೆ ಇದನ್ನೊಂದು ಬೇಸ್ ಆಗಿಟ್ಟುಕೊಂಡು 10ನೇ ವರ್ಷದ ಕಾರ್ಯಕ್ರಮ ಸ್ವಲ್ಪ ದೊಡ್ಡ ರೀತಿಯಲ್ಲಿ ನಾಳ್ದು ಭಾನುವಾರ, ನಾಳೆಲ್ಲ ನಾಳ್ದು. ಕಳೆದ ವರ್ಷ ನಾವು ಅಮರ್ ಜವಾನ್ ಒಂದು ಪ್ರತಿಕೃತಿ ಸುರತ್ಕಲ್ಲಿ ಮಾಡಿ ಸುಮಾರು ಒಂದು 11 ಅಡಿ ಎತ್ತರದೊಂದು ಅಮರ್ ಜವಾನ್ನ ಪ್ರತಿಕೃತಿ ಮಾಡಿ, ಅದು ಮೆರವಣಿಗೆ, ನಮ್ದು ಹಣತೆ ಮೆರವಣಿಗೆ ಕಾರ್ಯಕ್ರಮ ಜಾಗಕ್ಕೆ ಹೋಗ್ಬೇಕಿದ್ರೆ ಎಲ್ಲ ಸೈನಿಕರು ಬಂದಲ್ಲಿ ನಿಂತುಕೊಂಡು ಅವರ ದೀಪವನ್ನು ಹಚ್ಚಿ, ಅಮರ್ ಜವಾನ್ ಜ್ಯೋತಿಯನ್ನು ಹಚ್ಚಿ ಅದಕ್ಕೆ ಅರ್ಚನೆ ಮಾಡಿಬಿಟ್ಟು ಸಲ್ಯೂಟ್ ಮಾಡಿ ಗೌರವಾರ್ಪಣೆ ಮಾಡಿ ಹೋಗಿದ್ರು. ಈ ಸರಿ ಅದೇ ಅಮರ್ ಜವಾನ್ನ ಪ್ರತಿಕೃತಿಯನ್ನು ಸುರತ್ಕಲ್ನಿಂದ ಪ್ರಾರಂಭ ಆಗಿ ಕದ್ರಿ ಯುದ್ಧ ಸ್ಮಾರಕ ತನಕ ಒಂದು ದ್ವಿಚಕ್ರದ ವಾಹನ ಜಾಥಾ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಗೌರವಪೂರ್ಣವಾಗಿ ಕರ್ಕೊಂಡು ಬರ್ಬೇಕು, ತಗೊಂಡು ಬರ್ಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದೀವಿ. ಇದು ಯಾವಾಗ? ಭಾನುವಾರ 23ನೇ ತಾರೀಕು. ಅದಾದಾಗ ಇನ್ನಷ್ಟು ಮಾಧ್ಯಮದಲ್ಲಿ ಇದು ಬಂದಾಗ ಒಂದು ಅಪೇಕ್ಷೆ ಅವತ್ತಿನ ಹೇಳ್ತೇವೆ, ಬೇರೆಯವರು ಜೋಡಿಸಿಕೊಳ್ಬೇಕು, ಇನ್ನೊಂದಷ್ಟು ಸಂಘಟನೆಗಳು ಬರಬೇಕು. ಸಮಯ ಸರ್ ಬೆಳಿಗ್ಗೆ 10 ಗಂಟೆಗೆ ಸುರತ್ಕಲ್ನಿಂದ ಹೊರಡ್ತೇವೆ ನಾವು. 10 ಗಂಟೆ ಸಮಯ ಕೊಟ್ಟಿದ್ದೀವಿ. 10 ಗಂಟೆಗೆ ಸುರತ್ಕಲ್ನಿಂದ ಹೊರಟು ಇಲ್ಲಿ 11ವರೆಗೆ ಅವತ್ತು ಮತ್ತೆ ತಮ್ಮ ಅನುಭವವನ್ನು ನಾಯಕ್ ಸರ್ ಅವರು ಹೇಳುವವರಿದ್ದಾರೆ. ಇನ್ನೊಬ್ರು ನಾಯಕ್ ಲೀಲಾಧರ್ ಕಡಂಬೋಡಿ ಅವರು ಅಲ್ಲಿ ಸುರತ್ಕಲ್ನಲ್ಲಿದ್ದಾರೆ. ಸೈನಿಕರನ್ನಲ್ಲಿ ನಿವೃತ್ತ ಸೈನಿಕರು ಇರ್ಬೋದು ಅಥವಾ ಸೇವೆ ಸಲ್ಲಿಸುವ ಸೈನಿಕ ಯಾರು ರಜೆಯಲ್ಲಿ ಬಂದದಿದ್ರೆ ಅವರನ್ನು ತೆರೆದ ಜೀಪ್ ನಲ್ಲಿ, ಅಲಂಕೃತವಾದ ತೆರೆದ ಜೀಪ್ ನಲ್ಲಿ, ಅವರು 2 ವೀಲರ್ ಇರಬಾರ್ದು, ತೆರೆದ ಜೀಪ್ ನಲ್ಲಿ ಅವರು ಅವರ ಸಮಸ್ತ ಜೊತೆಯಲ್ಲಿ ಇರಬೇಕು ಅನ್ನುವಂತ ಕಲ್ಪನೆ ಇದೆ. 2 ತೆರೆದ ಜೀಪ್ ಇದ್ದು ಕೂಡ ಅದಕ್ಕೋಸ್ಕರ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಅವರನ್ನು ಒಂದು ಗೌರವಪೂರ್ಣ ಕರ್ಕೊಂಡು ಬರಬೇಕು ಅಂತ ಹೇಳಿ ಇಲ್ಲಿ ಒಂದು ಅರ್ಧ ಗಂಟೆ ಸಮಾರೋಪ ಕಾರ್ಯಕ್ರಮ. ಕಾರ್ಯಕ್ರಮ ಯುದ್ಧದ ಬಗ್ಗೆ, ಯಾಕೋಸ್ಕರ ಯುದ್ಧ ನಡೆಯಿತು, ಆ ನ್ಯಾಷನಲ್ ಹೈವೇ 1A ಅನ್ನು ಯಾಕೆ ಮೊನ್ನೊಂದು ವಾಹನ ಜಾಥಾ ಒಬ್ಬರು ಸೈನಿಕರು ಹೇಳಿದ್ರು ನಮ್ಗೆ, ಅವತ್ತು ರಸ್ತೆಯನ್ನು ತೆರೆದಿಡಬೇಕು, ಓಪನ್ ಆಗಿ NH 1A ಅಂತ ಯಾವುದಿದೆ ಪ್ರಮುಖ ರಸ್ತೆ, ಆ ರಸ್ತೆ ಅತಿಕ್ರಮಣ ಮಾಡ್ಲಿಕ್ಕೆ ಏನು ಪಾಕಿಸ್ತಾನ ಹೊರಟಿತ್ತು, ಯಾವತ್ತೂ ಆ ರಸ್ತೆ ಬಂದ್ ಆಗ್ಬಾರ್ದು, ಆ ರಸ್ತೆ ನಿರಂತರವಾಗಿ ನಮ್ಮ ಸೈನಿಕರು ಓಡಾಡುವ ಸ್ಥಿತಿಯಲ್ಲಿ ಇರಬೇಕು, ಅದನ್ನು ಇಡುವುದಕ್ಕೋಸ್ಕರವೇ ಕಾರ್ಗಿಲ್ ಯುದ್ಧ ದೊಡ್ಡ ರೀತಿಯಲ್ಲಿ ನಡೆಯಿತು, ಆ ರಸ್ತೆಯನ್ನು ತೆರೆದಿಡುವುದಕ್ಕೋಸ್ಕರ. ಹಾಗಾಗಿ ಅದನ್ನೇ ಎಚ್ಚರಿಕೆ ಇಟ್ಕೊಂಡು ಯಾವುದೇ ಕಾರಣಕ್ಕೆ ರಸ್ತೆಗೆ ತೊಂದರೆ ಆಗದ ಹಾಗೆ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಎಲ್ಲ ವಿಚಾರಗಳನ್ನು ಅವತ್ತು
ನಾಯಕರ ಕೈಯಲ್ಲಿ ಪ್ರವೀಣ್ ಸರ್ ಇರ್ಬೋದು, ಇಲ್ಲದ ಅವರನ್ನು ಹೇಳಿಸಿಬಿಟ್ಟು ಒಂದು ಸಣ್ಣ ಗೌರವಾರ್ಪಣೆವರೆಗೂ ಮಾಡಿಕೊಂಡು ಇದನ್ನು ಇನ್ನೊಂದ್ಸರಿ ಸಮಾಜಕ್ಕೆ ದೊಡ್ಡ ರೀತಿಯಲ್ಲಿ ಮಾಧ್ಯಮ ಪ್ರಚಾರ ಆಗಬೇಕು ಅನ್ನೋ ಯೋಚನೆ ನಮಗೋಸ್ಕರ ಅಲ್ಲ, ಸಮಾಜ ಸೈನ್ಯದ ಬಗ್ಗೆ ಜಾಗೃತ ಆಗಬೇಕು, ಸಮಾಜ ಸೈನಿಕರ ಬಗ್ಗೆ ಜಾಗೃತ ಆಗಬೇಕು, ಸೈನಿಕರ ತ್ಯಾಗ, ಆ ಒಂದು ಬಲಿದಾನ ಇದನ್ನು ನೆನಪಿಸಿಕೊಂಡು ಯಾವತ್ತೂ ಅವರು ನೆನಪಿಡುವಂತ ಹಾಗೆ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡೇ ಇದಕ್ಕೆ ಇನ್ನಷ್ಟು ಬೆರಗನ್ನು ಕೊಡಬೇಕು ಅಂತ ಹೇಳಿಕೊಂಡು ಯೋಚನೆ ಮಾಡಿರುವಂತದ್ದು. ಯುವ ಸಮಾಜಕ್ಕೆ ಸೈನಿಕ ಸೇರ್ಲಿಕ್ಕೆ ಮತ್ತಷ್ಟು ಪ್ರೇರಣೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ. ಓಕೆ, ಇದು ಭಾನುವಾರ 23ರಂದು ಬೈಕ್ ರ್ಯಾಲಿ ಅಲ್ವಾ ಸರ್? ಓಕೆ, ಅಟ್ ದ ಸೇಮ್ ಟೈಮ್ 26ರಂದು ಕೂಡ ಅದು ಜುಲೈ ಎಂದಿನಂತೆ ಕಾರ್ಗಿಲ್ ವಿಜಯ ದಿವಸ ಸುರತ್ಕಲ್ನಲ್ಲಿ ಹಣತೆ ಮೆರವಣಿಗೆ, ಇದು ಜ್ಯೋತಿ ಪ್ರಜ್ವಲನೆ ಮಾಡಿಕೊಂಡು ಸೈನಿಕರ ಗುರುತಿಸುವಿಕೆ, ಸೈನಿಕರಿಗೆ ಸನ್ಮಾನ, ಸೈನಿಕ ಕುಟುಂಬಗಳಿಗೆ ಇದು ಸೈನಿಕ ಕಲ್ಯಾಣ ನಿಧಿ. ಅದು ಕಳೆದ ವರ್ಷ 3 ಕಡೆಯಲ್ಲಿ ಮಾಡ್ತೀವಿ ನಾವು. ಒಂದು ಸುರತ್ಕಲ್ನಲ್ಲಿ ಒಂದಷ್ಟು ಜನರಿಗೆ, ಮಂಗಳೂರಲ್ಲಿ ಒಂದಷ್ಟು ಜನರಿಗೆ, ಇನ್ನೊಂದು ಇಬ್ರು ಬಹಳ ಏಜ್ ಆದವರು, 2ನೇ ಮಹಾಯುದ್ಧದಲ್ಲಿ ಅವರ ಮನೆಯವರು ಪತಿಯವರು ಸೈನ್ಯದಲ್ಲಿ ಇದ್ರು. ಅವರ ಶ್ರೀಮತಿಯವರು ಪುತ್ತೂರು ಕಡೆಯಲ್ಲಿದ್ದಾರೆ. ಅವ್ರಿಗೆ ಇಲ್ಲಿ ತನಕ ನಾವು ಕರೆಸೋದು ಸರಿಯಲ್ಲ, ಹಾಗಾಗಿ ಪುತ್ತೂರು ಸಂಘದಲ್ಲಿ ಇಬ್ರು ಮಹಿಳೆಯರಿಗೆ ಅಲ್ಲಿ ನಾವು ಸೈನಿಕ ಕಲ್ಯಾಣ ನಿಧಿಯನ್ನು ಕೊಡುವವರಿದ್ದೇವೆ. ಹೀಗೆ 3 ಕಡೆ ಸೈನಿಕ ಕಲ್ಯಾಣ ನಿಧಿ ವಿತರಣೆ ಆಗ್ತದೆ. ಈ ವರ್ಷ ಸೈನಿಕ ಕಲ್ಯಾಣ ನಿಧಿಯ ಜೊತೆಯಲ್ಲಿ ಏನು ಸೈನಿಕ ಭವನದ ಹಿಂದುಗಡೆ ರಿಟೈನಿಂಗ್ ವಾಲ್ 35 ಲಕ್ಷ ಖರ್ಚದಲ್ಲಿ ಆಗ್ತಾ ಇದೆ, ಆ ಸೈನಿಕ ಭವನದ ಕಟ್ಟಡ ಉಳಿಸಿಕೊಳ್ಳುವುದಕ್ಕೋಸ್ಕರ ಅದಕ್ಕೂ ಒಂದು ಸಣ್ಣ ಪ್ರಮಾಣದ ನಿಧಿಯನ್ನು ತೆಗೆದಿಡಬೇಕು ಅನ್ನೋ ಯೋಚನೆಗಳು ಆಗಿದೆ. ಅದನ್ನು ಹೇಳಿದ್ದೇವೆ ನಾವು, ಅದನ್ನು ಇಲ್ಲಿ ಮಂಗಳೂರಲ್ಲಿ ಕೊಡುವವರಿದ್ದೇವೆ ನಾವು. ಒಂದು ಸಮಾಜ ಕೈ ಜೋಡಿಸಿದ್ರೆ ಸರ್ಕಾರ ಮಾಡ್ತದೋ ಇಲ್ಲೋ ಬಿಟ್ಟು ಸರ್ಕಾರದ್ದು ಕಣ್ ತೆಗೆಸುವಂತ ಕೆಲಸ ನಾವು ಮಾಡಿಕೊಂಡು ಇದನ್ನು ನೀವು ಮಾಡಬೇಕಾಗಿತ್ತು, ನಿಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ಮತ್ತೆ ಸರ್ಕಾರವನ್ನು ಅಧಿಕಾರಿಗಳು ಎಚ್ಚರಿಸುವಂತ ಕೆಲಸ ಈ ಮೂಲಕ ಮಾಡುವಂತ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇರುವಂತದ್ದು. ಮಾಡಬೇಕಾದ್ದು ಬಹಳಷ್ಟು ಇದೆ. ಹಾಗಾಗಿ ತಮ್ಮಂತ ಮಾಧ್ಯಮಗಳಲ್ಲಿ ಇಷ್ಟು ಪ್ರಚಾರಗಳು ಸಿಕ್ಕಿದ್ರೆ ಇನ್ನಷ್ಟು ಇದಕ್ಕೆ ಬಲ ಬರ್ಬೋದು ಅನ್ನುವಂಥದ್ದು ನಮ್ದು ಯೋಚನೆ ಇರುವಂತದ್ದು. ಹಾಗಾಗಿ 2 ಕಾರ್ಯಕ್ರಮಕ್ಕೆ ನಾನು ನಮ್ಮ ಈ ವಾಹಿನಿಯ ಮೂಲಕ 23ರ ವಾಹನ ಜಾಥಾದಲ್ಲಿ ರಾಷ್ಟ್ರಧ್ವಜ ಮಾತ್ರ, ಅಲ್ಲಿ ಬೇರೆ ಯಾವುದೇ ಧ್ವಜಕ್ಕೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಇದ್ರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಮತ ಇಲ್ಲ, ಪಕ್ಷ ಇಲ್ಲ, ಯಾವುದೂ ಇಲ್ಲ. ಇದು ಮತ್ತು ನಮ್ದು ಕಳೆದೊಂದು 4-5 ವರ್ಷದಿಂದ ಯಾವುದೇ ಕಾರಣಕ್ಕೆ ಸೈನಿಕರನ್ನು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲಿ ವೇದಿಕೆಯಲ್ಲಿ ಅವಕಾಶ ಇಲ್ಲ, ಮಾತನಾಡ್ಲಿಕ್ಕೆ ಅವಕಾಶ ಇಲ್ಲ. ಅದನ್ನು ನಾವೀಗ ಪೂರ್ತಿ ಪಾಲನೆ ಮಾಡಿಕೊಂಡು ಬಂದಿದ್ದೀವಿ. ಭಾಷಣ ಪ್ರಬಂಧ ಸ್ಪರ್ಧೆ ಯಾರು ಅವಕಾಶ ಮಾಡಿಕೊಡ್ತಾರೆ ಆ ಸಂಸ್ಥೆಯ ಕಾರ್ಯದರ್ಶಿಗಳು ಅವರು ಮಾತ್ರ ವೇದಿಕೆಯಲ್ಲಿ ಇರ್ತಾರೆ. 26ರ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಕೆಲಸಕ್ಕೆ ಕೈ ಜೋಡಿಸಿಕೊಂಡು ಒಂದೊಂದು ಕುಟುಂಬಕ್ಕೆ ಕೊಡುವಂತ ಏನು ಕನಿಷ್ಠ 25,000 ಏನು ಕೊಡ್ತೀವಿ, ಅದನ್ನು ಭರಿಸಿರುವಂತಹ ಯಾವ್ದಾದ್ರು ಒಂದು ಸಂಸ್ಥೆ, ಕಂಪನಿ ಅಥವಾ ಒಬ್ಬ ವೈಯಕ್ತಿಕ ವ್ಯಕ್ತಿ, ಇಂಥವರನ್ನು ಒಬ್ಬರನ್ನು ಅಲ್ಲಿ ಸುರತ್ಕಲ್ನಲ್ಲಿ ಜೋಡಿಸ್ಕೊಳ್ತೀವಿ, ಇಬ್ಬರನ್ನು ಮಂಗಳೂರಲ್ಲಿ ಜೋಡಿಸ್ಕೊಳ್ತೀವಿ. ಅದು ಬಿಟ್ಟು ಬೇರೆ ಯಾರನ್ನು ಕಾರ್ಯಕ್ರಮವನ್ನು ಜೋಡಿಸಿಕೊಳ್ಳೋದಿಲ್ಲ. ಸೈನಿಕರಿಗೆ ಮಾತ್ರ ಅವಕಾಶ ವೇದಿಕೆಯಲ್ಲಿ, ಅದನ್ನು ಪಾಲಿಸಿಕೊಂಡು ಬಂದಿದ್ದೀವಿ. ಸೈನಿಕರಿಗೆ ಗೌರವ ಕೊಡುವಂಥದ್ದು, ಸೈನಿಕರನ್ನು ಗುರುತಿಸುವಂತ ಒಂದು ಒಳ್ಳೆಯ ಅವಕಾಶ ನಮ್ಗಿಲ್ಲಿ ಇದೆ. ಹಾಗಾಗಿ ಯಾರು ಬೇಕಾದ್ರೂ ರಾಷ್ಟ್ರಭಕ್ತರು ಅದರಲ್ಲಿ ಬರಬೇಕಿದ್ರೆ ಏನು 2 ವೀಲರ್ ರೈಡ್ ಮಾಡಬೇಕಿದ್ರೆ ಏನೆಲ್ಲ ಆಗಬೇಕು, ಸರ್ಕಾರದ ಕಾನೂನು ಏನಿದೆ, ಲೈಸೆನ್ಸ್ ಇರಬೇಕು, ವಾಹನಕ್ಕೆ ಇನ್ಶೂರೆನ್ಸ್ ಇರಬೇಕು, ಇವತ್ತು ಇಬ್ರು ಹೆಲ್ಮೆಟ್ ಹಾಕೊಂಡು ಇಬ್ರು ಬಂದ್ರೆ ಇಬ್ರು ಹೆಲ್ಮೆಟ್ ಹಾಕೊಂಡಿರ್ಬೇಕು. ಎಲ್ಲ ನಿಯಮಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡಿಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿಕೊಂಡು ನಾಗರಿಕ ಬಂಧುಗಳಲ್ಲಿ ವಾಹಿನಿ ಮುಖಾಂತರ ತಮ್ಮ ಮುಖಾಂತರ ಕೊಡುತ್ತೀವಿ, ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಹಳ ಒಳ್ಳೆಯ ಒಂದು ನಮ್ಗೆ ಅದಕ್ಕೆ ಪ್ರತಿಕ್ರಿಯೆ ಸಮಾಜದಿಂದ ಕಳೆದ 1 ವಾರದಿಂದ ವ್ಯಕ್ತ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಆದರೆ ಈ ಪ್ರತಿಕ್ರಿಯೆ ಬರೀ ಸಾಮಾಜಿಕ ಜಾಲತಾಣಕ್ಕೆ ಆಗದೆ ರಸ್ತೆಗೂ 4 ದಿವಸ ಬಂದು ಆ ಒಂದು ಬೆಂಬಲ, ಸೈನಿಕರಿಗೆ ಗೌರವವನ್ನು ಕೊಡುವಂತದ್ದು, ಒಂದು ಗೌರವಯುತವಾಗಿ ಆ ಒಂದು ಸೈನಿಕರನ್ನು ಮತ್ತು ಇದನ್ನು ತೆಗೆದುಕೊಂಡು ಸುರತ್ಕಲ್ ನಿಲ್ ತನಕ ಮೆರವಣಿಗೆ ಕರ್ಕೊಂಡು ಬರುವಂತಹ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿಕೊಂಡು ಎಲ್ಲ ಸಮಾಜ ಬಂಧುಗಳು ವಿನಂತಿಯನ್ನು ಮಾಡ್ತೇನೆ. 26ನೇ ತಾರೀಕು ಅವತ್ತು ಒಂದು ನೆಪ ಮಾತ್ರ, ಅವರನ್ನು ಮತ್ತೆ ನೆನಪು ಮಾಡಿಕೊಂಡು ಅವರ ಹೋರಾಟವನ್ನು ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ, ಆದ್ರೆ ಜೀವನ ಪೂರ್ತಿ ನೆನಪಿಡಬೇಕು ಅಂತ ಹೇಳಿ ಅದಕ್ಕೂ ಕೇಳಿಕೊಳ್ತೇನೆ ನಾನು. ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತೇನೆ ನಾನು. ಆವಾಗ ಶ್ರೀಕಾಂತ್ ಹೇಳಿದಕ್ಕೆ ಒಂದು ಮಾತು ಹೇಳಿದ್ರು, ಸೈನ್ಯಕ್ಕೆ ಹೋದವರು ಅವರು ಅಲ್ಲಿ ಚಳಿಗೆ ಕುಡಿತಾರೋ, ಕುಡಿದು ಅಭ್ಯಾಸ ಮಾಡಿಕೊಳ್ತಾರೆ, ಎಲ್ಲರೂ ನಾನ್ ವೆಜ್ ತಿನ್ಬೇಕಂತ ಹೇಳಿಕೊಂಡು 13,000 ಹತ್ರ 13,000 ಅಡಿ ಎತ್ತರ ಜಾಗ. ತವಾಂಗ್ ಹೋಗಬೇಕೆ 62 ಇದ್ದ ಏನಾಯ್ತು, ಆ ತವಾಂಗಿಂದ ಸ್ವಲ್ಪ ಕೆಳಗಡೆ, ಸೇಲಾ ಪಾಸಿಗಿಂತ ಸ್ವಲ್ಪ ಮೇಲ್ಗಡೆ ಜಾಗ. ಒಬ್ಬ ರೈಫಲ್ ಮೆನ್ ಹುತಾತ್ಮ ಆದ ಜಾಗ.
ಜಸ್ವಂತ್ ಸಿಂಗ್ ರಾವತ್ ಅಂತ ಹೇಳಿಕೊಂಡು. ಇವತ್ತು ಅವನನ್ನು ಎಲ್ಲ ಸೈನಿಕರಲ್ಲಿ ದೇವರು ಅಂತ ಹೇಳಿ ಪೂಜೆ ಮಾಡ್ತಾರೆ. ಆ ಸೈನಿಕನ ಚಿನ್ನದ ತಲೆ ಚೀನಾ ಅವನನ್ನು ಗಲ್ಲಿಗೇರಿಸಿಕೊಂಡು ಕೊಂದಿತ್ತು. ಒಬ್ಬನೇ ಏಕಾಂಗಿಯಾಗಿ 2 ಹೆಣ್ಣು ಮಕ್ಕಳನ್ನು ನೂರ್ಸೆಲ್ಲ ಮತ್ತು ಅವಳ ತಂಗಿಯನ್ನಿಟ್ಟುಕೊಂಡು ಸುಮಾರು 200ಕ್ಕಿಂತ ಹೆಚ್ಚು ಸೈನಿಕರನ್ನು 3 ದಿವಸಗಳ ಕಾಲ ಚೈನಾದ ಆಕ್ರಮಣ ಒಬ್ಬನೇ ತಡೆದು ನಿಲ್ಲಿಸಿದ್ದ ವ್ಯಕ್ತಿ. ಅಂತಹ ಒಂದು ಯೋಧಂದು ಒಂದು ಇದಾದ ಮೇಲೆ ಅವರ ತಲೆಯನ್ನು ಕೊಂಡೋದ್ಮೇಲೆ ಚೀನಿಯರಿಗೆ ಅನಿಸ್ತು ನಾವೇನೋ ತಪ್ಪು ಮಾಡಿದ್ವಿ ಅಂತ ಹೇಳಿಕೊಂಡು ಅವರ ಚಿನ್ನದ ತಲೆಯ ಪ್ರತಿರೂಪ ಚಿನ್ನದ ತಲೆ ಮಾಡಿಕೊಂಡು ನಮ್ಮ ದೇಶಕ್ಕೆ ವಾಪಸ್ ಕಳಿಸಿತ್ತು. ಇವತ್ತು ಆ ತಲೆಯನ್ನಿಟ್ಟಲ್ಲಿ ಪೂಜೆ ಆಗ್ತಾ ಇದೆ, ಪ್ರತಿ ದಿವಸ ಪೂಜೆ ಮಾಡ್ತಾರೆ. ಆ 13,000 ಅಡಿ ಎತ್ತರದ ಜಾಗದಲ್ಲಿ ವರ್ಷದ 365 ದಿವಸ ಕೂಡ ಅಲ್ಲಿ ಕೂಡ ಹತ್ರ -20-30 ಡಿಗ್ರಿ ಟೆಂಪರೇಚರ್ಗೆ ಅಲ್ಲಿ ಹೋಗ್ತದೆ. ಚಳಿ ಸಮಯದಲ್ಲಿ ಗಾಡಿಯ ಚಕ್ರಗಳಿಗೆ ಚೈನ್ ಕಟ್ಟಿಕೊಂಡು ಹೋಗಬೇಕು. ಆ ಜಾಗದಲ್ಲಿ ನಾನ್ ವೆಜ್ ಇಲ್ಲ, ಡ್ರಿಂಕ್ಸ್ ಇಲ್ಲ. ಯಾವುದೇ ಹೊತ್ತಲ್ಲಿ ಹೊರಗಡೆಯಿಂದ ಹೋದವರಿಗೆ ಕೂಡ ಬಿಸಿ ಬಿಸಿ ಟೀ, ಕಾಫಿ, ಸಮೋಸ ಇಂಥದ್ದು ಏನಾದ್ರೂ ಕೊಡ್ತಾರೆ. ಆ ಜಾಗದಲ್ಲಿ ಅದಕ್ಕೆ ಅನುಮತಿಯೇ ಇಲ್ಲ, ಡ್ರಿಂಕ್ಸ್ ಆಗಲಿ ಯಾವುದಕ್ಕೂ ಅನುಮತಿ ಇಲ್ಲ ಜಾಗ. ಆ ರೀತಿ ಕೂಡ ಸೈನಿಕರು ಬದುಕ್ತಾರೆ ನಮ್ಮ ದೇಶಕ್ಕೋಸ್ಕರ. ಅಂಥದ್ದು ಇದೆ. ಅದನ್ನು ನೆಪ ಹೇಳಿಕೊಂಡು ತಪ್ಪಿಸುವವನಿಗೆ ಪಿಳ್ಳೆನವ, ಕಳ್ಳನಿಗೆ ಪಿಳ್ಳೆನವ ಅಂತ ಹೇಳ್ತಾರೆ ಅಷ್ಟೇ. ಸೈನ್ಯ ಕೊಂದ್ರೆ ಅದಾಗ್ತಾರೆ ಇದಾಗ್ತಾರೆ ಅಂತ ಹೇಳಿ ಭಾಗ್ಯದನ್ನು ಪಡ್ಕೊಳ್ಳಿ. ಭವಿಷ್ಯ ಕೂಡ ಇದೆ. ನಿಮ್ಮ ಜೀವನವನ್ನು ಒಳ್ಳೆ ಜೀವನವನ್ನು ಕೂಡ ರೂಪಿಸಿಕೊಳ್ಳಬಹುದು. ವಿದ್ಯಾಭ್ಯಾಸ ಜೊತೆಯಲ್ಲಿ ಸೈನ್ಯ ತರಬೇತಿ ಪಡ್ಕೊಂಡು ಕೂಡ ಅಧಿಕಾರಿಗಳಾಗಿ ಕೂಡ ಈ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಬಹುದು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಆಮ್ ವೆರಿ ಸಾರಿ ನಮ್ಮ ಎಲ್ಲ ವೀಕ್ಷಕರಲ್ಲಿ, ಯಾಕಂದ್ರೆ ಕ್ಷಮೆಯನ್ನ ಕೇಳ್ತಾ ಇದೆ, ಸಮಯದ ಅಭಾವ ತುಂಬಾನೇ ಇದೆ, ಹಾಗಾಗಿ ನಾನು ಕರೆಗಳನ್ನ ಸ್ವೀಕಾರ ಮಾಡಿಲ್ಲ. ಬಹಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದೆ. ಐ ಆಮ್ ವೆರಿ ಸಾರಿ, ಸಮಯದ ಅಭಾವ ತುಂಬಾನೇ ಇದೆ. ಹಾಗಾಗಿ 1.5 ಗಂಟೆಗಳ ಕಾಲ ಕಾರ್ಯಕ್ರಮ ನಾವು ಮಾಡಿದ್ವಿ. ಕಾರಣ ಇಷ್ಟೇ, ಯಾಕಂದ್ರೆ ಇಂತಹ ಚರ್ಚೆಗಳು ಬಹುಶಃ ನಮಗೆ ಸಿಕ್ಕಿರೋದು ಬಹಳಷ್ಟು ಕಡಿಮೆ, ಸಿಗ್ಲಿಲ್ಲ. ಸೊ ದ್ಯಾಟ್ಸ್ ವೈ ಆ ಅವಕಾಶ ಸಿಕ್ಕಿದೆ, ಆ ಅವಕಾಶವನ್ನ ನಾನು ಉಪಯೋಗ ಮಾಡ್ಕೊಳ್ಬೇಕಾಗಿತ್ತು. ದ್ಯಾಟ್ಸ್ ವೈ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದೆ. 1.5 ಗಂಟೆಗಳ ಕಾಲ ನಾವು ಇವತ್ತು ಮಾತಾಡಿದ್ವಿ. ಅಟ್ ದ ಸೇಮ್ ಟೈಮ್ ಕರೆಗಳನ್ನ ಸ್ವೀಕಾರ ಮಾಡಿಲ್ಲ. ಕೆಲವು ನಮ್ಮ ಯೋಧರು, ನಮ್ಮ ಹೆಮ್ಮೆ, ಸೊ ಅವರುಗಳು ಮಾತಾಡಲಿಕ್ಕೆ ಸಿಗುವಂಥದ್ದು ಬಹಳ ಅಪರೂಪ. ಹಾಗಿದ್ದಾಗ ಅವರ ಮಾತುಗಳು ಕೇಳಬೇಕನ್ನಿಸ್ತು. ಸೊ ದ್ಯಾಟ್ಸ್ ವೈ ಅಟ್ ದ ಸೇಮ್ ಟೈಮ್ ಸತೀಶ್ ಸುರತ್ಕಲ್ ಸರ್, ಹ್ಯಾಟ್ಸ್ ಆಫ್ ರಿಯಲಿ. ನಾನು ಮುಖಸ್ತುತಿ ಮಾಡ್ತಾ ಇಲ್ಲ, ಯಾಕಂದ್ರೆ ತಾವುಗಳು ಸೈನಿಕರ ಬಗ್ಗೆ, ನಮ್ಮ ದೇಶದ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀರಾ. ಆ ಒಂದು ವಿಚಾರಗಳನ್ನ ಹೇಳಿದಾಗ ಎಲ್ಲೋ ಒಂದ್ ಕಡೆ ನಾನು ಅಲ್ಲಿಗೆ ಹೋದಂತಹ ಒಂದು ಭಾವನೆ ಬಂತು ನಮ್ಗೆ ನೀವುಗಳು ಹೇಳಿದಾಗ. ಸೊ ಅದಕ್ಕೆ ಬಹಳಷ್ಟು ಖುಷಿ ಆಯ್ತು. ನಮ್ಮ ವೀಕ್ಷಕರು ಕೂಡ ಬಹಳಷ್ಟು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಅಂಡ್ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ನಮ್ಮ ಸೈನಿಕರ ಬಗ್ಗೆ ಬಹಳಷ್ಟು ಹೆಮ್ಮೆ ಇದೆ. ಸೊ ಆ ಹೆಮ್ಮೆ ಯಾವತ್ತೂ ಕೂಡ ಉಳಿಬೇಕು, ಬೆಳಿಬೇಕು. ಅಟ್ ದ ಸೇಮ್ ಟೈಮ್ ನಮ್ಮ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದೆ. ಹೆಮ್ಮೆ ಇದೆ ಈ ಒಂದು ವೇದಿಕೆಯ ಬಗ್ಗೆ, ಸಂಘಟನೆಯ ಬಗ್ಗೆ. ಕೊನೆಯದಾಗಿ ಸರ್, ಲಾಸ್ಟ್ ಅಂಡ್ ಸ್ವೀಟ್ ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಎಲ್ಲ ನಮ್ಮ ವೀಕ್ಷಕರಿಗೆ, ಅಟ್ ದ ಸೇಮ್ ಟೈಮ್ ನಮ್ಮ ಎಲ್ಲಾ ಜನತೆಗೆ ನಾಡಿನ ಈ ಕಾರ್ಯಕ್ರಮ ನಾಡಿದ್ದು ಆಗ್ತಾ ಇರುವಂತಹ ಕಾರ್ಯಕ್ರಮದ ಬಗ್ಗೆ ಒಂದು ಆಹ್ವಾನ ಹೇಳುವುದಾದ್ರೆ ಶ್ರೀಕಾಂತ್ ಸರ್ ಯಾವ ರೀತಿ ಹೇಳ್ತಾರೆ? ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಆಯೋಜಿಸಿದಂಥ ಈ ಕಾರ್ಯಕ್ರಮದಲ್ಲಿ ಬೇರೆ ಯಾವುದೇ ಒಂದು ಎಜೆಂಡಾ ಇಲ್ಲ. ಬರೇ ರಾಷ್ಟ್ರೀಯತೆಯನ್ನು ಒಂದು ಉತ್ತೇಜಿಸುವಂಥ ಒಂದು ಕಾರ್ಯಕ್ರಮ, ಒಂದು ರಾಷ್ಟ್ರಭಕ್ತಿಯನ್ನು ಜಾಗೃತಗೊಳಿಸುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚು ಜನರು ಭಾಗವಹಿಸಬೇಕು. ಇದು ನಮ್ಮಂಥ ನಿವೃತ್ತ ಸೈನಿಕರಿಗೆ ಸಲ್ಲಬೇಕಾದ ಧನ್ಯವಾದ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಈಗ ಸೇವೆಯಲ್ಲಿರುವಂಥ ಸೈನಿಕರಿಗೆ ನಮ್ಮನ್ನು ನಿಮಿತ್ತ ಮಾಡಿಕೊಂಡು ಅವರೇನು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ, ಅದು ಆ ಒಂದು ಸಂದೇಶ ಅವರಿಗೆ ತಲುಪುವಂತಾಗಬೇಕು. ಇದಕ್ಕೆ ನಮ್ಮ ಸೈನಿಕರು ಸಹ ಅವರವರ ಬೇರೆ ಬೇರೆ ಮಾಧ್ಯಮದ ಏನು ಗ್ರೂಪ್ಗಳೇನಿವೆ ಅದರ ಮುಖಾಂತರ ಈ ಸಂದೇಶವನ್ನು ಅವರಿಗೆ ತಲುಪುವಂತೆ ಮಾಡಬೇಕು. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ಆಗಬೇಕು. ಅಲ್ಲದೆ ಇದು ಇನ್ನು ಈಗಿರುವ ಯುವಕರಿಗೆ ಸೈನ್ಯಕ್ಕೆ ಸೇರಲಿಕ್ಕೆ ಪ್ರೇರಣೆ ಆಗಬೇಕು. ಸತ್ಯಜಿತ್ ಸುರತ್ಕಲ್ ಅವರು ಹೇಳಿದ ಹಾಗೆ ಅಲ್ಲಿ ನಮ್ಮ ಕುಡಿಯುವವರು ಮಗ ಸೈನ್ಯಕ್ಕೆ ಹೋದರೆ ಕುಡಿತದ ಚಟಕ್ಕೆ ಬೀಳ್ತಾನೆ. ನಮ್ಮಲ್ಲಿ ಎಷ್ಟು ಜನ ಚಟ ಇರುವಂಥ ಒಂದು ಸೈನಿಕರನ್ನು ನೀವು ನೋಡಿದ್ದೀರಿ. ಅದಕ್ಕಿಂತ ಅದೆಷ್ಟೋ ಹೊರಗಡೆ ಇರುವಂಥ ಒಂದು ಸಂಘ, ನಾನು ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ, ಸಂಘ ಸಂಸ್ಥೆಗಳಲ್ಲಿ ಕುಡಿತದ ಚಟ ಇರುವಂಥ ಒಂದಷ್ಟು ಜನರನ್ನು ನಾನು ನೋಡಿದವನಿದ್ದೇನೆ. ಅಲ್ಲದೆ 50% ಹೆಚ್ಚು ಜನರು ಸೈನಿಕರು ಇವತ್ತಿನ ದಿನದಲ್ಲಿ ಕುಡಿಯುವವರಿಲ್ಲ. 50% ಹೆಚ್ಚು ಯೋಧರು ಸಸ್ಯಾಹಾರವನ್ನೇ ಮಾಡಿಕೊಂಡು ಯೋಧರಾಗಿ ಅಲ್ಲಿ ತಮ್ಮ ಶೌರ್ಯವನ್ನು ಮೆರೆದವರಿದ್ದಾರೆ. ಹಾಗಿರುವಾಗ ಇಂಥ ಯಾವುದೇ ಒಂದು ಭಯ ಬೇಡ. ಒಬ್ಬನೇ ಮಗ ಅನ್ನುವ ಕಾರಣಕ್ಕಾಗಿ ಸೈನ್ಯಕ್ಕೆ ಕಳುಹಿಸದೆ ಇರಬೇಡಿ. ಅಲ್ಲಿ ಅವನು ಇನ್ನೂ ಉತ್ತಮವಾದ ಒಂದು ನಾಗರಿಕನಾಗಿ ಅಥವಾ ಒಂದು ಉತ್ತಮ ಪ್ರಜೆಯಾಗಿ, ಉತ್ತಮ ಒಬ್ಬ
ರಾಷ್ಟ್ರ ಭಕ್ತನಾಗಿ ಹೊರಹೊಮ್ಮಿಯೋ ಹೊರಗೆ ಬರ್ತಾನೆ. ಆಗ ಹೆತ್ತವರು ನೀವು ಹೆಮ್ಮೆ ಪಡುವಂಥ ಒಂದು ನಿಮಗೆ ಅವಕಾಶ ಸಿಗ್ತದೆ ಅಂತ ಹೇಳ್ತಾ, ನಾಡಿದ್ದಿನ ಕಾರ್ಯಕ್ರಮದಲ್ಲಿ ಆದಷ್ಟು ಹೆಚ್ಚು ಜನ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ. ಅವರಿಗೆ ಸಹ ಈ ಒಂದು ಕಾರ್ಯಕ್ರಮಗಳು ಪ್ರೇರಣೆಯಾಗಲಿ. ದೇಶದ ಒಂದು ಸೇವೆ ಅಂತ ಹೇಳಿದರೆ ಬರೇ ಸೈನ್ಯದಿಂದ ಆಗುವಂಥ ಸೇವೆ ಅಲ್ಲ. ನೀವು ಎಲ್ಲರೂ ಸೇರಿದರೆ ಮಾತ್ರ ದೇಶ ಉಳಿತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕನಿಷ್ಠ ಪಕ್ಷ ಭಾಗವಹಿಸಿ ನಾವೊಂದು ನಮ್ಮ ದೇಶಕ್ಕೆ ಕೃತಜ್ಞತೆಯನ್ನು ಹೇಳೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವಂತಹ ನಮ್ಮ ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯ ಎಲ್ಲ ಸದಸ್ಯರಿಗೆ ನಾನು ಸೈನಿಕರ ಪರವಾಗಿ ಮತ್ತೆ ಅದಕ್ಕೆ ಒಂದಷ್ಟು ಧನ ಸಹಾಯ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುತ್ತಿರುವಂಥ ಎಲ್ಲ ಒಂದು ಜನರಸ್ ಡೋನರ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ, ಹಾಗೆ ಇದಕ್ಕೆ ಮಾಧ್ಯಮದಿಂದ ನಮಗೆ ಏನು ಸಪೋರ್ಟನ್ನು ನೀಡ್ತಾ ಇದ್ದೀರಾ ನಿಮ್ಗೆಲ್ರಿಗೂ, ಎಲ್ಲ ಮಾಧ್ಯಮ ವರ್ಗದ ಬಂಧುಗಳಿಗೆ ಸಹ ನಾನು ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಅಂತ ಆಶಿಸ್ತಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಾಯಕ್ ಸರ್, ಕೊನೆಯದಾಗಿ ಸರ್ ನಮ್ಮ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ನಾಡಿನ ಕಾರ್ಯಕ್ರಮದ ಬಗ್ಗೆ. ನಾಳಿನ ಇದು ಈ ಪ್ರೋಗ್ರಾಮ್ಗೆ ಎಲ್ಲರೂ ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡಿ ಈಗ ಸರ್ ಹೇಳಿದ್ರು ಅದರಲ್ಲಿ 2 ಜನರಿಗೆ ಗೌರವ ಕೊಡ್ಲಿಕ್ಕೆ ಸನ್ಮಾನ ಮಾಡ್ಲಿಕ್ಕೆ ಉಂಟಂತ. ಅದರಲ್ಲಿ ನಾನು ಸಹ ಇದ್ದೇನೆ, ನಾನು ಮಾತ್ರ ಲೀಲಾಧರ್ ಸರ್ ಇದ್ದೇನೆ. ಆ ಸನ್ಮಾನವನ್ನು ಸಿವಿಲಿಯನ್ಸ್ ಎಲ್ಲ ಬಂದು ನೋಡ್ಬೇಕು. ನೋಡುವಾಗ ಅವರಿಗೆ ಎತ್ತವರಾದ್ರೆ ಅವರ ಮನಸ್ಸಲ್ಲಿ ಏನ್ ಬರ್ಬೇಕು ಹೇಳಿದ್ರೆ, ನೆಕ್ಸ್ಟ್ ನನ್ನ ಮಗಳು ಆರ್ಮಿಗೆ ಜಾಯಿನ್ ಮಾಡ್ಬೇಕು, ಜಾಯಿನ್ ಮಾಡಿ ಇವರಾಗಿ ನಮಗೆ ಸಿಗುವ ಸನ್ಮಾನ ನನ್ನ ಮಕ್ಕಳಿಗೆ ಸಿಗ್ಬೇಕೆಂಬ ಭಾವನೆ ಅವರಿಗೆ ಬರಬೇಕು. ಅಂತ ಭಾವನೆ ಬರ್ಬೇಕಂತ ನಾನು ಇಚ್ಛೆ ಪಡ್ತೇನೆ. ಎಲ್ಲರನ್ನ ಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಆಹ್ವಾನ ಮಾಡ್ತಾ ಇದ್ದೀನಿ. ಎಸ್ ಸರ್, ಜುಲೈ ಮುಖಾಂತರ ಸಮಾಜ ಎಲ್ಲರ ಗಮನಕ್ಕೆ ತರಬೇಕು ಅಂತ ಬಯಸ್ತೇನೆ. ಮೊನ್ನೆ ಆಗ ಹೇಳಿದ್ರು, ಇಬ್ರು ಇತ್ತೀಚೆಗೆ ಇಲ್ಲಿ ಅವರು ತೀರ್ಕೊಂಡ್ರು ಅಂತ ಹೇಳಿಕೊಂಡು. BSF ಅಲ್ಲಿ ಇದ್ರು ಅವರು ಯೋಧ, ಅಲ್ಲಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ತಾಯಿಯಲ್ಲಿ ಒಂದು ಬಹುಶಃ ಸಣ್ಣ ಮಗು 1.5-2 ವರ್ಷದ ಒಳಗಿನ ಮಗು, ದೊಡ್ಡ ಮಗು 4-5 ವರ್ಷದ ಮಗು. ಅಮ್ಮ ಈಗ BSF ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ನಂಗೂ ಜಾಬ್ ಅನ್ನು ಕೊಡಿ, ನಂಗೆ ವಾಪಸ್ ಕೆಲಸ ಕೊಡಿ, ನಾನೇ ದೇಶದ ಸೇವೆಗೋಸ್ಕರ ಬರ್ತೇನೆ. ಅವರಿಗೆ ಬಹುಶಃ ಕೆಲಸ ಆದ್ರೂ ಆಗಬಹುದು BSF ಅಲ್ಲಿ. ಅವ್ರು ಇವತ್ತು ಮಕ್ಕಳನ್ನು ಅಕ್ಕನ ಜೊತೆಯಲ್ಲಿ ಬಿಟ್ಟು ಹೋಗ್ತಾರೋ ಅಥವಾ ಅಲ್ಲಿ ರೂಮ್ ಅಲ್ಲಿ ಆದ್ಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತಾರೋ. ಆದ್ರೆ ಸೈನ್ಯ BSF ಅಲ್ಲಿ ಏನು ಆಫೀಸ್ ವರ್ಕ್ ಆದ್ರೂ ಟ್ರೈನಿಂಗ್ ಪಡೀಲೇಬೇಕು. ಆ ಎಲ್ಲ ತರಬೇತಿಯನ್ನು ಪಡೆದುಕೊಂಡು ಅದಕ್ಕೆ ಸಿದ್ಧಾಗಿ ಅವಶ್ಯಕತೆ ಬಿದ್ರೆ ಅನಿವಾರ್ಯ ಆದ್ರೆ ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಯಾರಾಗಿ ಮನಸ್ಸಿಗೆ ಹೊಂದಿಸಿಕೊಂಡು ಗಡಿ ಭಾಗಕ್ಕೆ ಹೋಗ್ಲಿಕ್ಕೂ ತಯಾರಾಗಬೇಕು. BSF ಇರೋದೇ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಆ ಕೆಲಸಕ್ಕೆ ತಯಾರಾಗಿ ಇವತ್ತು ಒಬ್ರು ತಾಯಿ ತಯಾರಾಗ್ತಾ ಇದ್ದಾರೆ. ನಿಜ ನಿಜ. MRPL ನಲ್ಲಿ ಲೆಫ್ಟಿನೆಂಟ್ ಕರ್ನಲ್ AP ಸಿಂಗ್, ಅಜಯ್ ಸಿಂಗ್ ಅಂತ ಹೇಳಿದ್ದಾರೆ. ಅವರ ಮಗಳು ಇವತ್ತು ಮತ್ತೆ ಏರ್ಫೋರ್ಸ್ ಗೆ, ವಾಯುಸೇನೆಗೆ ಕಳೆದ ವರ್ಷ ಅವರು ಸೇರ್ಪಡೆ ಆದ್ರು. ಫ್ಲೈಯಿಂಗ್ ಬ್ರಾಂಚ್ಗೆ ಅವರು ಸೇರ್ಪಡೆ ಆದ್ರು. ಯಶವಂತ್ ಶೆಟ್ಟಿ ಅಂತ ಹೇಳಿ ಇಲ್ಲಿ ಮಂಗಳೂರಲ್ಲಿ ಇದ್ದಾರೆ, ಅವರು ನಿವೃತ್ತ ಸೈನಿಕರು. ಅವರ ಅಣ್ಣನ ಮಗಳು ಕೂಡ ಫ್ಲೈಯಿಂಗ್ ಬ್ರಾಂಚ್ಗೆ ಕಳೆದ ವರ್ಷ ಸೇರ್ಪಡೆ. ಈ ಭಾಗದಿಂದ 2 ಹೆಣ್ಣು ಮಕ್ಕಳು ವಾಯುಸೇನೆಗೆ ಫ್ಲೈಯಿಂಗ್ ಆಫೀಸರ್ ಆಗಿ ಅದಕ್ಕೆ ಸೇರ್ಪಡೆ ಆದ್ರು. ಜನರಿಗೆ ಗೊತ್ತಾಗಿಲ್ಲ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಬಹಳಷ್ಟು ಖುಷಿ ಆಯ್ತು ಸರ್, ಟು ಬಿ ಫ್ರಾಂಕ್ಲಿ ಬಹಳಷ್ಟು ಖುಷಿ ಆಯ್ತು. ಬಹಳಷ್ಟು ಮಾಹಿತಿ ನಮ್ಗೆ ಸರ್ ಮಾತಾಡ್ತಿದ್ದಾಗ, ಯಾಕಂದ್ರೆ ಬಹಳಷ್ಟು ಕಲ್ತುಕೊಳ್ಬೇಕು ಇನ್ನು ಮುಂದಕ್ಕೆ. ಯಾಕಂದ್ರೆ ವೇದಿಕೆಯಲ್ಲಿ ನಿಂತ್ಕೊಂಡು ಕೇವಲ ಭಾಷಣ ಮಾಡೋದಕ್ಕಿಂತ ಇಂತಹ ಮಾಹಿತಿಗಳು, ಇಂತಹ ಇನ್ಫಾರ್ಮೇಶನ್ಗಳು ನಮ್ಮ ತುಳುನಾಡಿನ ಬಗ್ಗೆ, ತುಳುನಾಡಿನವರು ಯಾವ ರೀತಿ ಈ ಒಂದು ನಮ್ಮ ದೇಶವನ್ನ ಕಾಯುವಂತ ನಿಟ್ಟಿನಲ್ಲಿ ಯೋಧರಾಗಿ, ಸೈನಿಕರಾಗಿ ಕೆಲಸ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟು ಹುಮ್ಮಸ್ಸಿನಿಂದ ಇದ್ದಾರೆ ಅನ್ನೋದು ಟು ಬಿ ಫ್ರಾಂಕ್ಲಿ ನಿಜ ಕೂಡ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಮ್ಗೆ ನೀವು ಮಾತಾಡ್ಬೇಕು, ಯಾಕಂದ್ರೆ ಅಂತಹ ಪರಿಸ್ಥಿತಿ, ಯಾಕಂದ್ರೆ ನಮ್ಗಳಿಗೆ ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ, ಮಾಧ್ಯಮಗಳಿಗೆ ಬಿಗ್ ಝೀರೋ ನಾಲೆಜ್ ಇರುವಂತದ್ರ ಬಗ್ಗೆ ಬಹುಶಃ ನೋಡೌಟ್ ಆ ಒಂದು ವಿಚಾರಗಳಲ್ಲಿ. ರಾಜಕಾರಣಿಗಳಂತೂ ಅದಕ್ಕಿಂತ ಏನ ಹೇಳ್ತಾರೆ ಬಿಟ್ಟಾಗ್ಬಿಡಿ, ವೇದಿಕೆಯಲ್ಲಿ ಸಿಕ್ಕಿದಾಗ ಮಾತಾಡ್ತಾರೆ, ಆದ್ರೆ ಯಾವುದೇ ರೀತಿಯ ಸ್ವಲ್ಪ ಕೂಡ ಇನ್ಫಾರ್ಮೇಶನ್ಗಳು ಇಲ್ಲ. ಆದ್ರೆ ಇವತ್ತಿನ ಕಾರ್ಯಕ್ರಮ ಏನಿತ್ತು ಬಹಳಷ್ಟು ವೆರಿ ಇನ್ಫಾರ್ಮೇಟಿವ್ ಅಂಡ್ ನಾನು ಕಲಿಯುವಂಥದ್ದು ವೈಯಕ್ತಿಕವಾಗಿ ಬಹಳಷ್ಟು ಇತ್ತು. ತಾವುಗಳು ಕೂಡ ಕಲ್ತಿದ್ದೀರಿ, ಏನಾದ್ರು ತಿಳಿದುಕೊಂಡಿದ್ದೀರಿ, ಅಥವಾ ತಮ್ಮ ಮನಸ್ಸು ಕೂಡ ಪರಿವರ್ತನೆ ಆಗಿದೆ ನಮ್ಮ ದೇಶದ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ ಅನ್ನುವಂಥದ್ದು ನಮ್ಗೆ 100% ಗೊತ್ತಿರುವಂತಹ ವಿಚಾರ. ನೋ ಡೌಟ್ ಆ ಒಂದು ವಿಚಾರ, ಯಾಕಂದ್ರೆ ಬರ್ತಾ ಇರುವಂತಹ ಕರೆಗಳೇ ಸಾಕ್ಷಿ. ಆದ್ರೆ ಸಮಯದ ಅಭಾವ ತುಂಬಾ ಇದೆ, ಹಾಗಾಗಿ ಕರೆಗಳನ್ನ ನಾನು ಸ್ವೀಕಾರ ಮಾಡಿಲ್ಲ. ಯಾಕಂದ್ರೆ ನಮ್ಗಳಿಗೆ ಗೊತ್ತಿರೋದಂತಹ ಬಹಳಷ್ಟು ಮಾಹಿತಿಗಳನ್ನ ಗಣ್ಯರು ಹೇಳ್ತಾ ಇದ್ರು, ಹಾಗಾಗಿ ಆ ಮಾಹಿತಿಗಳನ್ನ ಕೇಳಬೇಕಾಗಿತ್ತು. ಅಟ್ ದ ಸೇಮ್ ಟೈಮ್ ನಮ್ಮ 9 ಗಂಟೆಗೆ ಯಾವತ್ತು ಕೂಡ ನ್ಯೂಸ್ ಲೈವ್ ನೇರ ಪ್ರಸಾರ, ಆದ್ರೆ ಆ ಕಾರ್ಯಕ್ರಮವನ್ನು ಕೂಡ ಸ್ವಲ್ಪ ನಾವು ಮುಂದಕ್ಕೆ ಹಾಕಿ,
ಈ ಕಾರ್ಯಕ್ರಮ ಮಾಡಿದ್ವಿ. ಕಾರಣ ಇಷ್ಟೇ, ನಮ್ಮ ಯೋಧರು ನಮ್ಮ ಹೆಮ್ಮೆ ಅಂತ ಒಂದು ಅರ್ಥಪೂರ್ಣವಾಗಿರೋ ಕಾರ್ಯಕ್ರಮ ಈ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಮಾಡ್ತಾ ಇದೆ ಅಂತ ಬಂದಾಗ ನಮ್ಮ ಹೆಮ್ಮೆಯು ಕೂಡ ಅದು. ಹಾಗಾಗಿ ಸತೀಶ್ ಸುರತ್ಕಲ್ ಅವರು ಸ್ವಲ್ಪ ಭಾವುಕರು ಕೂಡ ಆಗ್ತಾ ಇದ್ದಾರೆ. ಬಿಕಾಸ್ ಅವರು ಈ ಒಂದು ವಿಚಾರದಲ್ಲಿ ತಮ್ಮನ್ನೇ ತಾವು ಅರ್ಪಿತರಾಗಿದ್ದಾರೆ, ಸಂಪೂರ್ಣವಾಗಿ ತಲ್ಲೀನರಾಗಿದ್ದಾರೆ. ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಈ ಒಂದು ಸಂಘಟನೆ ಮಾಡ್ತಾ ಇರುವಂತಹ ಕಾರ್ಯಕ್ರಮವನ್ನ. ನಿರಂತರವಾಗಿ 10 ವರ್ಷಗಳ ಸೇವೆ ಮಾಡ್ತಾ ಇದೆ ಅಂತ ಬಂದಾಗ ಸಂಪೂರ್ಣವಾಗಿ ತಲ್ಲೀನರಾಗಿದ್ದಾರೆ. ಸೊ ಯಾವುದೇ ರೀತಿಯ ವಿಚಾರಗಳಿಲ್ಲದೆ ಪ್ರಾಮಾಣಿಕವಾಗಿ ಮಾಡ್ತಾ ಇರುವಂತಹ ಸಂಘಟನೆ, ಪ್ರಾಮಾಣಿಕವಾಗಿರುವಂತಹ ಸೇವೆ ಮತ್ತಷ್ಟು ಯಶಸ್ಸಾಗ್ಲಿ ಅಂಡ್ ಒಳ್ಳೆಯದಾಗ್ಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಅಂಡ್ ಇದೇ ಜುಲೈ 23 ಅಂದ್ರೆ ಭಾನುವಾರದಂದು ಬೆಳಿಗ್ಗೆ 9 ಗಂಟೆಗೆ 10 ಗಂಟೆಗೆ ಬೆಳಿಗ್ಗೆ 10 ಗಂಟೆಗೆ ತಾವೆಲ್ಲರೂ ಕೂಡ ಬೈಕ್ ರ್ಯಾಲಿ, ಬೈಕ್ ಜಾಥಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸೇರ್ತೀರಾ. ಜೊತೆಗೆ ನೋಟಲ್ಲಿ ಕರಾವಳಿ ಭಾಗ ನಾಡಿಗೆ ಮಾದರಿ ಆಗ್ತೀರಾ. ಯಾಕಂದ್ರೆ ಮಂಗಳೂರಲ್ಲಿ ಒಂದು ಸಂಘಟನೆ ಇದೆ, ರಾಷ್ಟ್ರಭಕ್ತ ನಾಗರಿಕ ವೇದಿಕೆ. ಆ ಸಂಘಟನೆಯಿಂದ ಸೈನಿಕರನ್ನ ಒಟ್ಟುಗೂಡಿಸಿ ಆ ಸೈನಿಕರಿಗೋಸ್ಕರ ಒಂದು ಗೌರವವನ್ನ ಸೂಚಿಸಲಾಯಿತು. ಆ ಗೌರವ ಅತ್ಯದ್ಭುತವಾಗಿತ್ತು ಅನ್ನುವಂತಹ ಸುದ್ದಿ ಏನಿದೆ, ಇದು ನಮ್ಮ ರಾಜ್ಯಾದ್ಯಂತ, ನಾಡಿನಾದ್ಯಂತ ಕೇಳಿ ಬರಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ತುಳುವರು, ಕರಾವಳಿ ಭಾಗದವರು ಎಲ್ಲರೂ ಕೂಡ ಭಾನುವಾರದಂದು ಸೇರ್ಬೇಕು ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಯಾಕಂದ್ರೆ ನಮ್ಮ ಸೈನಿಕರು ನಮ್ಮ ಹೆಮ್ಮೆ. ಜೊತೆಗೆ ಸೈನಿಕರಿಗೆ ನಮ್ಮ ತುಳುನಾಡು, ನಮ್ಮ ಕರಾವಳಿ ಭಾಗ ಎಷ್ಟು ಗೌರವ ಕೊಡುತ್ತೆ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗಿದೆ. ನಮ್ಗೆ ನಂಬಿಕೆ ಇದೆ ಆ ಒಂದು ವಿಚಾರಗಳಲ್ಲಿ. ಕಳಕಳಿಯ ವಿನಂತಿಯನ್ನ ನಾವು ಮಾಡ್ಕೊಳ್ತಾ ಇದ್ದೇವೆ ಈ ಸಂದರ್ಭ. ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಅತ್ಯಂತ ಹೆಮ್ಮೆಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ 3 ಗಣ್ಯ ವ್ಯಕ್ತಿಗಳು. ಒಂದ್ ಕಡೆ ಸತೀಶ್ ಸುರತ್ಕಲ್ ಸರ್, ಅಧ್ಯಕ್ಷರು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಅದೇ ರೀತಿ ನಮ್ಮ ಜೊತೆ ಸರ್ಜನ್ ಶ್ರೀಕಾಂತ್ ಶೆಟ್ಟಿ ಬಾಳ ಸರ್, ಅಧ್ಯಕ್ಷರು ಮಾಜಿ ಸೈನಿಕರ ಸಂಘ ಮಂಗಳೂರು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಾಯಕ್ ಸರ್, ಪ್ರವೀಣ್ ಶೆಟ್ಟಿ ಕುಂಪಾಲ್ ಅವರು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು 3 ಆಫ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯಿತು. ವೆರಿ ಇನ್ಫಾರ್ಮೇಟಿವ್ ಇವತ್ತಿನ ಕಾರ್ಯಕ್ರಮ. ಅಂಡ್ ಒಂದು ಭಾಗ್ಯ, ಅವಕಾಶ ಸಿಕ್ತು ಸೈನಿಕರ ಬಗ್ಗೆ ತಿಳಿದುಕೊಳ್ಳುವಂಥದ್ದು. ನೈಜ ಸೈನಿಕರು, ಹೀರೋಸ್ ನಮ್ಮ ಮುಂದೆ ಇದ್ದಾರೆ ಅಂತ ಬಂದಾಗ ಹೆಮ್ಮೆಯ ವಿಚಾರ ನನಗೂ ಕೂಡ. ಆ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಪಡೆದುಕೊಂಡಿರುವಂತವರು, ಮಾಹಿತಿಯನ್ನ ಕಲೆ ಹಾಕಿರುವಂತವ್ರು, ಜೊತೆ ಅದರ ವಿಚಾರವಾಗಿ ಉಳಿಸುವಂತವರು, ಬೆಳೆಸುವಂತವರು ಸತೀಶ್ ಸುರತ್ಕಲ್ ಅವರು. ನಿಜವೂ ಕೂಡ ಹೆಮ್ಮೆ ಇದೆ 3 ಬಗ್ಗೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.